ಕಾರ್ಯಕ್ರಮದ ಇಲ್ಲಿ ಸೋಮವಾರದ ದಿನ 29ನೇ ತಾರೀಕಿನ ಗಣಪನ ಕಾರ್ಯಕ್ರಮದ ಸಮಾರಂಭದ ಉದ್ಘಾಟನೆ ವಹಿಸಿದರೆ ಉದ್ಘಾಟನೆ ನಡೆಸಿದರೆ ಗಣೇಶ್ ಎಸ್ ರಾವ್ ಸ್ಥಾಪಕಾಧ್ಯಕ್ಷರು ಕರಾವಳಿ ಕಾಲೇಜ್ ಕೂಡ ಸಮಾರಂಭದ ಉದ್ಘಾಟನೆ ವಹಿಸಿದರೆ ಮಾಲಕರ ಎಸ್ಎಲ್ ಶೀಟ್ ಕೂಡ ಧಾರ್ಮಿಕ ಸಂದೇಶ ಕೊಟ್ಟರೆ ಕೃಷ್ಣ ಶಿವಕೃಪಾ ಕುಂಜತ್ತೂರು ಸಾಮಾಜಿಕ ಧಾರ್ಮಿಕ ಮುಖಂಡರು ಜನ ಉಪಸ್ಥಿತಿ ಕೃಷ್ಣ ಶಕ್ತಿ ಕೋಟಕ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ಸಂಘ ಬೀರಿ ಮುಖ್ಯ ಮಿತ್ರರಾದ ಶ್ರೀಯುತ ಸತೀಶ್ ಕುಂಬಲ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಸೌಂದರ್ಯ ರಮೇಶ್ ಸೌಂದರ್ಯ ಸಂಭವ ಸಂಸ್ಥೆ ಬೆಂಗಳೂರು ಸ್ವರ್ಣ ಸುಂದರ್ ಮಾಲಕ ಇದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಆರಂಭ ಕೊರಪುನಚನ ಹೊರತು ನಮ್ಮ ಗಣ್ಯರ ನಕಲ ಉಪಸ್ಥಿತಿಲ್ಲ ಕ್ಲಬ್ದ ಸಭೆಯನ್ನು ಬಂದಿದ್ದು ಸೇರುತ್ತೇವೆ ಈ ಜೊತೆ ಉಳಿದ ಮಾತ ಪರವರ್ಗ ಮಾತ ಗಣ್ಯರ ನಕಲ ಒಂಜಿ ಸೇರಿಗೆಲ್ಲ ಐತೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಆರಂಭ ಕೊರಪಡಿರೋದಕ್ಕೂ ಈಗ ನಮ್ಮ ಸಮಿತಿದ ಸೇವಾ ಟ್ರಸ್ಟ್ನ ಅಧ್ಯಕ್ಷರ ನೆಂಚಿನ ಮೋಹನ್ ಶೆಟ್ಟಿ ಕಂಪಲ ವೇದಿಕೆಗೆ ಬಂದರು ಆಸೀನ್ ರವಡು ಗೌರವ ಅಧ್ಯಕ್ಷರ ನೆಂಚಿನ ಸೀತಾರಾಮ್ ಬಂಗೇರ್ಲ ಮಿತ್ತ ಚಾವಡಿಗೆ ಬರಡು ಅಧ್ಯಕ್ಷರ ನೆಂಚಿನ ಶಾರದಾ ಮಹೋತ್ಸವ ಸಮಿತಿದ ಅಧ್ಯಕ್ಷರ ನೆಂಚಿನ ಗಣೇಶ್ ಕೊಲ್ಯ ಮೇರೆಲ್ಲ ಆತ್ಮೀಯವಾದ ಎದುಕೊಂಡೊಂದಲ್ಲ ಅಂಚನೆ ಆದರ್ಶ ಮಿತ್ರ ಮಂಡಳಿ ಕೊಲ್ಯದ ಅಧ್ಯಕ್ಷರ ನೆಂಚಿನ ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಶಾರದಾ ಮಹಿಳಾ ಸಮಿತಿದ ಗುರುಕಾರ್ದಿಯ ನೆಂಚಿನ ಶ್ರೀಮತಿ ಗೀತಾ ಭಗವಂದಾಸ್ ಕುಜುಮಗದ್ದೆ ಈ ಜೊತೆ ಸಮಿತಿದ ಪದುಕೇರ್ ನಕುಲ ಮಿತ್ತು ಬತ್ತದ ಆಸೀನ್ ರೌಡು ಪಣದ ವಿನಂತಿ ಮಲ್ಪ ಆತ್ಮೀಯರೇ ನೇತ್ರಭರಿತದ ಕರೆ ಬರಿಯಿಟ್ಟು ಶಾರದಾ ಮಹೋತ್ಸವ ಪನ್ಪನಂಚನ ಒಂಜಿ ಮಲ್ಲ ಕಜ್ಜನ ಲೆಗಿತದ ತೋಜ್ಪಾಯನಂಚನ ಒಂಜಿ ಸಂಸ್ಥೆ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಪರಪಿ ನೀರದ ಒಸರಡು ಬುಲೆ ಒಂದು ಬತ್ತಿನಂಚಿನ ಮೆತ್ತನದ ನೆಲ ನಮ್ಮ ತುಳುವನಾಡದ ರಾಜರಸ್ತೆ ಅಜಿಪತ್ತಾರ್ಜೆಟ್ ಮಿತ್ತ ಮರ್ಗೆಲ್ಡು ನೆಗಿತು ತೋಜಿನಂಚಿನ ಊರು ಕೊಲ್ಯ ಕೋಲ ಮಹರ್ಷಿಲು ಆನಿದ ದಿನತಾನಿ ತಪಸ್ಸು ಮಲ್ತನ ಜಾಗೀರದಾದ್ರ ಈ ಊರಿಗೂ ಕೊಲ್ಯ ಪನ್ಪನಂಚನ ಪುದರ್ ಪಡೆಯುದು ಪನ್ಪನಂಚನ ಇತಿಹಾಸ ಆದುಂಡು ಇಂಚಿತ್ತಿ ಇತಿಹಾಸಗ ಒಂಜಿ ಸೇರ್ಪಡೆ ಆದುಂಡು ಶಾರದಾ ಮಹೋತ್ಸವ ನಮ್ಮ ಶಾರದಾ ಉತ್ಸವನ ತುಯ್ಯರ ಕುಡ್ಲದ ಮಾರ್ಗಗೋಪ ಹೊಂದಿತ್ತ ಆ ಕಾಲಡು ಈ ಊರದ ಜನಮಂದಿಲೆಗ್ ಶಾರದಾ ಮಾತೆನ ಪುಣ್ಯದ ಆರಾಧನದ ಕಲ್ಪನೆ ಚಿಂತನೆ ತಿಕ್ಕೋಡು ಪನ್ಪನಂಚನ ಒಂಜಿ ಸಂಕಲ್ಪದ ಆಧಾರಡು ಆನಿದ ಕಾಲಡು 44 ವರ್ಷಗೂ ದುಂಬು ಹಿರಿಯಾಕಲು ಮಲ್ತನಂಚನ ಪುಟ್ಟದ ಪಾಡಿನಂಚನ ಸಂಸ್ಥೆನೇ ಶಾರದಾ ಮಹೋತ್ಸವ ಈ ಶಾರದಾ ಮಹೋತ್ಸವದ ಮೂಲಕ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಈ ಊರದ ಮಾತ ಜನಮಂದಿಲ ಒಂಜೇ ಕೊಡಿಯೇಟು ಒಂಜೇ ಕುಬಲರಿಟು ಕೊಣಪನಂಚನ ಕೆಲಸ ಕಾರ್ಯನು ಶಾರದಾ ಸೇವಾ ಟ್ರಸ್ಟ್ ಶಾರದಾ ಮಹೋತ್ಸವದ ಒಂಜಿ ಸಂಘಟನೆದ ಸಂಸ್ಥೆದ ಮಲ್ತೊಂದು ಬೈದೇರು ಇಂಚಿತ್ತಿ ದೇವರನ್ನ ಆರಾಧನದ ಒಟ್ಟುಗೂ ಕಲಾ ಕಾರ್ಯಕ್ರಮಕ್ಕೂ ಪ್ರತಿಭೆಯನ್ನು ದುಲ್ಪು ಕೊಣಪನಂಚನ ಕೆಲಸ ಕಾರ್ಯಲ ಶಾರದಾ ಉತ್ಸವದ ಮೂಲಕ ಆವೊಂದುಂಡು ಸರಿ ಸುಮಾರು 43 ವರ್ಷದಿಂಚಲ ಯಶಸ್ವಿಯಾದ ಈ ರಾಜರಸ್ತೆಡು ಶಾರದಾ ಪೂಜೆನು ಕೈಂಕರ್ಯದ ಒಟ್ಟುಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತೊಂದು ಬತ್ತನಂಚಿನ ಒಂಜಿ ಸಂಸ್ಥೆದ ಈ ವರ್ಷದ 44ನೇ ವರ್ಷದ ಶಾರದಾ ಉತ್ಸವದ ಈ ಕಾರ್ಯಕ್ರಮ ಮಾತೆಲ್ಲ ಸೇರೋನಲ್ಲ ಇಂಚಿತಿ 2025ನೇ ವರ್ಷ ನಡಪನಂಚಿನ 44ನೇ ವರ್ಷದ ಶಾರದಾ ಮಹೋತ್ಸವದ ಈ ಪರ್ವಕಾಲನ ಮಾತೆಲ್ಲ ಸೇರುವಂದ ಬಂದಲೆ ಅಬೇತು ಗಣ್ಯರ ನಕಲು ಸ್ವಾಮೀಜಿ ನಕಲು ಯತಿದ್ವಯರ ನಕಲು ಅತ್ತಿನ ಧಾರ್ಮಿಕ ಸಾಮಾಜಿಕ ಮುಖಂಡ ನಕಲು ಪಾಲು ಪಡೆಯನಂಚಿನ ಈ ಶಾರದಾ ಮಹೋತ್ಸವ 44ನೇ ವರ್ಷದ ಈ ಕಾರ್ಯಕ್ರಮಲ ನಮ್ಮ ನಿಖಲ ಮಾತಿರಲ ಕಣ್ಣ ಐಸಿರಡು ಮೋನದ ಐಸಿರಡು ಉಡಲ ಐಸಿರಡು ಪೊರ್ಲುಡು ನಡಪಾಡು ಪನ್ಪನಂಚಿನ ಅಂಗಲಾಪು ಎಂಕಲ ಇಂಚಿತ್ತಿ ಈ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮಲ ಅತ್ಯಂತ ಯಶಸ್ವಿಯಾದ ನಡಪಾಡು ಪನ್ಪನಂಚಿನ ಪ್ರಾರ್ಥನೆದ ಒಟ್ಟುಗು ನಮ್ಮನ್ನು ಮನುಷ್ಯನು ಗುಣಟು ಗುಣಿಸದ ಗುಣವಂತೆ ಆಪೆಗೆ ಭಾಗ್ಯಡು ಭಾಗಿಸನ ಭಾಗ್ಯವಂತೆ ಆಕೆಪೆಗೆ ಸಂಪತ್ತನ್ನು ಕೂಡಿಸದ ಸಿರಿವಂತೆ ಆಪೆಗೆ ನಮ್ಮನ್ನು ಕೂಡಿಸುನಿ ಗುಣಿಸುನಿ ಕಲೆಪುನಿ ಪೂರ ಆ ಭಗವಂತನ ನಾಮಸ್ಮರಣದ ಒಟ್ಟುಗು ಇಂಥ ಕಾರ್ಯಕ್ರಮಗ ಆದಿಯಾದ ಪ್ರಾರಂಭ ಕೊರಪುನಂಚಿನ ಯಜ್ಞ ದಂಚಿಪೋಂದುಲ್ಲ ಇಂಥ ಕಾರ್ಯಕ್ರಮದ ಸುಗಿಪುದ ಉರುಟು ನಿಖಲ ದುಂಬು ಬರೊಂದುಲ್ಲೆರು ರೂಪ ಶ್ರಾವ್ಯ ಧನ್ಯ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಪಾಶ
पाशाङ्कुशधरा मूषिकवाहना सर्पालङ्कृतने गजानना पाशाङ्कुशधरा मूषिकवाहना सर्पालङ्कृतने गजानना आदिपूजित नीनु वेदवन्दित नीनु आदिपूजित नीनु वेदवन्दित नीनु मोदक प्रिय नीनु गजानನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಕಾಪುದೀದು ಕಾತೊಂದು ಬತ್ತ ನಚನ ಅಪ್ಪ ಶಾರದಾ ಮಾತೆನ ಪಾದ ಮುದಲಿಗೆ ಅಡ್ಡ ಬುರೊಂದು ಇಂದ ಕಾರ್ಯಕ್ರಮಕ್ಕೆ ಬತ್ತಿಚ್ಚಿ ಮಾತ ಮಾನದಿಗದ ಬಿನ್ನರೆಲ್ಲ ಈ ಚಾವಡಿದ ಬಾಮಗ ಮೋಕಿಡು ಎದುಕೊಂಡು ನಚನ ಪೊರ್ತುಗಳಿಗೆ ಆನಿದ ಕಾಲಡು ನಮ್ಮ ಹಿರಿಯಕುಲು ಮಲ್ತೊಂದು ಬತ್ತ ನಚನ ಕಟ್ಟುಮಟ್ಟು ದಾದ ಪಂಡ ಬತ್ತಿ ಬಿನ್ನಗ ಒಂಜಿ ಚೆಂಬು ನೀರ್ಲ ಒಂಜಿ ಬೆಲ್ಲಲ ಕೊರ್ತುಗು ಮಾನದಿಗೆ ಮಲ್ತ ನಚನ ಪೊರ್ಲುದ ಭೂಮಿ ನಮ್ಮ ತುಳುವನಾಡದ ಮಣ್ಣು ಇಂಚಿತ್ತಿ ತುಳುವನಾಡದ ಮಣ್ಣಡು ಮಾತ ಗಣ್ಯರೆಲ್ಲ ಮಾನಾದಿಗೆ ಮಲ್ಪ ನಚನ ಪೊರ್ತುಡುಲ್ಲ ಇಂದ ಶಾರದಾ ಮಹೋತ್ಸವದ ಈ ಒಂಜಿ ಸಂಭ್ರಮದ ಕಾರ್ಯಕ್ರಮಡ್ಲ ಬತ್ತು ಸೇರ್ನಂಚನ ಮಾನದಿಗದ ಬಿನ್ನೆರೆನು ಶಬ್ದ ಪುರ್ಪಡು ಎದುಕೊಂಡಂಚನ ಪುರ್ತುಗು ಬೋಡದು ತೋನ್ಸೆ ಪುಷ್ಕಲ್ ಕುಮಾರ್. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಸೋಮೇಶ್ವರ 44ನೇ ಈ ವರ್ಷದ ಶ್ರೀ ಶಾರದಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಹೇಳಿದರು ಬಹಳ ನಮ್ಮ ಈ ಸಮಯಗಳೆಲ್ಲ ನಿಜವಾಗಿಯೂ ಕೂಡ ಪ್ರೇಕ್ಷಕರ ಸಮಯವನ್ನು ನಾವು ಹಿಂಸಿಸಬಾರದಂತೆ, ಹಾಗೆ ಬಂದಂಥ ಗಣ್ಯರನ್ನು ಕೂಡ ವಿಳಂಬಿಸಬಾರದು ಅಂತ ಒಂದಿದೆ. ಹಾಗಾಗಿ ಸ್ವಾಗತ ಭಾಷಣವನ್ನು ಎಷ್ಟು ಕಡಿಮೆಯಲ್ಲಿ ಮಾಡ್ತೀರಾ ಅಷ್ಟು ಒಳ್ಳೆಯದು ಎಂಬ ಅಭಿಪ್ರಾಯ ಎಲ್ಲರಲ್ಲಿ ಬರ್ತದೆ. ಆ ಕಾರಣಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಸರ್ವೇ ಸಾಮಾನ್ಯ ಅವರ ಎಲ್ಲ ಕ್ಷೇತ್ರವನ್ನು ಬಲ್ಲವರೇ ನಮ್ಮ ಈ ಭಾಗದಲ್ಲಿದ್ದಾರೆ. ಯಾಕಂದರೆ ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸೀಮಿತಗೊಂಡವರಾದ್ದರಿಂದ, ಹಾಗಾಗಿ ಅದು ಯಾವುದೇ ಕ್ಷೇತ್ರ ಆಗಲಿ ಅವರನ್ನು ತಿಳಿದವರು ಬಲ್ಲವರು ಆಗಿದ್ದಾರೆ. ಹಾಗಾಗಿ ಸುದೀರ್ಘವಾಗಿ ಅವರ ವಿಷಯಗಳನ್ನು ಹೇಳದೆ ನಮ್ಮ ವೇದಿಕೆಯ ಕರ್ತವ್ಯ ಧರ್ಮ ಪ್ರಕಾರ ನಾವು ಸ್ವಾಗತಿಸುವುದು ನಮ್ಮ ಒಂದು ರೂಢಿ. ಅದೇ ಪ್ರಕಾರ ಈ ಧಾರ್ಮಿಕ ಸಭಾ ಕಲಾಪದಲ್ಲಿ ಇದೀಗ ನಾವು ಉದ್ಘಾಟನೆಗೆ ಅಂದರೆ ಜ್ಯೋತಿ ಪ್ರಜ್ವಲನೆಯಿಂದ ನಮ್ಮ 3 ದಿವಸಗಳ ಒಂದು ಏನಂತ ಹೇಳಿದರೆ ವಿಶೇಷವಾಗಿ ಇವತ್ತಿನಿಂದ ಆರಂಭ ಆಗಿದೆ. ಬೆಳಿಗ್ಗೆ ಶಾರದೆಯ ಪ್ರತಿಷ್ಠೆಗೊಂಡು ಆಮೇಲೆ ನಾಳೆ ನಡೀತದೆ. ನಾಡಿದ್ದು ನಮ್ಮದು ಜಲಸ್ತಂಭನ ಕಾರ್ಯಕ್ರಮ ಇದೆ. ಅಲ್ಲಿಯವರೆಗಿನ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅದನ್ನು ಜ್ಯೋತಿ ಪ್ರಜ್ವಲಿಸಿ ಸಭೆಗೆ ಊರಿಗೆ ಬಿಟ್ಟುಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕಾರಣಕ್ಕೆ ಇವತ್ತು ನಾವು ಆ ಕಾರ್ಯಕ್ರಮಕ್ಕೆ ಕರೆದವರು ಶ್ರೀ ಗಣೇಶ್ ಎಸ್ ರಾವ್, ಸ್ಥಾಪಕಾಧ್ಯಕ್ಷರು, ಕರಾವಳಿ ಕಾಲೇಜ್ ಸಮೂಹ ಸಂಸ್ಥೆಗಳು, ಮಂಗಳೂರು. ಗಣೇಶ್ ರಾವ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಅವರಿಗೆ ಪುರ್ಸೊತ್ತಿರುವುದಿಲ್ಲ, ನಿಮಗೆ ಗೊತ್ತಿರಬಹುದು. ಯಾಕಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ 100 ಕಾರ್ಯಕ್ರಮಗಳ ಆಹ್ವಾನ ಬಂದರೆ ಅದರಲ್ಲಿ 10 ಕಾರ್ಯಕ್ರಮವನ್ನು ಮಾತ್ರ ಅವರು ವಹಿಸ್ಕೊಳ್ತಾರೆ. ಇದೇನೋ ನಮ್ಮ ಮೇಲಿನ ಅಭಿಮಾನ ಪ್ರೀತಿಯಿಂದ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ವರ್ಷಕ್ಕೊಂದೆರಡು ಬಾರಿ ಹೋಗಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಅವರು ಬಂದದ್ರಿಂದಲೋ ಏನೋ ಗೊತ್ತಿಲ್ಲ. ಗಣೇಶ್ ಎಸ್ ರಾವ್ ಅವರು ನಿರಂತರ ಎಡೆಬಿಡದೆಯಾಗಿ ತಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಅದು ಕೇವಲ ನಮ್ಮ ಕೇರಳ, ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಅಲ್ಲ, ಇಡೀ ಕರ್ನಾಟಕ ಮತ್ತು ದೇಶ ವಿದೇಶಗಳಿಂದಲೂ ಕೂಡ ಅವರ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಅದು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲ ಬಗೆಯ ಎಲ್ಲ ವಿದ್ಯೆಗಳು ಒಂದು ಕಡೆಯಲ್ಲಿ ಸಿಗುವ ನೆಲೆಯಲ್ಲಿ ಅವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಾದೇಶಿಕವಾಗಿ ಎಲ್ಲ ಊರಿನ ಎಲ್ಲ ಆ ಭಾಗದ ಜನರ ಏನು ಸಂಸ್ಕೃತಿ ಇದೆ ಆ ಹಬ್ಬಗಳನ್ನು ಆಚರಿಸುವಂಥ ಒಂದು ರೂಢಿ ನಮ್ಮ ಗಣೇಶರಾವ್ ಇಟ್ಕೊಂಡಿದ್ದಾರೆ. ಅದು ಯಾಕಂದರೆ ಶಿಕ್ಷಣ ಸಂಸ್ಥೆಯ ಮೇಲಿನ ಒಂದು ಪ್ರೀತಿ ಬರ್ತಾರೆ ವಿದ್ಯಾರ್ಥಿಗಳಿಗೆ. ಆ ನೆಲೆಯಲ್ಲಿ ಇಂಥ ಒಂದು ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಕ್ಕಂಥ ಶ್ರೀ ಗಣೇಶ್ ಎಸ್ ರಾವ್ ಅವರನ್ನು ಇವತ್ತು ನಾವು ಜ್ಯೋತಿ ಪ್ರಜ್ವಲನೆ ಕರೆದಿದ್ದೇವೆ. ಗೌರವಪೂರ್ಣವಾಗಿ ನಮ್ಮ ಜಂಟಿ ಸಮಿತಿಗಳ ವತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕರಾವಳಿ ಕಾಲೇಜು ಸಮೂಹ ಸಂಸ್ಥೆದ ಗುರ್ಕರ್ ರೈನಜನ ಸನ್ಮಾನ್ಯ ಗಣೇಶ್ ಎಸ್ ರಾವ್ ಬಿರಿಗ ನಮ್ಮ ಸಮಿತಿದ ಪ್ರಬರ್ದ ಮಯೂರ್ ಚಂದ್ರ ಲೆಕ್ಕ ಪರಿಶೋಧಕರು ಮಿರ್ಬದದು ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರ್ದು ನಮ್ಮ ಕಟ್ಟುಮಟ್ಟು ಪ್ರಕಾರ ಅರಿನ ಈ ಚಾವಡಿದ ಬಾಮಗ ಎದುಕೋರುಗುರು ಪನದ ವಿನಂತಿ ಮಲ್ಪ ಮಯೂರ್ ಚಂದ್ರ ಮಿರಡ ಶಾರದಾ ಕಲಾವೇದಿಕೆ ನಡುಪು ನಚನ ಈ ಉದಿಪನದ ಕಾರ್ಯಕ್ರಮದ ಉದಿಪನದ ಗಣ್ಯರ ಎದುಪನಚನ ಗಣೇಶ್ ರಾವ್ರಿಗೆ ಎಂಕಲ ಗೌರವಾರ್ಪಣೆ.
ವಂದನೆಗಳು, ಸ್ವಾಗತ. ಹಾಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತೇಳಿ ನಾವು ಆಲೋಚನೆ ಮಾಡಿದ್ದು ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇರ್ಬೋದು, ಶಾರದಾ ಉತ್ಸವ ಸಮಿತಿ ಇರ್ಬೋದು. ನಮ್ಮ ತೀರ್ಮಾನದಂತೆ ಸದಾ ಒಬ್ಬರು ಉದ್ಯಮಿಯಾಗಿ ನಮ್ಮೆಲ್ಲರನ್ನು ಈ ಭಾಗದಲ್ಲಿ ಪ್ರೋತ್ಸಾಹಿಸಿರುವಂಥವರು ಶ್ರೀಯುತ ಎಂ ರವೀಂದ್ರ ಶೇಟ್ ಅಂತೇಳಿ. ಮತ್ತೊಂದು ಸಭೆಯ ಅಧ್ಯಕ್ಷತೆಗೆ ಒಬ್ಬರು ಹಿರಿತನ ಇದ್ದವರೇ ಬೇಕು. ಹಾಗಾಗಿ ಎಲ್ಲ ರೀತಿಯಲ್ಲಿ ಕೂಡ ತಮ್ಮ ಉದ್ಯಮ ಏನಂತ ಹೇಳಿದ್ರೆ ಅವರು ಮಾಲಕರು SL ಸೇಟ್ ಡೈಮಂಡ್ ಹೌಸ್, ಲೇಡಿ ಹಿಲ್, ಮಂಗಳೂರು. ಚಿನ್ನದ ಅಂಗಡಿಗೆ ಹೋಗುವವರೆಗೆ ಹೇಳಿದ್ದು ನಾನು. ಹಾಗೆ SL ಸೇಟ್ ಡೈಮಂಡ್ ಹೌಸ್ನಲ್ಲಿ ಅಲ್ಲಿ ಹೋದರೆ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಚಿನ್ನ ಸಿಗ್ತದೆ. ಮತ್ತು ಅವರ ಸ್ಕೀಮ್ಗಳೆಲ್ಲ ಭಾಳ ಸುಲಭೋಪಾಯದಲ್ಲಿದೆ, ಅದನ್ನು ಕೂಡ ಗಮನಿಸಬೇಕು. ಅಂಥ ಒಬ್ಬ ಉದ್ಯಮಿ ಬಂದಾಗ ಅವರ ಗಿರಾಕಿಗಳಿಗಿಂತ ಹೆಚ್ಚು ಇಂಥ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಿಗೆ ಸ್ಪಂದಿಸ್ತಾರೆ. ಅವರು ಹೋದ ಕೂಡಲೇ ಅವರು ನಮ್ಮ ಹತ್ರ ಮೊದಲು ಮಾತಾಡೋದು, ಮತ್ತೆ ಗಿರಾಕಿಗಳ ಹತ್ರ ಮಾತಾಡೋದು. ಈ ಥರದ ಒಬ್ಬರು ಹಿರಿಯ, ಯಾವಾಗಲೂ ನಗುಮುಖದಿಂದ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಪ್ರೋತ್ಸಾಹಿಸಿರುವಂಥ ಒಬ್ಬ ಉದ್ಯಮಿ ಇದ್ದರೆ ಅದು SL ಶೇಟ್ ಅವರ ಕುಟುಂಬದ ಶ್ರೀ ಎಂ ರವೀಂದ್ರ ಶೇಟ್ ಅವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ ಅವರಿಗೆ ಹೇಳಿದೆ ನಾನು, ಅಧ್ಯಕ್ಷರಂದರೆ ಕೊನೆಯವರೆಗೆ ಕೂತ್ಕೊಳ್ಳಿಕ್ಕೆ ಉಂಟು ಅಂತೇಳಿ, ಆಗ್ಬೋದು ಹೇಳಿದ್ದಾರೆ. ಹಾಗಾಗಿ ಅವರನ್ನು ಗೌರವಪೂರ್ಣವಾಗಿ ನಾನು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. SL ಸೇಟ್ ಡೈಮಂಡ್ ಹೌಸ್ದ ಮಾಲಕಿರಾದ ಜನ ಶ್ರೋತ ನಮ್ಮ ರವೀಂದ್ರ ಶೇಟ್ರಿಗೆ ಉಮೇಶ್ ಕುಲಾಲ್ ಪಣವದ ಕಾರ್ಯಂತರು ಮೆರುಬತದ ಶಾಲು ನೆಂಪದ ಕಾಣಿಕದ ಗೌರವನು ಸಂದೈತ ಮಲ್ಪೋಡ ಪಣಬಿನಂತೆ ಕುಡ್ಲಡು ಪುಗಾರ್ತೆ ಪಡೆಯನಂಚಿನ SL ಶೇಟ್ ಡೈಮಂಡ್ ಹೌಸ್ದ ಮಾಲಕಿರಾನಂಚಿನ ಎಂ ರವೀಂದ್ರ ಶೇಟ್ರಿಗೆ. ವಂದನೆಗಳು. ಹಾಗೆ ಪ್ರತಿ ವರ್ಷವೂ ನಮ್ಮ ಇದೊಂದು ಧಾರ್ಮಿಕ ಸಭೆ ಆದ್ದರಿಂದ ಒಂದು ಧಾರ್ಮಿಕ ಸಂದೇಶ ಅಥವಾ ಒಂದು ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ನಾವೊಬ್ಬರನ್ನು ಕರೆಯೋದುಂಟು. ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದರೆ ಉಪನ್ಯಾಸ ಕಾಲೇಜಿನವರನ್ನೆಲ್ಲ ಕರೆದರೆ ಅದು ಉಪನ್ಯಾಸ ಅವರು 3/4 ಗಂಟೆ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಅದನ್ನು ಹೊರತುಪಡಿಸಿದಂಥ ಕೆಲವು ವ್ಯಕ್ತಿಗಳಿದ್ದಾರೆ, ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತಾಡಲಿಕ್ಕೆ ಗೊತ್ತುಂಟು. ಅದು ರಿಕ್ವೆಸ್ಟ್ ಮಾಡಿದ್ದೇವೆ ನಾವು ಯಾರ ಹತ್ರ, ಶ್ರೀ ಕೃಷ್ಣ ಶಿವಕೃಪ ಕುಂಜತ್ತೂರು ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರು ಅಂತೇಳಿ. ಹಾಗಾಗಿ ಹೇಗೆ ಮುಖಂಡರು ಅವರು? ಒಂದು ರೀತಿಯಲ್ಲಿ ನೋಡಿದರೆ ಅವರು ಇರುವುದೇ ಹೆಚ್ಚಾಗಿ ದೈವ ದೇವಸ್ಥಾನಗಳಲ್ಲಿ, ಹೆಚ್ಚಾಗಿ ಅದರ ಬಗ್ಗೆಯೇ ಪರಿಕಲ್ಪನೆ ಅವರ ಮನಸ್ಸಿನಲ್ಲಿ. ಮತ್ತು ಅಂತಹ ಕೆಲವು ವಾಸ್ತು ಪ್ರಕಾರ ಕಟ್ಟಡ ಕಟ್ಟುವಂಥ ಒಬ್ಬರು ಇಂಜಿನಿಯರ್ ಅಂತೇಳಿ ಹೇಳ್ಬೋದು. ಆ ರೀತಿಯಲ್ಲಿ ಆ ನಿರ್ಮಾಣ ಕಾಲದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥವರಿಗೆ ಎಲ್ಲ ಅನುಭವಗಳು ಧಾರ್ಮಿಕ ಪ್ರಕ್ರಿಯೆದ್ದು ಇದೆ. ಆ ದೃಷ್ಟಿಯಲ್ಲಿ ಅಂಥ ವಿಚಾರಗಳನ್ನು ಮಂಡಿಸಬೇಕಾದ್ರೆ ನಮ್ಮೊಟ್ಟಿಗೆ ನಮ್ಮಂತೆ ಸ್ನೇಹಿತರಾಗಿರುವವರು ಎಲ್ಲರೂ ಅದು ಹಾಗಲ್ಲ, ಹೀಗೆ ಆ ಕಟ್ಟಡ ಹೀಗೆ, ಈ ಉತ್ಸವ ಹೀಗೆ, ಮತ್ತು ಈ ಒಂದು ಮೆರವಣಿಗೆ ಹೀಗೆ, ಈ ರೀತಿ ಹೇಳಬಲ್ಲಂಥ, ಕರಾರುವಕ್ಕಾಗಿ ಹೇಳಬಲ್ಲಂಥ ಒಬ್ಬ ಶಕ್ತಿವಂತ ನಮ್ಮ ಈ ಶ್ರೀಯುತ ಕೃಷ್ಣ ಶಿವಕೃಪ ಅವರು. ಹಾಗಾಗಿ ಅವರನ್ನು ನಾವು ನಮ್ಮೆಲ್ಲರ ಸ್ನೇಹಿತರವರು, ಅವರು ಬೇರೆ ಅತಿಥಿಯಾಗಿ ಹೀಗೆ ಕರೆದರೂ ಬರುವಂಥವ್ರೆ ಯಾವಾಗಲೂ ಕೂಡ. ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಇವತ್ತು ನಮಗೆ ಉಚಿತವಾಗಿರ್ತಕ್ಕಂಥ ಕೆಲವು ಸಲಹೆ ಸೂಚನೆಯಲ್ಲಿ ಕೊಡಬೇಕು ಧಾರ್ಮಿಕವಾಗಿ ಅಂತೇಳಿ ಹೇಳಿಕೊಳ್ಳುತ್ತಾ ಅವರನ್ನು ಕರೆದಿದ್ದೇವೆ. ಶ್ರೀಯುತ ಶ್ರೀಕೃಷ್ಣ ಶಿವಕೃಪ ಕುಂಜತ್ತೂರು ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರು, ಇವರನ್ನು ಕೂಡ ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಧಾರ್ಮಿಕ ಮದಿಪುಕೊರ್ರೆ ನಮ್ಮೊಟ್ಟಿಗೆ ಬತ್ತದು ಆಸೀನ್ ರಾಯನ ಜನ ಕೃಷ್ಣ ಶಿವಕೃಪ ಕುಂಜತ್ತೂರು ಮೇರೆಗೆ ನಮ್ಮ ಲಿಂಗಪ್ಪ ಪೂಜಾರಲು ಮೆರುಬತದು ಶಾಲು ನೆಂಪದ ಕಾಣಿಕದ ಗೌರವನು ಸಂದೈತ ಮಲ್ಪಡು ಪುಗೆಲ್ಗೊಂಜಿ ಶಾಲು ಕೈಕೊಂಜಿ ನೆಂಪದ ಕಾಣಿಕದ ಗೌರವ ಈ ಪೊರ್ತಡು ಶಾರದಾ ಮಹೋತ್ಸವದ ಯೋಜಿ ಪರ್ವ ಕಾಲಡು ಬತ್ತಿ ಪಿಂಡರಿನ ಮಾತೆರಲ ಎದುಕೋನಂಚಿನ ಪೊರ್ತಡು ಇದೀಗ ಕೃಷ್ಣ ಶಿವಕೃಪ ಕುಂಜತ್ತೂರಿಗೆ ಲಿಂಗಪ್ಪ ಪೂಜಾರ್ಲು ಇರದ ಗೌರವ ಅರ್ಪಣೆ. ಹಾಗೆ ಮುಂದಿನ ಅತಿಥಿಯಾಗಿ ಅಂದರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಕುಂಪಲ, ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ. ಇವರು ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ 43ನೇ ವರ್ಷದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿದ್ದರು. ಈಗ ತಾನೇ ಬೆಳಿಗ್ಗೆ ಇಲ್ಲಿ ಒಳಗಿನ ಜ್ಯೋತಿ ಪ್ರಜ್ವಲಿಸುವ ಕಾರ್ಯಕ್ರಮಕ್ಕೆ ಅವರು ಬಂದು ಹೋಗಿದ್ದಾರೆ. ಮತ್ತು ಸಂದರ್ಭ ಆದಾಗ ಇಡೀ ದಿವಸದಲ್ಲಿ ಮತ್ತೆ ನಾಳೆ ಕೂಡ ಬರ್ತಾ ಇರ್ತಾರೆ. ಮತ್ತೊಂದು ಪ್ರಮುಖ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಬಂದು ನಮ್ಮನ್ನು ಸಲಹೆ ಸೂಚನೆಗಳನ್ನು ಇತ್ತು ಹೋಗಿದ್ದಾರೆ. ಅವರನ್ನು ಕೂಡ ಮನಪೂರ್ವಕವಾಗಿ ನಮ್ಮ ಸಮಿತಿ ವತಿಯಿಂದ ಸತೀಶ್ ಕುಂಪಲ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇನ್ನೋರ್ವ ಅತಿಥಿ ನಮ್ಮೊಂದಿಗೆ ಕೂತವರು ಶ್ರೀ ಸೌಂದರ್ಯ ರಮೇಶ್, ಸೌಂದರ್ಯ ಸಮೂಹ ಸಂಸ್ಥೆ, ಅದಲ್ಲದೆ ಮಾಜಿ ಉಪಾಧ್ಯಕ್ಷರು ನಗರಸಭೆ ದಾಸರಹಳ್ಳಿ ಬೆಂಗಳೂರು. ನೋಡಿ, ದಾಸರಹಳ್ಳಿ ಬೆಂಗಳೂರಿನಲ್ಲಿ ಅವರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡಿದ್ದವರು. ಅವರ ಹುಟ್ಟೂರು ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಆದ್ದರಿಂದ ಅವರು ಈ ಭಾಗದಲ್ಲಿ ನಮಗೆ ನಮ್ಮ ಸ್ನೇಹಿತರು, ನಮ್ಮ
ಎಲ್ಲ ರೀತಿಯಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರ ಮಾಡ್ತಕ್ಕಂಥ ಇರುವವರು. ಅಲ್ಲದೆ ನಮ್ಮ ಈ ಕಟ್ಟಡ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂತಹ ಸಮೂಹ ಸಂಸ್ಥೆಗಳನ್ನು ಅವರು ಕಿನ್ನಿಗೋಳಿಯಲ್ಲಿ ರೆಸಾರ್ಟ್ ಇದೆ, ಅಲ್ಲಿ ಸೌಂದರ್ಯ ಪ್ಯಾಲೇಸ್ ಇದೆ, ಇಲ್ಲಿ ಸೌಂದರ್ಯ ಮತ್ತು ಅವರ ಸಭಾಭವನ ಇದೆ, ಹೀಗೆ ಅನೇಕ ಅವರ ಉದ್ಯಮ ಸಂಸ್ಥೆಗಳನ್ನು ಕಟ್ಟಿಕೊಂಡು ಒಬ್ಬರು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸದಾ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಒಬ್ಬರು ವ್ಯಕ್ತಿ. ಆದ್ದರಿಂದ ನಮಗೆಲ್ಲ ಪ್ರಿಯರಾಗಿ ಇವತ್ತು ಬಂದಿದ್ದಾರೆ. ಸೌಂದರ್ಯ ರಮೇಶ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಜಂಟಿ ಸಂಸ್ಥೆಗಳ ವತಿಯಿಂದ ನಾವು ಬಯಸ್ತಾ ಇದ್ದೇವೆ. ನಮ್ಮರೆ ಆಯ್ನ ಜನ ಸೌಂದರ್ಯ ರಮೇಶ್ ಮೇರೆಗೆ ಹರೀಶ್ ಕೊಲ್ಯ ಮೇರೆ ಶಾಲು ಬೊಕ್ಕ ನೆಂಪದ ಕಾಣಿಕೆದ ಗೌರವವನ್ನು ಕೊರೆದು ಸೌಂದರ್ಯ ರಮೇಶ್ ಮೇರಿನ ಸೌಂದರ್ಯ ಪೂರಕವಾದ ಎದುಕೂಡು ಪಣದು ವಿನಂತಿ. ಇನ್ನೋರವರು ನಮ್ಮ ಜೊತೆಗೆ ಇರುವವರು ಶ್ರೀ ಸ್ವರ್ಣ ಸುಂದರ್, ಮಾಲಕರು ಡಿಂಕಿ ಡೈನ್. ಗೊತ್ತಾ ಎಲ್ಲರಿಗೆ, ಮಕ್ಕಳಿಗೆಲ್ಲ ಗೊತ್ತುಂಟು. ಹಾಗೆ ಡಿಂಕಿ ಡೈನ್ ಕದ್ರಿ ಪಾರ್ಕ್ ಮಂಗಳೂರು. ಡಿಂಕಿ ಡೈನ್ ಐಸ್ ಕ್ರೀಮ್ ತಿನ್ನದವರು ಯಾರೂ ಇಲ್ಲ. ಹಾಗೆ ಕದ್ರಿಗೆ ಹೋದರೆ ಈ ಪಾರ್ಕ್ನಲ್ಲಿ ವೆಹಿಕಲ್ನಲ್ಲಿ ಕೂತು ಅಥವಾ ಅಲ್ಲಿಂದ ಇಳಿದು ಎರಡು ಬಗೆಯಲ್ಲಿ ಕೂಡ ತಿಂಡಿ ತೀರ್ಥ ಮಾಡುವಂಥ ಒಂದು ಹೋಟೆಲ್ ಇದ್ದರೆ ಅದು ಡಿಂಕಿ ಡೈನ್, ನಿಮ್ಗೆ ಗೊತ್ತಿರ್ಬೋದು ಕದ್ರಿಯಲ್ಲಿ. ಹಾಗೆ ಅದರ ಮಾಲಕರಿಂದ ಮಾತ್ರಕ್ಕೆ ನಾವು ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಆಶಿಸುವಂಥದ್ದಲ್ಲ. ನಾನು ಹೇಳ್ತಾ ಇದ್ದೇನೆ, ಆ ಸ್ವರ್ಣ ಸುಂದರ್ ಅವರು ಒಬ್ಬರು ಸಾಂಸ್ಕೃತಿಕ ಪ್ರಿಯ, ಸ್ವತಃ ಕಲಾವಿದವರು. ಯಾಕಂತ ಹೇಳಿದ್ರೆ ಅವರು ಮಂಗಳ ಮ್ಯಾಜಿಕ್ ಸೆಂಟರ್ ಅಂತ ಹಾಕಿ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲ ಮ್ಯಾಜಿಕ್ನವರನ್ನು ಸೇರಿಸಿ ಒಂದು ಸಂಘಟನೆ ಮಾಡಿದರೆ, ನಮ್ಮಂಥ ಮ್ಯೂಸಿಕ್ನವರನ್ನೆಲ್ಲ ಸೇರಿಸಿಕೊಂಡು ಪ್ರತಿ ವರ್ಷ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾರೆ ಅವರು. ಈ ಸರ್ತಿ ನಿಮಗೆ ಗೊತ್ತಿರಬಹುದು, ನಮ್ಮ ಆಟಿಯ ಅಮಾವಾಸ್ಯೆ ಉಂಟಲ್ಲ, ಆಟಿಯ ಅಮಾವಾಸ್ಯೆ ದಿವಸ ಸಾರ್ವಜನಿಕವಾಗಿ ಇಡೀ ಎಲ್ಲ ಊರಿಗೆಲ್ಲ ಆ ಹಾಳೆ ಕೆತ್ತೆ ಕಷಾಯ ಮತ್ತು ಮೆಂತೆ ಗಂಜಿಯನ್ನು ಬಟವಾಡೆ ಮಾಡಿದ್ದಾರೆ. ಇದು ಅವರ ದೊಡ್ಡ ಒಂದು ಸಂಸ್ಕೃತ ಪ್ರೀತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಲ್ಲದೆ ಉದ್ಯಮದಲ್ಲಿ ಇದ್ದುಕೊಂಡು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸದಾ ಪ್ರೋತ್ಸಾಹ ನೀಡುವಂಥ ಸ್ವರ್ಣ ಸುಂದರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮಟ್ಟಿಗೂ ಮುಖ್ಯ ಬಿಂಡಿನ ಸ್ಥಾನದ ಓಲಗಾತ ನಂಚಿನ ಸ್ವರ್ಣ ಸುಂದರ್ರಿಗೆ ಮೋಹನ್ ವೆಂಕಹಿತ್ಲು ಬೇರೆ ಬತ್ತದ ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರೆದು ಈ ಒಂದು ಮಿತ್ತ ಜಗಲಿಗೆ ಎದುಕೂರು ಪಣದ ವಿನಂತಿ. ಶ್ರೀಯುತ ಸ್ವರ್ಣ ಸುಂದರ್, ಡಿಂಕಿ ಡೈನ್ ಕದ್ರಿ ಪಾರ್ಕ್ ಮಾಲಕೇರು. ಸ್ವರ್ಣ ಸುಂದರ್ ಅವರಿಗೆ ಸ್ವಾಗತ. ಇನ್ನೋರ್ವರು ನಮ್ಮೊಂದಿಗೆ ಇರುವಂಥ ಅತಿಥಿ ನಮ್ಮ ಕಾವು ಪಂಚಲಿಂಗೇಶ್ವರ ದೇವಸ್ಥಾನ ಬಜಾಲ್ ಇದರ ಅಧ್ಯಕ್ಷರಾಗಿ ವ್ಯವಸ್ಥಾಪನಾ ಸಮಿತಿಯಲ್ಲಿರ್ತಕ್ಕಂಥವರು ಶ್ರೀಯುತ ರಾಮಚಂದ್ರ ಆಳ್ವ ಅಂತೇಳಿ. ಅವ್ರಿಗೂ ನಮಗೂ ನಮ್ಮ ಈ ಕೊಲ್ಯ ಸಮಿತಿಗೂ ಒಂದು ಅವಿನಾಭಾವ ಸಂಬಂಧ. ಅದು ಅವರು ಅತಿಥಿಯಾಗಿ ಮಾತ್ರ ಅವರಿಗೆ ಹೇಳಲಿಕ್ಕೆ ಹೋದ್ದಲ್ಲ, ಪ್ರತಿ ವರ್ಷವೂ ಅವರ ಮನೆಗೆ ಬರೋದು ನಾವು ಅಲ್ವಾ. ಈ ರೀತಿಯಲ್ಲಿ ಒಂದು ಜನಸ್ಪಂದನದ ಕಾರ್ಯಕ್ರಮ. ಅವರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡಿರುವವರು. ಹಾಗಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡಿರುವುದು ಒಂದು ಬೇರೆ, ಅದು ಜನರಿಗೆ ಉಪಯೋಗ ಆಗೋ ಕೆಲಸವನ್ನೇ ಮಾಡಬೇಕು, ಇಲ್ಲದೆ ಬೈತಾ ಇರ್ತಾರೆ ಯಾವ ಪಕ್ಷವೇ ಆಗಲಿ. ಹಾಗಾಗಿ ಅದರಿಂದ ಪ್ರೀತಿ ಗಳಿಸಬೇಕು ಒಂದು. ಆಮೇಲೆ ಈಗ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರವಾಗಿಯೇ ಹಿಡಿದಿದ್ದಾರೆ ಅವರು. ಒಂದು ದೇವಸ್ಥಾನ, ನಮಗೆ ಮಂದಿರ ನಡೆಸುವುದೇ ಅಷ್ಟು ಕಷ್ಟ ಆಗ್ತಾ ಹೋಗಿದೆ, ಒಂದು ದೇವಸ್ಥಾನ ನಡೆಸುವುದಂದರೆ ಎಷ್ಟು ಕಷ್ಟ. ಹಾಗಾಗಿ ಅದರಲ್ಲಿ ತಾಳ್ಮೆ ಬೇಕು, ಸಂಘಟನಾ ಶಕ್ತಿ ಬೇಕು, ಧಾರ್ಮಿಕ ಪ್ರಜ್ಞೆಗಳೆಲ್ಲ ಬೇಕು. ಈ ರೀತಿಯಲ್ಲಿ ಅವರು ಸಮೂಹ ಒಂದು ಶಕ್ತಿಯನ್ನು ಅವರಲ್ಲಿ ಇಟ್ಟುಕೊಂಡು ಅವರು ಸಾರ್ವಜನಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅಂಥವರು ನಮಗೆ ಇವತ್ತು ಮುಖ್ಯ ಅತಿಥಿಯಾಗಿ ಬೇಕು ಅಂತೇಳಿ ನಾವು ಕೇಳಿಕೊಂಡ ಬೇರೆಗೆ ಸಮಯೋಚಿತವಾಗಿ ಬಂದಿದ್ದಾರೆ. ಆಳ್ವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಸನ್ಮಾನ್ಯ ರಾಮಚಂದ್ರ ಆಳ್ವ ಮೇರೆಗೆ ಜಗಜ್ಜೀವನ್ ಕೊಲ್ಯ ಬೇರೆ ಬದದ ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರೆದು ಅಕ್ಲಿನ ಈ ಚಾವಡಿದ ಬಾಮಗೆ ಎದುಕೊಂಡಪ್ಪನ ವಿನಂತಿ. ಶ್ರೀಯುತ ರಾಮಚಂದ್ರ ಆಳ್ವ ಮೇರೆಗೆ. ಸುಸ್ವಾಗತ. ಶ್ರೀ ಪ್ರವೀಣ್ ಸುವರ್ಣ ಬಗಂಬೆಲ ವಿಘ್ನೇಶ್ವರ ರೋಡ್ ಲೈನ್ ಚಿತ್ರದುರ್ಗ. ನೋಡಿ, ಚಿತ್ರದುರ್ಗದವರು ಯಾಕೆ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿದರೆ, ಅವರು ಇಲ್ಲಿಯವರೇ. ಚಿತ್ರದುರ್ಗದಲ್ಲಿ ನಮ್ಮ ಸುಶಾಂತ್ ಭಂಡಾರಿ ಮತ್ತು ನಮ್ಮ ಇವರು ಅವರೆಲ್ಲ ಸ್ನೇಹಿತರಾಗಿ ಉದ್ಯಮ ನಡೆಸಿಕೊಂಡಿದ್ದವರು. ಆದರೆ ಈ ಭಾಗವನ್ನು ಅವರು ಮರೆಯುವಂತಾರಲ್ಲ. ಇಲ್ಲಿ ನಾಗಬ್ರಹ್ಮ ಸ್ಥಾನ ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಧಾರ್ಮಿಕ ಸಂಘಟನೆಗಳಿಗೆ ಸದಾ ಸ್ಪಂದಿಸ್ತಾ ಸಾಂಸ್ಕೃತಿಕವಾಗಿಯೂ ಕೂಡ ಎಲ್ಲ ಯುವಕ ಮಂಡಳಿ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಇದರದ್ದು ಯಾವುದೇ ಚಟುವಟಿಕೆ ಇದ್ದರೂ ಕೂಡ ಸದಾ ಅಷ್ಟು ದೂರದಲ್ಲಿ ಇದ್ದರೂ ಕೂಡ ಆಯ್ತು ಮಾರೆ ನಾನು ಬರ್ತೇನೆ ಅಂತ ಹೇಳಿ ಬಂದು ಇಲ್ಲಿ
ಕೇವಲ ಬಂದು ಹೋಗೋದಲ್ಲ, ಸಹಕಾರವನ್ನು ಪ್ರೋತ್ಸಾಹವನ್ನು ಸದಾ ನೀಡತಕ್ಕಂಥ ಒಬ್ಬರು ಯುವ ಉದ್ಯಮಿ ಅಂತಲೇ ಹೇಳ್ಬೋದು. ಅಂತ ಪ್ರವೀಣ್ ಸುವರ್ಣ ಬಗಂಬೆಲ ಆಗಲೇ ಬಂದಿದ್ದಾರೆ, ಒಳಗಡೆ ಬಂದು ಎಲ್ಲ ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಅಂದತ ಮಾಲಕರ ನೆಚ್ಚಿನ ಪ್ರವೀಣ್ ಸುವರ್ಣ ಬಗಂಬೆಲ ಮೇರೆಗೆ ಶ್ರೀನಿವಾಸ್ ಕೊಲ್ಯ ಮೇರು ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರದು ಗೌರವಾರ್ಪಣೆ ಮಲ್ತೋಡು ಪನ್ನೋಡು ವಿನಂತಿ ಮಿತ್ತ ಜಿಡ್ಡು ಓಲಗಾಯ ನೆಚ್ಚಿನ ಪ್ರವೀಣ್ ಸುವರ್ಣ ಬಗಂಬೆಲ ಮೇರೆಗೆ ಪ್ರವೀಣ್ ಸುವರ್ಣ ಬಗಂಬಿಗಳ ಅವರನ್ನು ಸ್ವಾಗತಿಸುವುದರೊಂದಿಗೆ ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಕೂತಿದ್ದಾರೆ. ನಮ್ಮ KR ಚಂದ್ರ. KR ಚಂದ್ರ ಅಂತ ಹೇಳಿದ್ರೆ ಇಲ್ಲಿ ಆನಂದಾಶ್ರಮ ಶಾಲೆಯ ಮಾಸ್ಟ್ರು, ಚಂದ್ರ ಮಾಸ್ಟ್ರು ಅಂತ. ಅದು ಹಾಗೆ ಹೇಳಿದರೆ ಸುಲಭ ಆಗ್ತದೆ ಅಲ್ಲ. KR ಚಂದ್ರ ಅಂದರೆ ಅದು 6 ಹೊಲ್ತಾರ ಮಾರ್ಯಾರ ಅಂತ ಅಲ್ವಾ, ಅದು ಬೇಡ. ಹಾಗಾಗಿ ಚಂದ್ರ ಮಾಸ್ಟ್ರು ಅಂತ ಹೇಳಿದ್ರೆ ಗೊತ್ತು. ಇಲ್ಲಿ ಆನಂದಾಶ್ರಮ ಶಾಲೆಯ ಡ್ರಾಯಿಂಗ್ ಟೀಚರ್ ಆಗಿದ್ದವರು. ನಮಗೆ ಇಲ್ಲಿ ಜನಾರ್ದನ ಬೈಕಾಡಿ ಮತ್ತು ರತ್ನಾವತಿ ಜಯ ಬೈಕಾಡಿ ಅವರು ಇಲ್ಲೊಂದು ಸಾಂಸ್ಕೃತಿಕ ಸ್ಪರ್ಧೆ ನಡೆಸಲಿಕ್ಕೆ ಬರುವ ಮೊದಲು ಬಹಳಷ್ಟು ವರ್ಷಗಳಿಂದ KR ಚಂದ್ರರವರು ಅದರ ರೂವಾರಿಯನ್ನು ವಹಿಸಿಕೊಂಡಿದ್ದರು. ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಸ್ಪರ್ಧೆ ಅಥವಾ ಕ್ವಿಜ್ ಆಗಿರಲಿ, ಸಂಗೀತ ಇರಲಿ, ನೃತ್ಯ ಇರಲಿ, ಎಲ್ಲ ಭಾಗದ. ಯಾಕಂದರೆ ಅವರು ಸ್ವತಃ ಒಬ್ಬರು ಸಂಗೀತ ಮತ್ತು ನೃತ್ಯ ಪ್ರಿಯರು ಅಲ್ವಾ. ಹಾಗಾಗಿ ಅವರ ಮನೆಯವರು ಮಕ್ಕಳು ಕೂಡ ಕಲಾವಿದರಾಗಿ ಈ ರೀತಿಯಲ್ಲಿ ಇದ್ದುಕೊಂಡು ಈಗೆಲ್ಲ ಸ್ವಲ್ಪ ಫಾರಿನ್ನಲ್ಲಿದ್ದಾರೆ ಮಕ್ಕಳು. ಆದರೂ ಕೂಡ ಈಗಲೂ ಕೂಡ ಮಂಗಳೂರಿನಲ್ಲಿ ನೆಲೆಸುವಂಥ ಹೊತ್ತಿನಲ್ಲಿ ಅವರ ಗಂಡ ಹೆಂಡತಿ ಯಾವುದೇ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ಅದಕ್ಕೆ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ಅವರು ವಿಶೇಷವಾಗಿ ಸ್ಪಂದಿಸುವಂಥ ಒಂದು ಗುಣವನ್ನು ಹೊಂದಿದ್ದಾರೆ. ಈ ನಿವೃತ್ತ ವಯಸ್ಸಿನಲ್ಲಿ ಕೂಡ ಅವರ ಆಸಕ್ತಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ನಾವು ಇವತ್ತು KR ಚಂದ್ರ ಮಾಸ್ಟರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ ಗೌರವಪೂರ್ಣವಾಗಿ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯದ್ದು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿನ ಪಡೆಯಿನೊಂಚಿನ KR ಚಂದ್ರ ಯಾನೆ K ರಾಮಚಂದ್ರ ಶೆಟ್ಟಿ ಮೇರೆಗೆ ಎಂಕಲ ಇನಿತ್ ಕುಮಾರ್ ಮೇರ್ಬದ್ದು ಶಾಲು ನೆಂಪದ ಕಾಣಿಕೆಯನ್ನು ಕೊರೆದು ಎದುಕು ನೋಡು ಪಡೆದು ವಿನಂತಿ ಮನ್ಪ KR ಚಂದ್ರ ಮಾಸ್ಟ್ರೇಗೆ KR ಚಂದ್ರ ಅವರಿಗೆ ಸ್ವಾಗತ. ಹಾಗೆ ನಮ್ಮ ವೇದಿಕೆಯಲ್ಲಿ ಯಾವುದೇ ಒಂದು ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಸಾಮಾಜಿಕ ಚಟುವಟಿಕೆ ವೇದಿಕೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವರಾದರೂ ಮಹಿಳೆ ಬೇಕು ವೇದಿಕೆಯಲ್ಲಿ, ಸುಮ್ಮನೆ ಅಲ್ವಾ. ಆ ಮಹಿಳೆಯರ ಇದ್ದರೆ ಅದಕ್ಕೊಂದು ಕಳೆ. ಆ ಕಾರಣಕ್ಕೆ ನಾವು ಇವತ್ತು ಶ್ರೀಮತಿ ಮಾಧವಿ ಉಳ್ಳಾಲ್, ಅಧ್ಯಕ್ಷರು ಭಾಜಪ ಮಹಿಳಾ ಮೋರ್ಚಾ ಮಂಗಳೂರು ಮಂಡಲ ಮತ್ತು ಪ್ರಧಾನ ಮಹಿಳಾ ಮಂಡಲ ಸಂಚಾಲಕರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ನೋಡಿ, ಒಂದು ರೀತಿಯಲ್ಲಿ ಅವರು ಧಾರ್ಮಿಕ ಪ್ರಜ್ಞೆಯಿಂದ ಜನಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡಿ ಎಲ್ಲ ಮಹಿಳೆಯರನ್ನು ಸಂಘಟಿಸುವಂಥ ಶಕ್ತಿ ಉಳ್ಳವರು. ಅದರ ಜೊತೆಗೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅಲ್ಲಿ ಒಂದು ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಚಿರುಂಬ ಭಗವತಿ ಕ್ಷೇತ್ರ ನಮಗೆ ಅಲ್ಲಿ ನೆರೆಯಲ್ಲೇ ಇರುವಂಥ ಒಂದು ದೇವಸ್ಥಾನ. ಈ ಕಾರಣಕ್ಕೆ ಅವರು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಮಹಿಳೆಯರನ್ನು ಕೂಡ, ನಮ್ಮ ಮಹಿಳಾ ಸಂಘಟನೆಯನ್ನು ಕೂಡ ಯಾವ ರೀತಿ ಅದು ನಡೆಸ್ಕೊಂಡು ಹೋಗಬೇಕಂತ ಒಂದು ದಿವಸ ನೀವು ಪಾಠ ಮಾಡಿ ಆಯಿತಾ ಬಂದು ಇಲ್ಲಿ. ಹಾಗೆ ಒಂದು ದಿವಸ ಇಲ್ಲಿ ಬಂದು ಅವರು ಸಂಘಟನಾತ್ಮಕವಾದಂಥ ಚಟುವಟಿಕೆಗಳು ಹೇಗೆ ನಡೆಸಬೇಕು ನಾವು ಎಂಬ ರೀತಿಯಲ್ಲಿ ಅದು ಅಗತ್ಯ ಇದೆ, ಅಂಥ ನಾಲೆಜ್ ಅಗತ್ಯ ಇದೆ. ಆ ಕಾರಣಕ್ಕೆ ಅವರನ್ನು ನಾವು ಕರೆದಿದ್ದೇವೆ. ಶ್ರೀಮತಿ ಮಾಧವಿ ಉಳ್ಳಾಲ್ ಅವರಿಗೆ ಗೌರವಪೂರ್ಣವಾದಂಥ ಸ್ವಾಗತ. ಮಾಧವಿ ಉಳ್ಳಾಲ್ ಮೇರೆಗೆ ಎಂಕಲ ಶ್ರೀಮತಿ ವನಿತಾ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಮಹಿಳಾ ಸಮಿತಿದ ಮೇರೆ ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರಡು ಪಡೆದು ವಿನಂತಿ ಮಲ್ಪ ಊರಿಗೂ ಒಬೆ ಪರ್ಬ ಬನ್ನಕ ಸ್ತಬ್ಧ ಚಿತ್ರ ಪಂಪನ ನಿಪ್ಪುಣು ದೃಶ್ಯ ರೂಪಕ ಅವಜಿ ದೃಶ್ಯ ರೂಪಕದ ಯಜಮಾನಿಕೆದ ಸ್ಥಾನ ಡುಪ್ಪು ನಂಚನ ಬಾಲು ಆರ್ಸನ ಧರ್ಮಪತ್ನಿಯ ನಂಚನ ಮಾಧವಿ ಉಳ್ಳಾಲ್ ಮೇರೆಗೆ ಗೌರವ ಅಪ್ಪನೆ ನಮ್ಮ ಸಮಿತಿಯ ಪರವಾಗಿ ಸುಸ್ವಾಗತ. ಹಾಗೆ ಇನ್ನೋರ್ವ ಅತಿಥಿಯಾಗಿ ವೇದಿಕೆಯಲ್ಲಿ ಕೂತವರು ಶ್ರೀ ರಾಘವಗಟ್ಟಿ, ಕೌನ್ಸಿಲರ್ ಕೋಟೆಕಾರ್ ಪಟ್ಟಣ ಪಂಚಾಯತ್. ನೋಡಿ, ಒಂದು ಜನಪ್ರತಿನಿಧಿ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಒಬ್ಬರು ರಾಘವಗಟ್ಟಿ ಅವರು ಕೂಡ ಹಾಗೆ ಅಲ್ಲಿಂದ ಇಲ್ಲಿಂದ ಒಬ್ಬರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಜನರಿಗೆ ಬೇಕಾದಂಥ ಎಲ್ಲ ಏನು ಅಪೇಕ್ಷೆಗಳಿದೆಯೋ ಅದರಲ್ಲಿ ಸ್ಪಂದಿಸಿದಾಗ, ಅವರಿಗೆ ಸಹಾಯ ಸಹಕಾರ ಮಾಡಿದಾಗ ಮಾತ್ರ ಅವರು ಪ್ರತಿನಿಧಿಯಾಗಿ ಜಯಗಳಿಸುವುದು ಅಲ್ವಾ. ಇಲ್ಲದ್ರೆ ಯಾವ ಪಂಚಾಯತ್ನ ಅಧ್ಯಕ್ಷನೂ ಆಗೋದಿಲ್ಲ, ಯಾವ ಪಂಚಾಯತ್ನ ಒಂದು ವಿಶೇಷವಾದ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮೊದಲೇ ಅವರು ಸಮಾಜ ಸೇವೆಯನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಆ ಒಂದು ಪಟ್ಟ ಅವರಿಗೆ ಸಿಗ್ತದೆ ಎಂಬುದನ್ನು ಎಲ್ಲರೂ ಕೂಡ ಗಮನಿಸಿದಂಥ ವಿಚಾರ. ಆ ನೆಲೆಯಲ್ಲಿ ಇವತ್ತು ರಾಘವಗಟ್ಟಿ ಕೂಡ ಅದಕ್ಕೇನು ಹೊರತಾಗಿಲ್ಲ. ಅವರು ನಮ್ಮ ಸಂಸ್ಥೆ ಮತ್ತು ಇಲ್ಲಿನ ಈ ಭಾಗದ ಎಲ್ಲ ಸಂಘಟನೆಗಳಲ್ಲಿ ಯಾವುದೇ ಚಟುವಟಿಕೆಗಳಿದ್ದರೆ ಅದನ್ನು ಸ್ಪಂದಿಸಿ ಅವರಿಗೆ ಸಹಕಾರ ನೀಡುವಂಥ ಒಬ್ಬರು ವ್ಯಕ್ತಿಯಾಗಿದ್ದಾರೆ. ರಾಘವಗಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನಮ್ಮ ಸಮಿತಿ ವತಿಯಿಂದ. ಶ್ರೀಯುತ ರಾಘವಗಟ್ಟಿ ಮೇರೆಗೆ ಎಂಕಲ ಲೋಕೇಶ್ ಕೊಲ್ಯ ಬೆರಬತದ ಸಾಂಸ್ಕೃತಿಕ ಕಾರ್ಯದರ್ಶಿ ಲೋಕೇಶ್ ಕೊಲ್ಯ ಮೇರೆ ಶಾಲು ನೆಂಪದ ಕಾಣಿಕದ ಗೌರವವನ್ನು ಕೊರಡು ಪನ ವಿನಂತಿ ಪಟ್ಟಣ ಪಂಚಾಯತ್
ಕೌನ್ಸಿಲರ್ ಆಯ್ನಂಚಿನ ರಾಘವ್ ಗಟ್ಟಿ ಮೇರೆಗೆ ಬನ್ನಿ ಬನ್ನಿ. ಸ್ವಾಗತ. ತುಂಬ ತುಂಬ ಸಂತೋಷ. ಒಂದು ಸಂತೋಷ ಯಾಕಂತ ಹೇಳಿದ್ರೆ, ನಾವು ಆಮಂತ್ರಣದಲ್ಲಿ ಆಹ್ವಾನ ಮಾಡಿದಂಥ ಎಲ್ಲ ಗಣ್ಯ ಅತಿಥಿಗಳು ಇವತ್ತು ಹಾಜರಾತಿ ಇರುವುದು ನಮಗೆ ಒಂದು ಅತ್ಯಂತ ಸಂತೋಷ ತಂದ ವಿಚಾರ. ಆ ಕಾರಣಕ್ಕೆ ನಾನು ಮತ್ತಷ್ಟು ಎಲ್ಲರನ್ನು ಕೂಡ ನಾನು ಗೌರವಪೂರ್ಣವಾಗಿ ಸ್ವಾಗತ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಆಮೇಲೆ ಹಿರಿಯ ಸಾಧಕರಿಗೆ ಸನ್ಮಾನ ಅಂತ, ಅವರನ್ನು ಸನ್ಮಾನ ಆಗುವ ಹೊತ್ತಿನಲ್ಲಿ ನಾವು ವೇದಿಕೆ ಕರೀಲಿಕ್ಕುಂಟು. ಆದರೂ ಕೂಡ ಇಲ್ಲಿ ನನ್ನ ಕರ್ತವ್ಯ. ಯಾಕಂತ ಹೇಳಿದ್ರೆ, ರಾಮಚಂದ್ರ ಕುಂಪಲ ಸ್ಥಾಪಕ ಸದಸ್ಯರು, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ನೋಡಿ, ಹಿರಿಯರನ್ನು ಅವರಿಗೆ ಆಮೇಲೆ ಶಕ್ತಿ ಇಲ್ಲ, ಅವರಿಗೆ ಆಮೇಲೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಹೊರಗಿಡುವಂಥದ್ದಲ್ಲ. ಅವರಿಗೆ ಅವರ ಈ ನಿವೃತ್ತಿ ವಯಸ್ಸಿನ ಕಾಲದಲ್ಲಿ ಒಂದು ಟಾನಿಕ್ ಕೊಡಬೇಕು ನಾವು. ನಿವೃತ್ತಿ ಕಾಲದಲ್ಲಿ ಮಾತ್ರೆಗಳು ಟಾನಿಕ್ಗಳಲ್ಲಿ ಯಾಕೆ ತಗೊಳ್ಳೋದು? ಅದು ಒಳ್ಳೆಯ ರೀತಿಯಲ್ಲಿ ಹುಷಾರಾಗಲಿಕ್ಕಲ್ವ? ಅದೇ ರೀತಿಯಲ್ಲಿ ಮಾನಸಿಕವಾದಂಥ ಒಂದು ಟಾನಿಕ್ ಅದಿದ್ದರೆ ಅದು ಗೌರವ ಸನ್ಮಾನ ಅಥವಾ ಇನ್ನೇನಾದರೂ ಪ್ರಶಸ್ತಿ ಪುರಸ್ಕಾರಗಳು. ಆ ಕಾರಣಕ್ಕೆ ರಾಮಚಂದ್ರ ಕುಂಪಲ ಅವರು ಇಲ್ಲಿ ಬೆಳಿಗ್ಗೆ ಮೈಕ್ ಹಿಡಿದ್ರೆ ಸಂಜೆ ತನಕ ಮೈಕ್ ಹಿಡಿದು, ಸಾಧಾರಣ ಇಲ್ಲಿ 50 ವರ್ಷ ಆಯಿತು ಆದರ್ಶ ಮಿತ್ರ ಮಂಡಳಿಗೆ. ಆನಂತರ 44 ವರ್ಷ ಶಾರದಾ ಸಮಿತಿಗೆ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಅವರು ಮೊನ್ನೆ ತನಕ ಇಲ್ಲಿ ಉಪಾಧ್ಯಕ್ಷರಾಗಿ, ಸಂಚಾಲಕರಾಗಿ, ಸಾಂಸ್ಕೃತಿಕ ವಿಭಾಗದಲ್ಲಿ ಆಗಲಿ ಎಲ್ಲ ಇಡೀ ಕಾರ್ಯಕ್ರಮವನ್ನು ಸಂಘಟಿಸುವಂಥ ಒಬ್ಬ ಶಕ್ತಿ ಇದ್ದರೆ ಅದು ರಾಮಚಂದ್ರ ಕುಂಪಲ. ಇಲ್ಲಿ ಬರಲಿಕ್ಕಿದ್ದಾರೆ ವೇದಿಕೆಯಲ್ಲಿ. ಮತ್ತು ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸೋದ್ರ ಮೂಲಕ ನಾವು ಕೃತಾರ್ಥರಾಗಬೇಕು, ನಾವು ಆಶೀರ್ವಾದ ಪಡಿಬೇಕು, ಸಲಹೆ ಸೂಚನೆ ಪಡಿಬೇಕು, ಅವರಿಗೆ ಇನ್ನಷ್ಟು ಆರೋಗ್ಯ ತುಂಬಿಲಿ ಎಂಬ ಟಾನಿಕ್ ಕೊಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ನಾವು ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ದೇವೆ. ಅವರು ಬಂದಿದ್ದಾರೆ, ಅವರನ್ನು ಕೂಡ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಅವರೊಟ್ಟಿಗೆ ಕೂತಿದ್ದಾರೆ. ಪ್ರಕಾಶ್ ಹೆಚ್ ಅಂತ ಹೇಳಿದರೆ ಅದು ಕೊಲ್ಯ ಅಲ್ಲ, ಅದು ಹೊಸಂಗಡಿ ಅಲ್ವಾ? ಪ್ರಕಾಶ್ ಹೆಚ್ ಅಂತ ಇದ್ದಾರೆ. KPTಯಲ್ಲಿ ಅವರು ಬಹಳ ನಿರಂತರವಾಗಿ ಅವರು ಸರಕಾರಿ ಕೆಲಸದಲ್ಲಿದ್ದವರು. ಅದರ ಜೊತೆಗೆ 30 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಈ ಸಂಸ್ಥೆಗೆ ದುಡಿದಂಥ ಒಬ್ಬ ವ್ಯಕ್ತಿ. ನಿಷ್ಕಾಮವಾದ ಕರ್ಮ. ನಾವು ವೃತ್ತಿಯಲ್ಲಿರುವಾಗ ಸಂಬಳ ಸಿಗ್ತದೆ ರೀ, ನಮಗೆ ಸಂಬಳಕ್ಕಾಗಿ ನಾವು ಉದ್ಯೋಗ ಮಾಡ್ತೇವೆ, ಅಥವಾ ಬೇರೆ ಯಾರೋ ಬಿಸ್ನೆಸ್ ಮಾಡುವಾಗ ಕಮಿಷನ್ಗಾಗಿ ನಾವು ಮಾಡ್ಬೋದು. ಆದರೆ ಒಂದು ಸಾಮಾಜಿಕ ಸಂಸ್ಥೆಯಲ್ಲಿ ಒಬ್ಬರು ಕೆಲಸ ಮಾಡಬೇಕಿದ್ರೆ ಅಷ್ಟು ಬರೆಯುವಂಥದ್ದು. ಯಾರು ಕೋಶಾಧಿಕಾರಿಗೂ ಕೆಲಸ ಇಲ್ಲ, ಕಾರ್ಯದರ್ಶಿಗೂ ಕೆಲಸ ಇಲ್ಲ ಅವರು ಅಧ್ಯಕ್ಷರಾಗಿರುವಾಗ. ಈಗ ಸ್ವಲ್ಪ ಕೆಲಸ ಬಂದಿದೆ. ಹಾಗೆ ಅಂಥ ಒಂದು ವಿಷಯದಲ್ಲಿ ನಮ್ಮ ಪ್ರಕಾಶಣ್ಣ, ಎಲ್ಲರಿಗೂ ಪ್ರಕಾಶಣ್ಣ ಅವರು ಹಿರಿಯರು. ಆ 30 ವರ್ಷಗಳ ಕಾಲ ಅವರು ಸಂತೋಷವಾಗಿ ಇದ್ದರಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಅವರಿಗೆ ಸಂತೋಷ ಇತ್ತು, ಆದರೆ ಅವರು ಬೈಗಳು ಕೂಡ ತಿಂದಿದ್ದಾರೆ ಅಲ್ವಾ? 6 ಇಂಚಿನ ಇಡೀ ದಿನ ಅಂತಿಲ್ಲ ಅಲ್ವಾ? ಅವರು ಬೈಗಳನ್ನು ತಿಂದಿಕೊಂಡು, ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಕಾಶ್ ಹೆಚ್ ಅವರು ಇವತ್ತಿನ ಒಂದು ಸನ್ಮಾನವನ್ನು, ಅವರಿಗೆ ಆಶೆ ಇರಲಿಲ್ಲ, ಇದು ನಮ್ಮ ಸಮಿತಿಯವರ ನಿರ್ಣಯದಲ್ಲಿ ಮಾಡಿದ್ದು. ಆ ಕಾರಣಕ್ಕೆ ಅವರು ಬಂದಿದ್ದಾರೆ. ಅಂಥ ಒಬ್ಬ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿ ಕರ್ಮದಿಂದ ದುಡಿದಂಥ ಹಿರಿಯರು, ಅತ್ಯಂತ ಹಿರಿಯರಿಗೆ 71 ಆಯಿತು ಅವರಿಗೆ. ಅಂತಹ ವಯಸ್ಸಿನಲ್ಲಿ ನಾವು ಅವರಿಗೆ ಗೌರವಿಸಬೇಕು, ನಾವು ಆಶೀರ್ವಾದ ಪಡಿಬೇಕೆಂಬ ದೃಷ್ಟಿಯಲ್ಲಿ ಪ್ರಕಾಶರನ್ನು ಕರೆದಿದ್ದೇವೆ. ಪ್ರಕಾಶ್ ಹೆಚ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಇವತ್ತು ಅಭಿನಂದನಾ ಪುರಸ್ಕಾರ ಇದೆ. ಸಿಂಧೂರ ರಾಜ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2025 ವಿಜೇತೆ ಅವರು ಬಂದಿದ್ದಾರೆ. ಅವರನ್ನು ಕೂಡ ಒಂದು ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ನಾವು ಕರೆದಿದ್ದೇವೆ. ಅದು ಪ್ರತಿ ವರ್ಷವೂ ನಾವು ಮಾಡ್ತೇವೆ ಬೇರೆ ಒಂದು ವಿದ್ಯಾರ್ಥಿಗಳಿಗೆಲ್ಲ. ಆಮೇಲೆ ಹಿಮಾಂಶು ಕೊಲ್ಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಬಂದಿದ್ದಕ್ಕೆ ಅವರನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇದ್ದಾರೆ ನೋಡಿ. ಇಷ್ಟೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಒಬ್ಬರು ಲೀಡರ್ ಬೇಡವಾ? ಆ ಲೀಡರ್ ಇದ್ದರೆ ಅದೇನು? ಅದು ನಮ್ಮ ಶಾರದಾ ಸೇವಾ ಟ್ರಸ್ಟ್ನಲ್ಲಿ ಇದರ ಅಧ್ಯಕ್ಷತೆಯನ್ನು ಪ್ರಕಾಶಣ್ಣನ ನಂತರ ವಹಿಸಿಕೊಂಡವರು ಶ್ರೀ ಮೋಹನ್ ಶೆಟ್ಟಿ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಷ್ಟರವರೆಗೂ ಕೂಡ ಅವರು ಬೇರೆ ಬೇರೆ ಹುದ್ದೆಯಲ್ಲೂ ಉಪಾಧ್ಯಕ್ಷರಾಗಿ, ಟ್ರಸ್ಟಿನ ಸದಸ್ಯರಾಗಿ, ಸಮಿತಿಯ ಸದಸ್ಯರಾಗಿ ದುಡಿತಾ ಇದ್ದರು. ಮೋಹನ್ ಶೆಟ್ಟಿ ಕುಂಪಲಂಬರಿಗೆ ಗುರುಪ್ರಸಾದ್ KP ಔಪಚಾರಿಕವಾಗಿ ಅವರಿಗೊಂದು ಶಾಲು ಗೌರವವನ್ನು ಮಾಡ್ತಾರೆ. ಗುರುಪ್ರಸಾದ್ KP ಮೇರೆ ಬದಲು ಶಾಲು ಪಾರ್ದ ಗೌರವ ಮಲ್ಪನ ವಿನಂತಿ. ಮೋಹನ್ ಶೆಟ್ಟಿ ಕುಂಪಲಂಬರಿಗೆ. ಮೋಹನ್ ಶೆಟ್ಟರ ಜೊತೆಗೆ ಈ ಭಾಗದಲ್ಲಿ ಬದಿಯಲ್ಲಿ ಕೂತಿದ್ದಾರೆ. ನಮ್ಮದು 2 ಅಂದರೆ 15ರಿಂದ 25 ಸದಸ್ಯರಿರುವ ಒಂದು ಟ್ರಸ್ಟ್. ಆ ಟ್ರಸ್ಟ್ನ ಅಧ್ಯಕ್ಷರವರು. ಹಾಗೆ ಉತ್ಸವ ಸಮಿತಿಯಲ್ಲಿ ಸಾಧಾರಣ ಒಂದು 75 ಮಂದಿ ಇದ್ದಾರೆ ನಮ್ಮಲ್ಲಿ. ಆ ಉತ್ಸವ ಸಮಿತಿಯನ್ನು ನಡೆಸ್ಕೊಳ್ಳೋ ಹೋಗಲ್ಲ, ವರ್ಷ ಪ್ರತಿ ಉತ್ಸವ ಆಗೋದು ಸುಲಭ. ಅದರ ಅಧ್ಯಕ್ಷವಾಗಿಯನ್ನು ನಾವು ಇಲ್ಲಿ ಗಣೇಶ್ ಕೊಲ್ಯ ಅಂತ ಇನ್ನೊಬ್ಬರು ಉದ್ಯಮಿ ನಮ್ಮ ಇಲ್ಲಿ
ಇವುಗಳು ಇಲ್ಲ, ಅವರ ಈ ಊಟದ ಚಪ್ಪರ ಅವರ ಅಂಗಳದಲ್ಲಿ ಹಾಕಿದ್ದು. ಹಾಗಾಗಿ ಊಟದ ಚಪ್ಪರ ಅವರ ಅಂಗಳದಲ್ಲಿ ಹಾಕಿರುವಂಥ ಆ ರೀತಿಯಲ್ಲಿ ಅವರೊಂದು ಲೀಡರ್ಶಿಪ್ ವಹಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಕೊಲ್ಲಿ ಅವರಿಗೂ ಕೂಡ ಇಡೀ ಇವತ್ತಿನ ಸಭೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಧನಲಕ್ಷ್ಮಿ ಅಸೋಸಿಯೇಟ್ಸ್ ಮಾಲಕರ ನೆಚ್ಚಿನ ಗಣೇಶ್ ಕೊಲ್ಯ ಸಮಿತಿಯ ಗುರುಕಾರ ಮೇರೆಗೆ ಹೃತಿಕ್ ಕೊಲ್ಯ ಮೇರೆ ಬದದು ಶಾಲು ಪಾರ್ದ ಗೌರವ ಮಲ್ಪೋಡು ಪನತಿ ಸಂಪ್ರದಾಯದ ಪ್ರಕಾರ ಶಾಲು ಪಾರ್ದ ಗೌರವ ಗಣೇಶ್ ಕೊಲ್ಯ ಮೇರೆಗೆ ಇನ್ನುಳಿದಂಥ ನಮ್ಮ ಸಮಿತಿಯ ಚಟುವಟಿಕೆಗಳನ್ನು ಪ್ರಾಸ್ತಾವಿಕದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಲಿಕ್ಕಿದ್ದಾರೆ. ಆ ಕಾರಣಕ್ಕೆ ನಾನು ಸಂಸ್ಥೆ ವಿಷಯ ನಾನು ಇನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಮಾಧ್ಯಮ ಬಂಧುಗಳಿದ್ದೀರಾ, ನಮ್ಮ ಶಾರದಾ ಮಹಿಳಾ ಮಂಡಳಿ ಇದೆ. ಮಹಿಳಾ ಮಂಡಳಿ ಕೂಡ ಇದೊಂದು ಸಹಘಟಕವಾಗಿ ವಿಶೇಷ ಕೆಲಸಗಳನ್ನು ಮಾಡ್ತಾ ಇದೆ. ಈಗಾಗಲೇ ಲಲಿತ ಸಹಸ್ರನಾಮವನ್ನು ಮಾಡಿದರು. ಹಾಗೆ ನಾಳೆ ಮಹಿಳಾ ಮಂಡಳದವರ ತಾಳಮದ್ದಲೆ ಇದೆ. ಇನ್ನು ಇವತ್ತಿನ ರಾತ್ರಿಯಲ್ಲಿ ಅವರ ನೃತ್ಯ ಕಾರ್ಯಕ್ರಮದ ವೈಭವ ಇದೆ. ಅಂತೂ ಇಂತೂ ಮಹಿಳೆಯರು ಬೇಕೇ ಬೇಕು. ಇಷ್ಟು ಮಂದಿ ಗಂಡಸರು ಇದರ ಒಳಗೆ ಬರಬೇಕಾದ್ರೆ ಒಳಗೆ ಬರಬೇಕಾದ್ರೆ ಅವರದ್ದು ಒಂದು ವಿಶೇಷವಾದಂಥ ಸಹಕಾರ ಇದ್ದೇ ಇದೆ. ಮಹಿಳಾ ಮಂಡಳಿಯ ಅಧ್ಯಕ್ಷರಿಗೆ ನಾನು ಗೀತಾ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಮಹಿಳಾ ಸಮಿತಿಯ ಗುರುಕಾರ್ದಿಗೆ ತುಳಸಿ ವಿಶ್ವನಾಥ್ ಮೇರ್ಬತದು ಶಾಲು ಪಾರ್ದು ಗೌರವ ಮಲ್ಪ ವಿನಂತಿ ಮಲ್ಪ. ನಮ್ಮ ಜೊತೆಗೆ ಅತ್ಯಂತ ಹಿರಿಯರಾಗಿ ಗೌರವಾಧ್ಯಕ್ಷರಾಗಿ ಸೀತಾರಾಮ್ ಬಂಗೇರ್ ಅವರು ಕಾಣುವುದೇ ಇಲ್ಲ. ಹಾಗೆ ಬಹಳ ಸಂಕ್ಷಿಪ್ತವಾದಂಥ ಮಾತುಗಳಿಂದ ಸಾಧಾರಣ 80 ವಯಸ್ಸು ಮೀರಿದವರು, 85ರವರೆಗೆ ಹತ್ತಿರ ಆಗ್ತಾ ಇರುವವರು, ಅಂಥ ಗೌರವಾಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅವರು ಸೀತಾರಾಮ್ ಬಂಗೇರರು. BJPಯಲ್ಲಿ ಕೂಡ ಕಾರ್ಯಕರ್ತರಾಗಿ ಅವರ ಹಿಂದಿನಿಂದ ಬಂದವರು. ಆಮೇಲೆ ಈಗ ನಮ್ಮ ಈ ಸಂಸ್ಥೆಯ ಗೌರವಾಧ್ಯಕ್ಷತೆಯ ವಾಘೆಯನ್ನು ಹಿಡಿದುಕೊಂಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಗೌರವಪೂರ್ಣವಾದಂಥ ಸ್ವಾಗತವನ್ನು ವೇದಿಕೆಯ ಸಂಪ್ರದಾಯದಲ್ಲಿ ಬಯಸ್ತಾ ಇದ್ದೇವೆ. ಹಿರಿಯರ ನೆಚ್ಚಿನ ಸೀತಾರಾಮ್ ಬಂಗೇರಿಗೆ ಶೇಖರ್ ಕುಜುಮಗತ್ತೆ ಮೇರೆ ಶಾಲದ ಗೌರವವನ್ನು ಸಂದೈತ ಮಲ್ಪಡ್ಪರ ವಿನಂತಿ. ಹಾಗೆ ಮಾಧ್ಯಮ ಬಂಧುಗಳಿಗೆ ಸುಸ್ವಾಗತ. ಆಮೇಲೆ ಎಲ್ಲ ರೀತಿಯಲ್ಲಿ ಸೇವಾರ್ಥಿಗಳಿಗೆ ಸ್ವಾಗತ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಸ್ತು ರೂಪದಲ್ಲಿ ಮತ್ತು ಕೆಲಸದ ರೂಪದಲ್ಲಿ ಸಹಕಾರ ಮಾಡಿದವರಿಗೆ ಸ್ವಾಗತ. ಸಂಘ ಸಂಸ್ಥೆಗಳಿಗೆ ಅವುಗಳಿಗೆ ಮಧುಸೂದನ್ ಅಯ್ಯರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಸಾಂಸ್ಕೃತಿಕ ಸಾಹಿತ್ಯಿಕ ಪ್ರೋತ್ಸಾಹಕರು ಅವುಗಳಲ್ಲಿ ಬಂದಿದ್ದಾರೆ. ಅವರು ಕೊಲ್ಯ ದೇವಸ್ಥಾನದ ಅವರು ಆಡಳಿತ ಮುಕ್ತೇಶ್ವರಾಗಿದ್ದಾರೆ. ಈಗ ಮಧುಸೂದನ್ ಅಯ್ಯರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮಹಿಳಾ ಮಂಡಳಿಯ ಜೊತೆಗೆ ಆದರ್ಶ ಮಿತ್ರ ಮಂಡಳಿ ಕೂಡ ಒಂದು ಸಹ ಸಂಸ್ಥೆಯಾಗಿ ಅವರು ಉತ್ಸವ ಸಮಿತಿಯಲ್ಲಿ ಇದ್ದಾರೆ. ಬಟ್ ಅವರು ಒಂದು ರೀತಿಯಲ್ಲಿ ಸಕ್ರಿಯ ಯಂಗ್ ಚಾರ್ಮನ್ನು ತೋರಿಸ್ಬೇಕಂತೇಳಿ ಆದರ್ಶ ಮಿತ್ರರಲ್ಲಿ ಒಂದು ಯುವ ಘಟಕ ಇದೆ. ಇದರ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಗೌರವಪೂರ್ಣವಾಗಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಇಲ್ಲಿ ಸಹಕರಿಸುತ್ತಿರುವಂಥ ಎಲ್ಲ ಮಂದಿಗೆ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಆದರ್ಶ ಮಿತ್ರ ಮಂಡಳಿ ಕೊಲ್ಯದ ಅಧ್ಯಕ್ಷರಾದ ರಾಜೇಶ್ ಶೆಟ್ರಿಗೆ ಚರಣ್ ರಾಜ್ ಭಟ್ನಗರ ಬೇರೆ ಶಾಲು ಪಾರ್ದು ಗೌರವ ಮಲ್ಪೋಡು ಪಂಡ ವಿನಂತಿ ಮಲ್ಪ ಬಂದುಲೆ ಕಾಡದ ರಾಜೆ ಸಿಂಹ ಬತ್ತಿ ಸಾದಿನ ಪಿರಮಗುರ ತೋಪುಂಡಿಗೆ ಅಂಚನೆ ಶಾರದಾ ಮಹೋತ್ಸವ ಆದಪ್ಪು ಶಾರದಾ ಸೇವಾ ಟ್ರಸ್ಟ್ ಆದಪ್ಪು ಇನಿವರೆ ಮುಟ್ಟ ಆನಿರ್ದ ಕಾಲರ್ದು ಇನಿವರೆ ಮುಟ್ಟಲ ಬಲ್ತೆ ಬೇಲದ ಬಗ್ಗೆ ಪ್ರಸ್ತಾವನದ ಮದಿಪದ ಒಟ್ಟುಗು ನಿಖಲದುಂಬು ಬರಂದುಲ್ಲೇರು ಶ್ರೀ ರಾಜೇಶ್ ಕುಮಾರ್ KS ಪ್ರಧಾನ ಕಾರ್ಯದರ್ಶಿ ಶಾರದಾ ಸೇವಾ ಟ್ರಸ್ಟ್ ಮೇರೆ ಪ್ರಸ್ತಾವನದ ಮದಿಪಕ್ಕೆ ಬೋಡದ ಮಂಟಪಕ್ಕೆ ಬರೋಪರ ವಿನಂತಿ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇಂದಿತ ನಮ್ಮ 44ನೇ ವರ್ಷದ ದಸರಾ ಪರ್ವನು ನಾಡ ಪರ್ವವಾದ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಒಂದು ಈ ಸಂಸ್ಥೆ ವಿವಿಧ ಧಾರ್ಮಿಕ ಬಕ ಸಾಮಾಜಿಕ ಬಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಆಚರಣೆ ಮಂತೊಂದು ಬರೋದಿಲ್ಲ. ವರ್ಷಂಪ್ರತಿ ನಮ್ಮ ಶ್ರೀ ಶಾರದಾ ಮಹೋತ್ಸವವನ್ನು ಪ್ರತಿ ವರ್ಷ ವಿಜೃಂಭಣೆಯ ದಸರಾ ಪರ್ವವಾದ ಆಚರಣೆ ಮಂತೊಂದಿಲ್ಲ. ನಮ್ಮ ಈ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ 1982 ಸ್ಥಾಪನೆ ಆತಂಡು 5 ತುಂಬು 1975 ಆದರ್ಶ ಮಿತ್ರ ಮಂಡಳಿ ಪಂಪನ ಮಂಡಳಿ ಸ್ಥಾಪನೆಯಾದ ಆನಿದ ಕಿರಿಯರು ಇನ್ನಿತ ಹಿರಿಯರು 1982 ಶ್ರೀ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಪಂಪನ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಂತದ್ದು
ಇನ್ನಿಕ್ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಪನ್ಪುನ ಸಂಸ್ಥೆಯಾದ ನೋಂದಣಿ ಆತಂಡು. ಎಂಕಲು ಪ್ರತಿ ವರ್ಷ ನಮ್ಮ ನವರಾತ್ರಿ ಉತ್ಸವ ಆದರ್ಶ ಮಹಿಳಾ ಮಂಡಳಿ ఒక ಸಮಿತಿ ಒಟ್ಟಿಗೆ ಸೇರಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ಅಂತದ್ದು ನಡಪಂತಲ್ಲ. ಸ್ವಾತಂತ್ರ್ಯ ದಿನಾಚರಣೆಯೊಟ್ಟಿಗೆ ಪರಿಸರದ ಮಾತಾ ಶಾಲೆದ ಜೋಕ್ಲಿಗೆ ಸಾರ್ವಜನಿಕರಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡೋದು ಬರೋದಿಲ್ಲ. ಅಂಚನೆ ನಮ್ಮ ಶಾರದಾ ಮಂದಿರದ ಪ್ರತಿ ಶುಕ್ರವಾರ ಶ್ರೀ ಶಾರದಾ ಮಹಿಳಾ ಮಂಡಳದೊಟ್ಟಿಗೆ ಸೇರೊಂದು ಅಂಚನೆ ಆದರ್ಶ ಮಿತ್ರ ಮಂಡಳದ ಜಂಟಿ ಸಮಿತಿ ಒಟ್ಟಿಗೆ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಅಂತಂದು ಬರೋದಿಲ್ಲ. ಅಂಚನೆ ನಮ್ಮ ಈ ಶಾರದಾ ಮಂದಿರದ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿನ ಮಾಲಧಾರಿಲಿ ಬರ್ತಿದ್ದು ಮೂಲ ಮಾಲೆ ಪಾರ್ದು ಅಯ್ಯಪ್ಪನ ಸನ್ನಿಧಾನಕ್ಕೆ ಪೋಂದುಳ್ಳರು. ಅಂಚನೆ ನಮ್ಮ ಈ ಶಾರದಾ ಮಹೋತ್ಸವ ಅತ್ತಂದೆ ಪ್ರತಿ ವರ್ಷ ನಮ್ಮ ಪರಿಸರದ ಏರಾಂಡಲ ಮೃತಪಟ್ಟನ ಅತ್ತಿಂದ ಅಸೌಖ್ಯಡಿತ್ತಿಲ್ಲ ಅಕ್ಕಲಿಗೆ ವೈದ್ಯಕೀಯ ನೆರವು. ಅಂಚನೆ ಅಕ್ಕಲ್ನ ಜೋಗಲ್ನ ಮದುವೆಗೆ ಸಹಾಯ ಅತ್ತಿಂದ ಏನೆಲ್ಲ ಇಲ್ಲಿಗೆ ದಾಲ ಪೂರ್ಣ ವ್ಯವಸ್ಥೆ ಸಾಧಿತ್ತನಂಟ ಅಕ್ಕಲಿಗೆ ಮನೆ ದುರಸ್ತಿ. ಅಂಚನೆ ಮರಣದ ಸಂದರ್ಭ ಆ ಟೈಮ್ ನಮ್ಮ ಮಾತಾ ಟ್ರಸ್ಟಿನಕ್ಕೂ ಅಂಚನೆ ಸಮಿತಿದ ಸದಸ್ಯರನ್ನ ಸಹಕಾರದೊಟ್ಟಿಗೆ ಶ್ರೀ ಶಾರದಾ ಕ್ಷೇಮ ನಿಧಿ ದೇತ ಮತ್ತಿದ್ದು ಆರ್ಥಿಕ ಸಹಕಾರನ ಕೊರೊಂದು ಬರೋದಿಲ್ಲ. ಈ ವರ್ಷ ನಮ್ಮ ಪರಿಸರದ ಅಸೌಖ್ಯಡಿ ತಿನ್ನಗಳಿಗೆ ಮದುವೆದ ದಿಕ್ಕ ಮರಣದ ಸಂದರ್ಭಗಳು ಸರಿಸುಮಾರು 1.5 ಲಕ್ಷ ರೂಪಾಯಿ ನಮ್ಮ ಈ ವರ್ಷ ನಮ್ಮ ಆರ್ಥಿಕವಾದ ಸಹಾಯ ಮಂತದ. ಅವತ್ತಂದೆ ಪರಿಸರದ ಪೂರ ದೈವಸ್ಥಾನದ ಬ್ರಹ್ಮಕಲಶ ಉತ್ಸವದ ಸಮಯದ ಅಕ್ಕಲಿಗೆ ಭಜನೆ ಕಾರ್ಯಕ್ರಮ ಎಂಕಲು ನಿರಂತರ ಕೊರೊಂದು ಬರೋದಿಲ್ಲ. ಅಂಚನೆ ಸ್ವಚ್ಛತೆ ಈ ಕೆಲಸ ಕಾರಣ ನಿರಂತರವಾದ ಕರಸೇವೆಗೆ ಭಾಗವಹಿಸೋದಿಲ್ಲ. ಅವೇ ತಂದೆ ಪ್ರತಿ ವರ್ಷ ರೋಟರಿ ಸಮುದಾಯದಳ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ಸೇವಾ ಸಂಘ ಕೊಲ್ಯ, ಅನಿಮಲ್ ಕೇರ್ ಮಂಗಳೂರು ದೇತ ಜಂಟಿ ಆಶ್ರಯಡು ಹುಚ್ಚು ನಾಯಿ ಲಸಿಕಾ ನಿಯಂತ್ರಣ ಶಿಬಿರ ಕಾರ್ಯಕ್ರಮ ನೇಲ್ನ ಎಂಕುಲು ಪ್ರತಿ ವರ್ಷ ಸರಿಸುಮಾರು 25 ವರ್ಷದಿಂದ ಈ ಹುಚ್ಚು ನಾಯಿ ಲಸಿಕಾ ಶಿಬಿರನ ನಮ್ಮ ಮಂತೊಂದು ಬರಲಿಲ್ಲ. ಐತೊಟ್ಟಿಗೆ ನಮ್ಮ ಪರಿಸರದ ಶಾಲೆದ ಅತಿ ಹೆಚ್ಚಿನ ಅಂಕದೆತ್ತಿನ ಜೋಕುಲೆಗೆ ಪ್ರತಿಭಾ ಪುರಸ್ಕಾರ, ಅಂಚನೆ ಅಭಿನಂದನೆ, ಸನ್ಮಾನ, ಪ್ರೋತ್ಸಾಹಧನ ಇಂಚಿನ ಅನೇಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿಲ್ಲ. ಐತೊಟ್ಟಿಗೆ ನಮ್ಮ ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರ, ಅಂಚನೆ ಬೇರೆ ಬೇರೆ ನಮ್ದು ಶಿಬಿರನು ನಮ್ಮ ಈ ಮಂದಿರಡು ಪ್ರತಿ ವರ್ಷ ನಡಪವನ್ನು ಬರೋದಿಲ್ಲ. ಐತೊಟ್ಟಿಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆದರ್ಶ ಮಿತ್ರ ಮಂಡಲದ ವತಿದ್ದು ಆದರ್ಶ ವಿದ್ಯಾನಿಧಿ ಪನ್ಪುನ ಒಂಜಿ ಮಹತ್ವಾಕಾಂಕ್ಷೆ ಯೋಜನೆದಡಿಟ್ಟು ಸುಮಾರು ಪ್ರತಿ ವರ್ಷ 2 ಲಕ್ಷ ರೂಪಾಯಿ ನಮ್ಮ ಪರಿಸರದ ಅತಿ ಆರ್ಥಿಕವಾದ ಹಿಂದುಳಿದಿತ್ತಿನಂಚಿನ ಜೋಕುಲೆಗೆ ಆದರ್ಶ ವಿದ್ಯಾನಿಧಿದ ವತಿದ್ದು ನಮ್ಮ ಪ್ರತಿ ವರ್ಷ ಸಹಕಾರ ಮಂತದಿಲ್ಲ. ಅಂಚನೆ ಬಾಲ ಆಧಾರ್ ಕಾರ್ಡ್ ಯೋಜನೆ, ಕರಸೇವೆ, ಇಂಚನೆ ಬೇತೆ ಬೇತೆ ಶಿಬಿರ, ಅಂಚನೆ ನಮ್ಮ ಶಾರದಾ ಮಂದಿರಡ್ ಪ್ರತಿದಿನ ಕಾಂಡೆ 5 ಗಂಟೆ ಇದ್ದು 6 ಗಂಟೆ ಮುಟ್ಟ ಉಚಿತ ಯೋಗ ಶಿಬಿರನ್ನ ನಮ್ಮ ನಡಪಂದಿಲ್ಲ ನೇತಲ ಪ್ರಯೋಜನ ನಮ್ಮ ಪರಿಸರದಗಳು ಪಡೆಯೊಂದಿಲ್ಲೇರು. ಇಂಚ ನಮ್ಮ ನವರಾತ್ರಿ ಉತ್ಸವದಲ್ಲಿ ಇಂಚಿನ ಬೇತೆ ಬೇತೆ ಕಾರ್ಯಕ್ರಮವನ್ನು ನಮ್ಮ ಮಂತೋದಿಲ್ಲ ನನ ತುಂಬುಗಳ ಇಂಚಿನ ಕಾರ್ಯಕ್ರಮ ಮಂತಾರೆ ನಿಖಲ ಮಾತಾ ಸಹಕಾರ ಪ್ರೋತ್ಸಾಹ ಇಂಕ್ಲೊಟ್ಟಿಗೆ ಉಪ್ಪಡು ಬಂದಿದ್ದು ಎನ್ನ ಈ ಪ್ರಸ್ತಾವನೆದ ಮಾತನ್ನು ಮುಂತವೆ. ಜೈ ಹಿಂದ್, ಜೈ ಶ್ರೀ ಶಾರದಾ ಮಾತೆ. ಸ್ಥಾಪಕ ಗುರುಕಾರ ರಚನಾ ಶ್ರೀಯುತ ಗಣೇಶ್ ರಾವ್ ಎಸ್.
ತೆಲಿಕೆದ ಮೋನೆ ಏಪಲ ಧರ್ಮ ಕಾರ್ಯ ದೇವ ಕಾರ್ಯ ಶೈಕ್ಷಣಿಕ ಕಾರ್ಯದ ಒಟ್ಟಿಗೂ ನಮ್ಮನ್ನು ಏಪಲ ದಕ್ಷಿಣ ಕನ್ನಡ ಕರಾವಳಿ ಭಾಗಡ್ ಗೆಲ್ಬೇಕು ಅನ್ನೋ ನಚ್ಚಿನ ವ್ಯಕ್ತಿ ಕರಾವಳಿ ಕಾಲೇಜ್ದ ಗಣೇಶ್ ರಾವ್ ಬೆರ್ನ 10 ಬಿರಲನ್ನು ಜೋಡಾದ ಇಂಥ ज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभवे रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಇವರ ವತಿಯಿಂದ ನಡೆಯುತ್ತಿರುವಂಥ ಸಾರ್ವಜನಿಕ 44ನೇ ವರ್ಷದ ಶಾರದಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಕಿರಿಯ ಅತ್ಯಂತ ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಧರ್ಮಾಭಿಮಾನಿ ಬಂಧುಗಳೇ, ಮಾತೆಯರೇ, ಮಹಿಳೆಯರೇ, ಮಕ್ಕಳೇ ಹಾಗೂ ಮಾಧ್ಯಮ ಬಂಧುಗಳೇ, ಪ್ರಪ್ರಥಮವಾಗಿ ಸಮಿತಿಯವರಿಗೆ, ಊರಿನವರಿಗೆ ಎಲ್ಲರಿಗೂ ಶಾರದಾ ಮಹೋತ್ಸವದ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶುಭಾಶಯದೊಂದಿಗೆ ಯಾಕೆ ಶಾರದಾ ಮಹೋತ್ಸವ, ಯಾಕೆ ಸಾರ್ವಜನಿಕವಾಗಿ ಆಚರಣೆ ಮಾಡೋದು, ನಾನು ಪ್ರತಿಯೊಂದು ಕಡೆಯಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೇವೆ. ನಾವು ಮನೆಯಲ್ಲಿ ಪೂಜೆ ಮಾಡ್ಬೋದಲ್ವಾ, ಯಾಕೆ ಊರವರೆಲ್ಲ ಸೇರಿ ಒಟ್ಟಾಗಿ ಒಂದಾಗಿ ಪೂಜೆ ಮಾಡಬೇಕು ಹೇಳಿದರೆ, ನಮ್ಮ ಹಿರಿಯರ ಚಿಂತನೆಗಳು ಹಾಗೇ ಇತ್ತು. ಸಮಾಜವನ್ನು ಒಗ್ಗೂಡಿಸಬೇಕು. ಗಣೇಶೋತ್ಸವ ಇರಲಿ, ಶಾರದೋತ್ಸವ ಇರಲಿ, ಕೃಷ್ಣ ಜನ್ಮಾಷ್ಟಮಿ ಇರಲಿ, ಅದರೊಂದಿಗೆ ನೂರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟ ಚಟುವಟಿಕೆಗಳು, ಮನುಷ್ಯನ ಸಂಬಂಧ. ಒಂದೇ ತಾಯಿಯ ಮಕ್ಕಳಾಗಿ ನಾವೆಲ್ಲರೂ ಬಂಧುಗಳು, ನಿರಂತರವಾಗಿ ಕಷ್ಟ ಸುಖದಲ್ಲಿ ನಾವಿರ್ತೇವೆ ಹೇಳಿ ದೇವರಿಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಕೇವಲ ಓರ್ವನಿಗೆಲ್ಲ ಇಡೀ ಊರಿಗೆ ಆಶೀರ್ವಾದ ಮಾಡ್ತಾರೆ ಹೇಳುವಂಥ ನಂಬಿಕೆ. ನಾವು ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನು ನಿರೀಕ್ಷೆ ಮಾಡ್ತೇವೆ? ನನಗೆ ಒಳ್ಳೆಯದು ಮಾಡು, ನನಗೆ ಐಶ್ವರ್ಯ ಕೊಡು, ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆಯದು ಮಾಡು ಅಂತ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯ ಉದಾತ್ತ ನೆಲೆಗಟ್ಟು ನಿಮಗೆ ಎಲ್ರಿಗೂ ಗೊತ್ತುಂಟು. ಎಲ್ರಿಗೂ ಒಳ್ಳೆಯದು ಮಾಡು. ಇಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಮಹಿಳೆಯರು ಇಲ್ಲ, ಅಥವಾ ಮಹನೀಯರು ಹೇಳಿಲ್ಲ, ಅಥವಾ ಬಡವ ಬಲ್ಲಿದ ಹೇಳಿಲ್ಲ, ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಮನುಷ್ಯರು. ನಮಗೆ ಎರಡು ವಿಚಾರಗಳುಂಟು. ಒಂದು, ನಮ್ಮ ಕರ್ತವ್ಯಗಳೇನು, ನಮ್ಮ ಊರಿಗೆ, ನಮ್ಮ ಜಾತಿಗೆ, ನಮ್ಮ ಕುಲಕ್ಕೆ, ನಮ್ಮ ದೇಶಕ್ಕೆ, ಕಾನೂನಿಗೆ ನಾವು ಕರ್ತವ್ಯ ಉಂಟು ನಮಗೆ. ಎರಡು, ನಮ್ಮ ಹಕ್ಕುಗಳ ಬಗ್ಗೆ ಎಲ್ಲರೂ ಮಾತಾಡ್ತೇವೆ. ನಾವು ಜಾತಿ ವಿಚಾರ ಮಾಡ್ತೇವೆ, ರಾಜಕೀಯ ಮಾತಾಡ್ತೇವೆ, ಬಡವ ಬಲ್ಲಿದ ಅದು ಇದು ಎಲ್ಲರೂ ಹಕ್ಕು ಮಂಡನೆ ಮಾಡ್ತೇವೆ. ಹಕ್ಕುಗಳನ್ನು ಮಂಡನೆ ಮಾಡುವಾಗ ನಮ್ಮ ಕರ್ತವ್ಯಗಳು ಈ ದೇಶಕ್ಕೆ ಇರ್ತದೆ. ನಮಗೆ ಜನ್ಮ ಕೊಟ್ಟಂಥ ತಾಯಿ ಭೂತಾಯಿ, ನಮ್ಮ ದೇಶ ಭಾರತ ಹೇಳುವಂಥ ಆ ಒಂದು ಪ್ರಜ್ಞೆ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ, ಧಾರ್ಮಿಕ ಪ್ರಜ್ಞೆಯ ಮುಖಾಂತರ ಸಾರ್ವಜನಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಈ ದೇಶದ ಸತ್ಪ್ರಜೆಗಳಾಗಿ ನಾವು ಯಾವ ರೀತಿ ಬಾದಿ ಬಳುಕಬೇಕು, ಅಲ್ಲಿ ನಮ್ಮ ಕರ್ತವ್ಯಗಳೇನು. ಇಲ್ಲಿ ನೀವು ನೋಡಿ ಅಂತೆ ಶಾಂತವಾದ ವಾತಾವರಣದುಂಟು.
ಯಾರು ಇಲ್ಲಿ ಹಾ ಹೂ ಪೆಟ್ಟಿ ಪಗಡಿ ಇಲ್ಲ. ಯಾರು ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ, ಮೇಲು ಮತ್ತು ಕೀಳು ಹೇಳಿಲ್ಲ. ನಾವೆಲ್ಲರೂ ಒಟ್ಟಿಗೆ ಒಬ್ಬರಿಗೊಬ್ಬರು ತಾಗಿಕೊಳ್ಳುವಾಗಿ ಕುಳಿತುಕೊಂಡಿದ್ದೇವೆ, ಒಟ್ಟಿಗೆ ಪ್ರೀತಿಯಿಂದ ಇದ್ದೇವೆ, ಇನ್ನು ಒಟ್ಟಿಗೆ ಊಟ ಮಾಡ್ತೇವೆ, ವಿಸರ್ಜನೆಯ ತನಕ ಒಟ್ಟಿಗೆ ಇರ್ತೇವೆ. ಅದರ ಮುಂದೆ ಬರುವ ವರ್ಷಕ್ಕೆ ನಾವು ಕಾಯ್ತೇವೆ, ಕಾದುಕೊಂಡಿರ್ತೇವೆ. ಊರಿನಲ್ಲಿ ಯುವಕರು, ಯುವತಿಯರು, ಮಹಿಳೆಯರು ಎಂಕೆಲ್ಲ ಒಂಜಿ ಕಾರ್ಯಕ್ರಮ ಉಂಡು. ನಮ್ಮ ಪೂರ ಒಡೇಳಿ ಹಬ್ಬದ ರೀತಿಯ ವಾತಾವರಣ. ಬಂಧುಗಳೇ, ನಮ್ಮ ಎಲ್ಲ ಹಿಂದೂ ಉತ್ಸವಗಳು, ವಿಶೇಷವಾಗಿ ಭಾರತದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡುವಾಗ ಹಬ್ಬದ ಉತ್ಸಾಹ. ಯಾವುದು ಉತ್ಸವ ಹೇಳಿದರೆ ಮನಸ್ಸಿಗೆ ಯಾವುದು ಉತ್ಸಾಹವನ್ನು ಉಲ್ಲಾಸವನ್ನು ಕೊಡ್ತದೆ ಅದು ಉತ್ಸವ. ಹಿಂದೂ ಸಮಾಜೋತ್ಸವ ಮಾಡ್ತೇವೆ, ಅದು ಉತ್ಸವ. ಧಾರ್ಮಿಕ ಕಾರ್ಯಕ್ರಮ ಮಾಡ್ತೇವೆ, ಅದು ಉತ್ಸವ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿ ಆಟೋಟಗಳನ್ನು ಮಾಡ್ತೇವೆ. ಎಷ್ಟೋ ಜನ ಕೇಳ್ತಾರೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಟೋಟಗಳು ಯಾಕೆ, ಮಕ್ಕಳು ಯಾಕೆ, ಇದು ಮಾಡೋದು ಮಹಿಳೆಯರಿಗೆ ಯಾಕೆ? ಬಂಧುಗಳೇ, ಭಾತೃತ್ವ ಬೆಳೀಬೇಕು. ನಮಗೆ ಇವತ್ತು ಸಂಸ್ಕೃತಿ ಸಂಸ್ಕಾರ ಅಂತ ನಾವೆಲ್ಲ ಕಡೆಯಲ್ಲಿ ಭಾಷಣ ಮಾಡ್ತೇವೆ. ಸಿಂಪಲಾಗಿ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಹಾಗೆ ನಾವು ಇನ್ನೊಬ್ಬನನ್ನು ನೋಡುವಾಗ ನಮ್ಮ ಮುಖದಲ್ಲಿ ಮುಗುಣ್ಣಗೆ ಬಂದು ಗೌರವಪೂರ್ವಕವಾಗಿ ಒಂದು ನಮಸ್ತೆ ಹೇಳಿದರೆ ವಾಪಸ್ ನಮಸ್ತೆ ಹೇಳೋದು ಸಂಸ್ಕೃತಿ ಸಾಕು. ಇವತ್ತು ದೇಶ ಪ್ರೇಮ ದೇಶ ಸೇವೆ ಹೇಳಿ ದೊಡ್ಡ ದೊಡ್ಡ ಮಾತಾಡ್ತೇವೆ, ಏನು ಮಾಡಬೇಕು ಅಂತಿಲ್ಲ. ನಾವು ಯಾರಿಗೂ ತೊಂದರೆ ಕೊಡದೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಇನ್ನೊಬ್ಬನಿಗೆ ಮಾಡುವ ಮುಖಾಂತರ ನಾವು ಮಾಡುವ ಎಲ್ಲ ವೈಯಕ್ತಿಕ ಸಾಮಾಜಿಕ ರಾಜಕೀಯ ಕಾಯಕದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿದರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಇಲ್ಲ. ಯಾರು ಪ್ರಧಾನಮಂತ್ರಿ ಆಗ್ತೀರಿ, ಯಾರು ಮುಖ್ಯಮಂತ್ರಿ ಆಗ್ತೀರಿ, ಯಾರು ಶಾಸಕರಾಗ್ತೀರಿ, ಹಾಗೆ ಯಾರ್ಯಾರ ಹಣೆಯಲ್ಲಿ ಒಳ್ಳೆಯದು ಬರೆದಿದೆ ನಾವು ಸಂತೋಷ ಪಡುವ, ಅವರಿಗೆ ಬೆನ್ನೆಲುಬು ಆಗಿರುವ, ನಾವು ಪ್ರೋತ್ಸಾಹವನ್ನು ಕೊಡುವ, ಅದರ ನಿರುತ್ಸಾಹವನ್ನು ಮಾಡಬಾರ್ದು, ದೇಶದ ವಿರುದ್ಧ ಮಾಡಬಾರ್ದು. ಪಕ್ಷಕ್ಕೋಸ್ಕರ ಜಾತಿಗೋಸ್ಕರ ಎನ್ನ ಜಾತಿದ MLA ಜಿಂಕ್ದಾನೆ ಬಂದರೆ ಜಾತಿಲು ನಮ್ಮ ಮಲ್ತೊನ್ನ ದೇವೇರ ಪುಟ್ಟನ ಏರೆಗಳ ಜಾತಿ ಕೊರ್ತಜ್ಜಿ ಎಂಕ್ಲ ಅಪ್ಪೆಮ್ಮ ಆ ಜಾತಿ ನಮ್ಮ ಪುಟ್ಟದ ಎಂಕ್ಲ ಜಾತಿದ ಬಗ್ಗೆ ಎಂಕ್ಲೆಗೆ ಖಂಡಿತ ಹೆಮ್ಮೆ ಇಪ್ಪೋಲೆ. ಐಕ್ದಾಲ ಏರ್ಲ ಯಾನ ಆ ಎಲ್ಲಿಯ ಜಾತಿ ಮಲ್ಲ ಜಾತಿ ದಾಲ ಇಜ್ಜಿ ರಡ್ಡೆ ಜಾತಿ ಆಣೆ ಜಾತಿ ಪೊಣ್ಣು ಜಾತಿ ದೇವರಿಗೆ ರಡ್ಡೆ ಜಾತಿ ಎಪ್ಪನ ಆ ರಡ್ಡೆ ಜಾತಿಲ ಬೋಡು ಅಂಚನೆ ಇಂಚ ಆಣು ಜಾತಿ ಪೊಣ್ಣು ಜಾತಿ ಬೋಡ ಸಮಾಜದ ಪ್ರತಿಯೊಂದು ಜಾತಿಲ ಬೋಡು, ಪ್ರತಿಯೊಂದು ಸಂಘಟನೆಲ ಬೋಡು, ಪ್ರತಿಯೊಂದು ಪಕ್ಷಲ ಬೋಡು ದಯಪಂಡ ಪ್ರಜಾಪ್ರಭುತ್ವ ಇಂಚಿನ ಪಂಡ ಒಂಜಿ ಕೈಟ್ ಐನು ಬಿರಲಿತ್ಲೆಕ್ಕ ಐನು ಬೇರೆಲ್ಲ ಐನು ರೀತಿಯಾದ ನೋವು ಬೋಡು ಬಿಡ್ಚಿ ಪಂಡ ಖಾಲಿ ಒಂಜೇ ಪಕ್ಷ ಇತ್ತು, ಒಂಜೇ ಪಕ್ಷ ಅಧಿಕಾರಕ್ಕೆ ಬತ್ತಂಡ ಐನು ವಿರೋಧ ಪಕ್ಷ ಇಜ್ಜಿನ ಎಂಚಾವು ಇಜ್ಜಿನ ಖಾಲಿ ಒಂಜೇ ಮೂಳು ಶಾರದೋತ್ಸವ ಆಪುಂಡ ಮುಟ್ಟಡು ಓಲ್ಲ ಇಜ್ಜಿನ ನಮಕ್ಕೆ ಎಂಚೆ ಇಪ್ಪು ಅಣ್ಣ ಬಂದುಲೆ ಪೂರ ಬೋಡು ಐನು ಬಿರೇಳು ಎಂಚ ಕಿನ್ನಿ ಬೇರೆಲು ಓಡ ಮಲ್ಲ ಬೇರೆಲು ಓಡ ವಾ ಬೇರೆಲ್ಲಗೆ ಬೇನಾಂಡ್ಲ ಇಡೀ ಕೈಗೆ ದೇಹಕ್ಕೆ ಬೇನಾಪುಂಡು ಅವೇ ಬಿರೇಲು ಒಂಜಿ ಬಿರೇಲಿಗೆ ತಾಕತ್ತಿಪ್ಪುಜಿ ಐನು ಬಿರೇಲು ಸಮಷ್ಟಿಡು ಮುಷ್ಟಿ ಆಂಡ ನಮ್ಮ ಗುದ್ದೊಡುದು ಇಂಚ ಪತ್ತನೇ ಎದುರುದ ಶೇಖಾಪೆ ದಯಪಂಡ ಅಂಚ ಅದು ಬಂದುಲೆ ಇನಿ ಹಿಂದೂ ಸಮಾಜ ಇನಿ ಭಾರತ ರಾಷ್ಟ್ರ ಎಂಚೆ ಇಪ್ಪುಡು ಪಂಡ ನಮ್ಮ ವಾ ರೀತಿ ಇತ್ತೆ ಒಂಜಪ್ಪನ ಜೋಕು ಲೆಕ್ಕ ಮೂರು ದಾಲಂಕ ಭೇದ ತೋಜಿ ಸೌಂದರ್ಯ ರಮೇಶ್ ಎರಡು ಒಂಚೂರು ಕಾಸಿಪ್ಪು, ಸೇಟಿಡ ಒಂಚೂರು ಕಾಸಿಪ್ಪು, ಡಿಂಕಿದ ಎರಡ ಕಾಸಿಪ್ಪು ಆಂಡ ಪ್ರಾಯದಾರ್ಲ ಉಲ್ಲೇರು, ಪುಂಜನಕ್ಲ ಉಲ್ಲೇರು, ಎಲ್ಲಿ ಅಕ್ಲ ಉಲ್ಲೇರು, ಮಲ್ಲಕ್ಲ ಮೂಲು ತುಂಡಲ ಅಂಚನೆ ಆಂಡ ಅವಳು ಅಕ್ಲ ಕಾಸುಗೋಸ್ಕರ ಬತ್ತನತ್ತು ಅಕ್ಲಿಗೆ ಏತು ಶ್ರೀಮಂತಿಕೆ ಉಂಡ ಸೌಂದರ್ಯ ರಮೇಶರ ಅಂಚನಾರೆಗೆ ಹೃದಯ ಶ್ರೀಮಂತಿಗೆ ಐಡ್ಲ ಹೆಚ್ಚ ಉಂಡು. ನಮಕ್ ಆ ರೀತಿಯ ಶ್ರೀಮಂತಿಗೆ ಓಡು ಪಂಡ ಎಂಕ್ಲೆಗೆ ಹನೆಟ್ಟೆ ಬರಂಡ ದೇವರ ಆಸ್ತಿ ಅಂತಸ್ತಿ ಅಧಿಕಾರ ಪೂರ ಕೊರ್ಪೇರು ಆಂಡ ಅವು ತರೆಕ್ಕು ಪೋವಂದೆ ಆ ಆಸ್ತಿ ಅಂತಸ್ತು ಅಧಿಕಾರಗೆ ಒಂಜಿ ತಿಲಕ ಎಂಚಿನ ಪುಂಜನಕ್ಲ ದಾಯಿಗೆ ತಿಲಕ ದೀಪೇರು ಪಂಡ ಕೇವಲ ಅವು ಕಂಡನ್ನ ಎಡ್ಡೆಗೆ ಮಾತ್ರ ಪ್ರಾರ್ಥನೆ ಅತ್ತು ದೇವರನ ಪ್ರಸಾದ ಮಾತ್ರ ಅತ್ತು ಅವು ತಿಲಕ ಪನ್ಪುನ ಅವು ಒಂಜಿ ಭೂಷಣ ಅಂಚನೆ ಕಾಸಿಪ್ಪನಕ್ಲಿಗೆ ವಿದ್ಯೆ ಇಪ್ಪನಕ್ಲಿಗೆ ಅಧಿಕಾರ ಇಪ್ಪನಕ್ಲಿಗೆ ಅಂತಸ್ತು ಇಪ್ಪನಕ್ಲಿಗೆ ಹೂವೆ ಭೂಷಣ ಪಂಡ ಹೃದಯ ಶ್ರೀಮಂತಿಕೆ ಮಾನವೀಯತೆ ನಮ್ಮ ಪೂರ ಒಂಜಾದ ಒಂಜಪ್ಪನ ಜೋಕ್ಲೆಕ್ಕ ನಿರಂತರವಾದ ಎತೋ ಸಂದರ್ಭ ಪರಂಪೆ ಕೆಲವಕ್ಲೆ ಖುಷಿಯ ಒಂದು ಬಂದುಲೆ ನಮ್ಮ ದೂರ್ನೇನು ಕಮ್ಮಿ ಮಲ್ಪೋಡು ಆರ್ನ ಮಗಲಿಗೆ ಮದ್ಮೆ ಆತಜಿಗೆ ಅಂತ ಒಂಜಿ ಖುಷಿ ಆಯ್ತು ಆಗ ಕಲ್ತೆಗೆ ಇಂಜಿನಿಯಾಗಿ ದಾಲ ಬೇಲೆ ಆತಜಿ ಪೊಕ್ಕಡೆ ತಿರ್ಗೊಂಡುಲ್ಲೆ ಇಂದ ಬಂದುಲೆ ಪೂರೇರ್ಲಿ ಎಡ್ಡೆ ಹಾಪುಂಡು ಕಾಪೋಡು ಅಕ್ಲಕ್ಲ ಹಣೆಟ್ಟೆ ಬರೆನೆಕ್ಕ ಕಾಪೋಡು ಐನ ಬದಲಾದ ನಮ್ಮ ಎಡ್ಡೆ ಪಾತೆರ್ಗ ಒಲಾಂಡ ಅಪ್ಪೆಮ್ಮ ಬೇಜಾರಡಿತ್ತಿನ ಮಗಲಿಗೆ ಮದ್ಮೆ ಆತಜಿ ಪಂಡ ದಾಲ ಪೋಡಿಚ್ಚಿ ದೇವರೊಲ್ಲೆರು ಮದ್ಮೆ ಆಪುಂಡು ನಮ್ಮ ಪೂರ ಉಲ್ಲಾ ಪನ್ಪುನ ಪಾತೆರ ಪರಂಡು ಎರಾಂಡ ಒಂಜಿ ಆಣ ಬಾಲೆಗೆ ಬೇಲ ಆಯ್ಜಿನ ಇಂಜಿನಿಯರಿಂಗ ಫಾರ್ಮಸಿಯ ಫಿಸಿಯೋಥೆರಪಿಯ ಆಪುಂಡಿತ್ತೆ ಬೇಲದ ಬಂಗ ಇಜ್ಜಿ ಒಂಜಿ ತಿಂಗಳು 2 ತಿಂಗಳು 4 ದಿನ ಅಂಚಿ ಇಂಚಿ ನಮ್ಮ ಇತ್ತೇನೆ ಆವಡು ನಮ್ಮ ಆಯ್ಡದ ಮಲ್ಲ ಆವಡು ಆಯ್ಡದ ಮಲ್ಲ ಕಾರು ಪತ್ತ ನೋಡು ಆಯ್ಡದ ಮಲ್ಲ ಇಲ್ಲು ಬದುಕು ಕಟ್ಟೋಣ ಪಂಡಗ ಪಂಡ್ಲು ಬಂದುಲೆ ನಮ್ಮ ಧಾರ್ಮಿಕತನ ಅರ್ಥ ಮಲ್ತೊಂದು ಅರ್ಥ ನಮಕ್ ಪೂರೇರ್ಲ ಐನು ಬಿರೇಲು ಬೋಡು ಒರಿಯಡ್ ಲೆಕ್ಕ ಒರಿ ಇಪ್ಪೆರ ಪುಜಿತ ವೇದಿಕೆ ಹಿಡಿತನ ಶೇಟ್ ಲೆಕ್ಕ ಯಾನದ ಅಪ್ಪ ಓಡೋ ಪಂಡಾಪುಣ ಬಂಜಿ ಒಂಚೂರು ಮಲ್ಲ ಮಲ್ಪೋಲಿ ವಾಕಿಂಗ್ ಕಮ್ಮಿ ಮಲ್ತ
ಆರೆಗ ಆರ್ನ ಅಪ್ಪೆಮ್ಮನ ಎಂಚಿನ ದೇಹ ಸೌಂದರ್ಯ ಬೈದಂಡ ಸೌಂದರ್ಯ ರಮೇಶ್ ಗೊಂಜಿ ಬೈದ ಡಿಂಕಿದಾರ ಗೊಂಜಿ ಬೈದನು ಈರೆ ಗೊಂಜಿ ಬೈದನು ಎಂಕ್ಲೆಗೆ ಎಂಚಿನ ದೇವರ ಕೊಡ್ತೆ ಐಟ್ ನಮಕ್ಕೆ ತೃಪ್ತಿ ಬೋಡು ಹೆಮ್ಮೆ ಬೋಡು ಎಂಕ್ಲ ಮಿತ್ತ ಅಭಿಮಾನ ಬೋಡು ಸ್ವಾಭಿಮಾನ ಪನ್ಪೇರು ಏತೋ ಸಂತದ ಎಂಕ್ಲೆಗೆ ಏರ್ಲ ಇಜ್ಜಿ ಮಾರ ಇನ್ಫ್ಲುಯೆನ್ಸ್ ಇಜ್ಜಿ ಇಂಗ್ಲೀಷ್ ಬರ್ಪುಜಿ ಎಮ್ಮೆಲ್ಲ ಗುರ್ತ ಇಜ್ಜಿ ಬಂದಲು ವಾ ಎಮ್ಮೆಲ್ಲ ವಾ ಎಂಪಿಲ ಬೊಡ್ಚೆ ದೇವರವರಿ ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ನಿಕ್ಲೆ ಗೊತ್ತು ಬೆಟ್ಟದ ಮೇಲೊಂದು ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದ್ರೆ ನಮಗೆ ಗಾರ್ಡನ್ ಮಲ್ಪ ಐಕ್ ಕಟ್ಟದಾನೆ ಐಕ್ ಡೆಕೋರೇಷನ್ ದಾನೆ ಟೈಲ್ಸ್ ದಾನೆ ಅವು ಮುಜೇ ತಿಂಗಳು ಉಣ್ಗುಂಡು ದಾಪಂಡ ಐನ ಉಲಾಯಿಪ್ಪನ ಮಣ್ಣು ಎಂಚಾಂದು ಎಂಕ್ಲು ತೂಪುಜ್ಜಿ ನಮ್ಮ ಖಾಲಿ ಟೈಲ್ಸ್ ಡೆಕೋರೇಷನ್ ಫೌಂಟೇನ್ ಲೈಟ್ಗೆ ಮಾತ್ರ ಗಮನ ಕೊರ್ಪಂದು ದೂಷಣೆ ಅತ್ತೆ ಜೀವನ ಲಂಚನೆ ನಮ್ಮ ಅಂಗಿ ಡ್ರೆಸ್ ಡೊನೇಷನ್ ಭಾಷಣ ಈತೆ ಅತ್ತ ಬಂದಲೆ ನಮ್ಮ ಮನಸ್ತ ಉಲಾಯಿ ಆ ಮಣ್ಣು ಪನ್ಪುನ ಇಂಚಿನ ಉಂಡು ಅವು ಸೌಂದರ್ಯ ಆ ಮನಸ್ಸನ್ನು ಸ್ವಚ್ಛ ದೀವೋಡು ಇಂಚಿನ ಕಾರ್ಯಕ್ರಮಕ್ಕೆ ಬರ್ಪುನ ದೇವಿರ್ನ ಪೂಜಾ ಅನಗ ಪೂರ ಮಹಿಳೆಯರಿಗೆ ಜೋಕ್ಲೆಗೆ ಪುರುಷರಿಗೆ ಒಂಜಿ ಪಾತೆರ ಪನ್ಪೆ ನಿಕ್ಲೆನ ಬಗ್ಗೆ ಗೊತ್ತಿಪ್ಪು ನಿಕ್ಲ ಉಲಾಯಿಲ ಒಂಜಿ ಎಲ್ಲಿಯ ದೈವತ್ವದ ಅಂಶ ಉಂಡು ನಿಕ್ಲೆ ಅವು ಮಾತ್ರ ಅವು ಬದುಕ್ಯರೆ ಎಂಕೇರ್ಲ ಇಜ್ಜಿ ಉಲ್ಲೇರು ದೇವರ ಉಲ್ಲೇರು ಏರ್ಲ ಬೋಡು ನಿಜ್ಜಿ ಪೂರೇರ್ಲ ಬೋಡು ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಎಂದು ಅವು ಟಕ್ಕ ಪೋಪುಂಡು ಇದು ಕೆಸುತ್ತ ಇಲತ್ತ ಇರೆತ್ತ ಮಿತ್ತು ಒಂಜಿ ಎಲ್ಲ ನೀರಿತ್ತಂಡ ತೂಯರ ಮುತ್ತುದ ಲೆಕ್ಕಪುಂಡು ಬಾರಿ ಸೋಕಿಪುಂಡು ಶಾಶ್ವತ ಅಂಚನೆ ನಮ್ಮ ಏರ್ಲ ಶಾಶ್ವತ ಇತ್ತನಾತಿನ ಕುಸಿಟ್ಟು ನಮ್ಮ ಎಂಜಾಯ್ ಪಡು ಪಂಡ ಎಂಕ್ಲೆಂತೂದು ಬೊಕೊರಿಯ ಖುಷಿ ಆಪಡು ಮರಿ ಬತ್ತೆತ್ತ ಮಾರಿಂಬೆ ಉಂತಾವುಜಿ ಪನ್ಪುನ ಭಾಷಣ ಬರ್ರಬಲ್ಲಿ ನಿರಂತರವಾದ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಏತು ಪೊರ್ತುಲ ಪಾತಿರಲಿ ಯಾನು ಏತು ಪಾತಿರಲು ಪೂರೆಲ್ಲ ಗೊತ್ತುಂಡು ಇನ್ನು ಹೆಚ್ಚ ಪಾತಿರುಜಿ ಬಂದುಲೆ ಧಾರ್ಮಿಕ ಪ್ರಜ್ಞೆದ ಉಲಾಯಿ ದೇವರಿಗೆ ಉಲಾಯಿ ಪೂಜನೆ ಮಲ್ಪನಾಗ ಎಂಕ್ಲ ಮನಸ್ದ ಉಲಾಯಿ ಇತ್ತು ನ ದೈವತ್ತನ ಉದ್ದೀಪನ ಮಲ್ತದ ನನವರಿಗೆ ಎಡ್ಡಾವಡು ಪನ್ಪನ ಪ್ರಾರ್ಥನೆ ಮಲ್ಪನಾಗ ದೇವರ ಎಂಕ್ಲೆ ಗೊತ್ತು ಜಂದೆ ಬೇಗಲ ಎಡ್ಡಾವಡು ಪನ್ಪನ ಹೊರ ಕೊರ್ಪೇರಿಗೆ ನಮ್ಮ ಬೇಡ ನಮ ಯಾನು ಬರ್ಪುನ ಕಾರ್ಯಕ್ರಮ ಎಂಕ್ ದೊಂಡ ಬೇನೆ ಇತ್ತು ನಾಂಡ ಬತ್ತು ಜಿನ್ನಾರೆ ಪುಷ್ಕಳ ಕುಮಾರ್ ಬುಡುಪುಜರೆ ಎನ್ನ ಬಾರಿ ಪರಾ ದೋಸ್ತು ಎತೋ ಸಂದರ್ಭಡ್ ನಮ್ಮ ಎಂಕಲ್ನ ಗತ್ತು ಗಾಂಭೀರ್ಯನ್ಲ ಪ್ರೀತಿಗೋಸ್ಕರ ಬುಡಾಪುಂಡು ಅರಗಿತ ಶಾಕ್ ಅವು ಯಾನು ಬರ್ಪುಜಿಂದ ಕೋಡೆ ಕತ್ತಲೆ ಮುಟ್ಟಲು ಬರ್ಪುಜಿಂದಿತ್ತೆ ಎನ್ನ ಸ್ಟಾಫ್ ನಕ್ಲ ಪಂತಜೇರು ಕಾಂಡ ಲೆಕ್ಕದ ಆಲೋಚನೆ ಮಲ್ತೆ ಯಾನೊಂಜಿ ಕಾರ್ಯಕ್ರಮಕ್ಕೆ ಪೋದು ರಡ್ಡ ತೆಮ್ಮದೆತ್ತದ ನಿಕ್ಲೆಗೆ ಒಂಚೆ ಮುಜುಗರ ಆಂಡಲ್ಲ ಪ್ರೀತಿ ವಿಶ್ವಾಸ ಮೂಲ ಬನ್ನಗ ಪೂರ ನಮ್ಮ ಜವನೇರಲ್ಲಿರು ನಮ್ಮ ಮಕ್ಕಳಲ್ಲಿರು ಬಕ್ಕಲ ರಡ್ಡ ಖುಷಿ ಅಂಡ MC ಮಲ್ಪನಾರ್ದು ಪತ್ತ ಪೂರ ಏನು ಬೇಡ ನೀರು ಕುಡಿಬಾರ್ದು ಮಾತಾಡುವಾಗ ಆಯ್ತಾ ಅವು ಬೇತೆ ವಿಷಯ ಬರಂದೆ ಇತ್ತಂಡ ಏತು ಬೇಜಾರಾತು ಅರೆ ಒಂಜಿ ಮಲ್ಲಾತಿಗೆ ಬಾರಿ ಮಲ್ಲ ಜನ ಮಾರ ಅಂಚ ಪನ್ಪನ ಒಂಜಿ ಭಾವನೆ ಬಂದಲ್ಲ ಅವು ಬರ್ರೆ ಬಲ್ಲೆ ಐನ ಬದಲಾದ ಬರ್ರ ಆಯ್ಜಿನ ಅತ್ಯಂತ ಪ್ರೀತಿ ಗೌರವ ಹೊಡೆದು ಇಂಥ ಕಾರಣಕ್ಕೆ ಬರಲಿಕ್ಕೆ ಆಗುದಿಲ್ಲ ಅಂತ ಪನೋಡು ಅಂಚಾದ ಬಂದಲೆ ನಿರಂತರವಾದ ಒಂಜಾದಿಪ್ಲೆ ಕಡೆಯಕ್ಕೆ ಒಂಜಿ ಪನ್ಪೆ ನಿಕ್ಲೆ ಪೂರ ಗೊತ್ತಿತ್ತಿನ ವಿಷಯನೇ ಅನೇಕ ಸಂದರ್ಭ ಪಂತೆ ಎಂಕೇತ ಪಂಡ್ಲ ಇಟ್ಟು ಸಮಾಧಾನ ಇಜ್ಜಿ ರಾಮದೇವರೆಗಲ ರಾವಣಗಲ ಯುದ್ಧ ಆಪುಂಡು ಸಂಬಂಧ ಇಜ್ಜನ ಸಪರೇಟ್ ರಾಜ್ಯ ಸಪರೇಟ್ ಜಾತಿ ಸಪರೇಟ್ ದೇಶ ದುಂಬ ಇಂಚ ಆಪುಂಡು ಕೌರವರ ಪಾಂಡ್ಯರ ಆಪುಂಡು ಎಂಕ್ಲಿತ ಕಸಿನ್ಸ್ ಪನ್ಪಾತ ಮಿಗ್ಗ್ಯ ಪಲಾಯನ ಜೋಕ್ಲೆ ಪೆಟ್ಟ ಆಪುಂಡು ವಾ ಕಾರಣ ಇಪ್ಪಡು ಕೃಷ್ಣನ ಲೀಲೆ ಇಂಚನೆ ಇಪ್ಪಡು ಹಣೆ ಬರ ಇಂಚನೆ ಇಪ್ಪಡು ಬಂದಲು ಇತ್ತೆ ಓಲು ಪೆಟ್ಟ ಅವನುಂಡು ನಮ್ಮ ಮನಸ್ತ ಉಲೈ ರಾಕ್ಷಸಲ ಉಲ್ಲೆ ದೈವತ್ವಲ ಉಂಡು ಈ ನಂಜಿ ನರಕ್ಕ ಪನ್ಪುನ ಅಸೂಯೆ ಪನ್ಪುನ ರಾಕ್ಷಸಿ ಪ್ರವೃತ್ತಿ ಆಯ ಹಾಲವಡು ಆಯನ ಕಾರ್ಯ ಪೊಲಿಪುಡು ಆಯ ಸೋಪುಡು ಆಯಗೆ ಇಂಚಾವಡು ಆ ಹೂ ಹಾ ಹೂ ನನರಿಗೆ ಎಡ್ಡೆ ಅವಡು ಎನ್ನ ಬುಡಿ ಜೋಕ್ಲೆಗ್ಲ ಎಡ್ಡೆ ಅವಡು ಸರ್ವೇ ಜನ ಸುಖಿನ ಭವಂತಿಂದ ಪನ್ಪೇರು ಎಡ್ಡೆ ಅವಡು ಪನ್ಪುನ ದೈವಿ ಪ್ರವೃತ್ತಿ ಅಂಚಾದ ಪೂಜೆ ಪುರಸ್ಕಾರ ಮಲ್ಪುನ ಸಾರ್ವಜನಿಕವಾದ ಆಚರಣೆ ಮಲ್ಪುನಾಗ ಇಂಚನೆ ಜಾದ ಬೇತ ಬ್ಯಾವೈಜನ್ಯ ಕುಲ್ಲುನಾಗ ಬಂದುಲೆ ಎಂಕ್ಲ ದೈವಿ ಪ್ರವೃತ್ತಿ ಉದ್ದೀಪನ ಆದ ರಾಕ್ಷಸಿ ಪ್ರವೃತ್ತಿನ ಒಂತೆ ದೊಂಕೊಂಡು ಬರಡು ಐನು ಶೂನ್ಯ ಮಲ್ಪೆರ ಆಪುಜಿ ದಯಪಂಡ ಎಂಕ್ಲಿಗೆ ನರಮಾನಿಯಾಗಿ ಪುಟ್ಟಿವಕ್ಕ ಒಂತ ಇಪ್ಪುಂಡು ಐನು ಕಮ್ಮಿ ಮಲ್ಪುಗ ಈ ದೈವಿ ಪ್ರವೃತ್ತಿನ ಮಲ್ಲ ಮಲ್ಪುಗ ಒಂಜಿ ಪಾತೆರ ಸ್ಪಷ್ಟವಾದ ನೇರವಾದ ಪಂತೆ ಸಾರಸರ್ತಿ ಪಂತೆ ಲಕ್ಷ ಸತ್ತಿ ಪಂತೆ ಇತ್ತೆಲ್ಲ ಪನ್ಪೆ ಮೂಲ ಏರ್ನಾಂಡ ಮಂಡೇಡು ದೇವರ ಎಂಕು ಒಲಿ ಪೂಜೆರ ನಿತ್ತಿನ ದೆಪ್ಪಲ ನಿಖಲ ಮನಸ್ತ ಉಲಾಯಿ ದೇವರೊಲ್ಲೇರು ದೇವೇರ್ನ ಆಶೀರ್ವಾದ ಇತ್ತಿ ಕಾರಣ ಒಂಜಿ ಬಾಲೆ ಅಪ್ಪೆಮ್ಮ ಪುಟ್ಟಾಂಡಲ ದೇವೇರ್ನ ಆಶೀರ್ವಾದ ಇದ್ದಂದೆ ಒಂಜಿ ಬಾಲೆ ಈ ಭೂಮಿಗೆ ಬರ್ರೆ ಆಪುಜ್ಜಿ ಅಂಚಾದ ಆ ಬಾಲೆ ಎಂಚಿನವಡು ನಿರ್ಧಾರ ದೇವೇರ್ ಮಲ್ಪೇಡು ಎಂಕ್ಲು ಕಾಪಡು ಎಡ್ಡೆ ಮನಸ್ಥಿತಿ ಇಡಿಪುಡು ನಿರಂತರವಾದ ಬಂಗ ಬನ್ನಗ
ದೇವೇರು ತೂಪೆರು ಪಂದು ಸುಖ ಬನ್ನಗ ದೇವೇರು ಕೊರ್ತಿರು ಯಾನು ಎಚ್ಚರಡಿ ಇಪ್ಪುಡು. ನಿಕ್ಲೆ ಪೂರೊಂಜಿ ಪದ್ಯ ಗೊತ್ತುಂಡು ಕುವೆಂಪು ನಕ್ಲೆ ಅಂದುಲ ಏನೋ ಪರ್ಮನೆಂಟ್ ಪದ್ಯ ಕೇಳಿದಿರಿ ನೀವೆಲ್ಲರೂ. ಸೂರ್ಯದೇವರನ್ನ ಏರುವನು ರವಿ ಏರುವನು, ಏರಿದವನು ಸಣ್ಣವನಾಗಲೇಬೇಕು ಎಂಬ ಮಾತನ್ನು ಸಾರ್ವೇನು. ಮೂಲೆರಡು ಮಲ್ಲ ಜನ ಇತ್ತಂಡ ಆಯೇ ಪೂರೆಡ್ಲು ಹೆಚ್ಚ ವಿನಯಶೀಲ ಹೊಡೆದೇಪಣ ಮಿತ್ತು ಪೋತೆ. ಸೂರ್ಯದೇವರು ಇತ್ತಿನವಲ್ಲ ಇಪ್ಪೇರು ಭೂಮಿ ತಿರ್ಗೊಂಡಿಪ್ಪನು ಅಪ್ಪಗ 16 ಗಂಟೆ ಈತು ಬರ್ತು ಎಂಕ್ಲೆ ದೇವರು ಎಲ್ಲೇ ತೋಜುಂಡು. ಅಂಚನೆ ಎಂಕ್ಲೆಗೆ ಸಮಾಜ ಅಂತಸ್ತು ಆಸ್ತಿ ಅಧಿಕಾರ ಗೌರವ ಕೊರುಂಡ. ಆ ಗೌರವಗ ನಮ್ಮ ಪ್ರತಿಫಲ ಇಂಚ ಕೊರಡು ಪಂಡ ನಮ್ಮ ಸಣ್ಣವನಾಗಲೇಬೇಕು. ಸಣ್ಣವನ ಪಂಡ ಎಲ್ಲಿ ಆಪನತ್ ಜೀವಡತ್ ದೈನ್ಯತೆ ಪ್ರೀತಿ ವಿಶ್ವಾಸ ಯೋಗ್ಯತೆ ಐನು ಬುಲೆಪಾಡು ಪನ್ನ ಪಂಡದ ಬಂದಲ ಭಾರಿ ಶೋಕದ ಕಾರ್ಯಕ್ರಮ ಈತು ವರ್ಷದೊಂದು ಆರಂಭ ಶುರು ಹತ್ತು ಅರ್ಧ ಶತಮಾನ ಆಂಡು ಪಂಡ ಹೆಚ್ಚಿನ ರಡ್ನೇ ಎಂಚಿನ ತಲೆಮಾರು ಮಲ್ಪನ ಒಂಜಿ ಕಾರ್ಯಕ್ರಮ ನಿರಂತರವಾದ ದೇವರನ ಆಶೀರ್ವಾದ ಇಂಚನೆ ಪಡು ಧಾರ್ಮಿಕ ಪ್ರಜ್ಞೆದ ಒಟ್ಟಿಗೆ ರಾಷ್ಟ್ರ ಪ್ರಜ್ಞೆಲ ಪೂರೈಡ್ಲಿ ಇಪ್ಪಡನೆ ನಾತೆ ವಿನಂತಿ. ಯಾನು ಹೇರುಜಿ ಒತ್ತಡ ಮಲ್ಪೊಜ್ಜಿ ಧರ್ಮ ಎಷ್ಟು ಶ್ರೇಷ್ಠವೋ ಎಷ್ಟು ಪ್ರಾಮುಖ್ಯವೋ ದೇಶವೂ ಅಷ್ಟೇ ಶ್ರೇಷ್ಠ. ರಾಜಕೀಯ ಮಾತಾಡೋದಿಲ್ಲ, ನಮ್ಮತನವೂ ಸ್ವಾರ್ಥ, ಅದು ಸ್ವಾರ್ಥ ಅಲ್ಲ. ಹಿರಿಯರು ಹಾಕಿಕೊಟ್ಟಂಥ ಉದಾತ್ತವಾದ ಉತ್ತಮವಾದ ಶ್ರೇಷ್ಠವಾದ ಭವ್ಯವಾದ ಸುಂದರವಾದ ನೈಸರ್ಗಿಕವಾದ ವಿಚಾರಗಳನ್ನು ಬಿಡಬಾರ್ದು. ಇವತ್ತೆಷ್ಟೋ ಜನ ಮೂಢನಂಬಿಕೆ ಅಂತ ಹೇಳ್ತಾರೆ. ಯಾರು ಬೇಜಾರು ಮಾಡಬೇಡಿ, 2 ನಂಬಿಕೆಗಳುಂಟು. ಮೂಲ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗೆ ನಾನು ವಿರೋಧಿ, ಆದರೆ ಮೂಲ ನಂಬಿಕೆಯನ್ನು ಇವತ್ತು ದೈವಾರಾಧನೆ ಮೂಢನಂಬಿಕೆ ಅಲ್ಲ, ಅದು ನಾಗಾರಾಧನೆ ಮೂಢನಂಬಿಕೆ ಅಲ್ಲ, ಇಂಥ ಉತ್ಸವಗಳು ಮೂಢನಂಬಿಕೆ ಅಲ್ಲ. ಇದೆಲ್ಲ ಮೂಲ ನಂಬಿಕೆಗಳು. ನಮಗೆ ಅಜ್ಜ ಪಿಜ್ಜ ಅವರಿಂದ ಹಿಂದೆಂದ ಸ್ವಾತಂತ್ರ್ಯ ಪೂರ್ವದಿಂದ ಬಂದುಕೊಂಡು ಇದ್ದದ್ದು, ನಮ್ಮ ಮಣ್ಣಿನಲ್ಲಿ ನಮ್ಮ ನೆಲದಲ್ಲಿರುವ ಸತ್ವದೊಂದಿಗೆ ಉಳಿದುಕೊಂಡು ಬಂದದ್ದು. ಅದನ್ನು ಅಳಿಸಬಾರ್ದು, ಬೆಳೆಸಬೇಕು ಹೇಳೋ ಮಾತಿನೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ಕಟ್ಟ ಕಡೆಯ ವ್ಯಕ್ತಿಯಿಂದ ಒಳಗಿರುವವರಿಂದ ವೇದಿಕೆಯಲ್ಲಿರುವವರಿಂದ ಸಂಘಟಕರಿಂದ ಎಲ್ಲರನ್ನು ನನ್ನನ್ನು ಕರೆದಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ವಿಶ್ವಾಸ ಕೊಟ್ಟಿದ್ದೀರಿ. ನಿರಂತರವಾಗಿ ನಿಮ್ಮೆಲ್ಲರ ಸಂಬಂಧ ಅದೇ ರೀತಿ ಇರಲಿ ಹೇಳುವ ಮಾತಿನೊಂದಿಗೆ ಒಂದು ಕ್ಷಮೆಯನ್ನು ಯಾಚಿಸ್ತೇನೆ. ಕಾರ್ಯಬಾಹುಳ್ಯ ನಾನು ಅವರಿಗೆ ಹೇಳಿದ್ದೆ, ನನಗೆ ಸಮಯಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತಡ. ಯಾಕೆಂದರೆ ನಾನು ಪ್ರೀತಿಯ ಸರದಾರ, ಇಲ್ಲ ಹೇಳಲಿಕ್ಕೆ ಕಷ್ಟ ಆಗುವ ಅವರಿಗೆ ಗೊತ್ತುಂಟು. MC ಮಾಡುವವರೆ ಓಡಿಕೊಂಡೇ ಇರ್ತೇನೆ, ಎಷ್ಟು ಕಡೆ ಹೋದರೂ ಸಾಕಾಗೋದಿಲ್ಲ, ಹೋಗೋದಿದ್ರೆ ಬೇಜಾರಾಗ್ತದೆ. ಕೆಲಸದ ಒತ್ತಡ ಉಂಟು, ಮುಂದೆ ಹೋಗಬೇಕು. ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವದ ಅನುಮತಿಯನ್ನು ಪಡೆದು ವೇದಿಕೆಯಿಂದ ನಿರ್ಗಮಿಸ್ಲಿಕ್ಕೆ ಅನುಮತಿ ಕೊಡಬೇಕು ಹೇಳುವುದರೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ವಿಶೇಷವಾಗಿ ಒಂದು ತಾಯಿಯಂದರಿಗೊಂದು ಮಾತು. ಪುಟಾಣಿಗಳನ್ನು ಯಾವ ರೀತಿ ಬೆಳೆಸಬೇಕು ಹೇಳಿ ಇವತ್ತು ದೇವರ ಎದುರು ಹೇಳ್ತೇನೆ. ಶಾರದೆ, ಒಂದು ವಿದ್ಯೆ ಕೊಡಿ, ಎಷ್ಟು ಕಷ್ಟ ಆದರೂ ವಿದ್ಯೆ ಕೊಡಿ. 2 ಮಕ್ಕಳನ್ನು ದೇವರ ಪೂಜೆಗೆ ಸಮಾನವಾಗಿ ಬೆಳೆಸಿ. ತಿದ್ದಿ ತೀಡಿ, ಇವತ್ತು ಹೊಡಿಬೇಡಿ ಅಂತ ಕಾನೂನೆಲ್ಲ ಬಂದಿದೆ. ನಿಮ್ಮ ಕಾನೂನು ಬಿಟ್ಟು ಬಿಡಿ. ಜನರಿಗೆ ಉಪಯೋಗ ಇಲ್ಲದ ಕಾನೂನಿಗೆ ನಾವು ಯೋಗ್ಯತೆ ಕೊಡುವುದಿಲ್ಲ, ಬೆಲೆ ಕೊಡುವುದಿಲ್ಲ. ಮಕ್ಕಳಿಗೆ ತಿದ್ದಿ ತೀಡಿ ಕಿವಿ ಹಿಡಿದು ಒಂದು ಪೆಟ್ಟು ಕೊಟ್ಟು, ನಾವೆಲ್ಲ ನಾಗರ ಬೆತ್ತಲ್ಲಿ ಪೆಟ್ಟು ತಿಂದವರು, ಹಾಗಾಗಿ ಇವತ್ತು ಗೌರವಯುತವಾಗಿ ಬಾಳ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಪೆಟ್ಟು ಕಮ್ಮಿ ಉಂಟು. ನಾನು ಯಾವಾಗಲೂ ನನ್ನ ಹೆಂಡತಿಯಲ್ಲಿ ಹೇಳಿದ, ಅವಳು ಕೊಡಲಿಕ್ಕೂ ಕೊಡ್ತಾಳೆ, ಕೊಡಬೇಕು. ಯಾಕೆಂದರೆ ಆ ತಾಯಿಯ ಪ್ರೀತಿಯ ಪೆಟ್ಟು ಉಂಟಲ್ಲ, ನಾಳೆ ಸಮಾಜದಲ್ಲಿ ಅವ ಪೆಟ್ಟು ತಿನ್ನುವಾಗ ಆಗಬಾರ್ದು. ಅವಳು ತಿನ್ನುವಾಗ ಯಾರೆಲ್ಲ ತಂದೆ ತಾಯಿಯಿಂದ ಶಿಕ್ಷೆ ಪಡೆದಿದ್ದಾರೆ, ಸಮಾಜದಲ್ಲಿ ಅವರು ಉನ್ನತ ವ್ಯಕ್ತಿಗೆ ಹೋಗ್ತಾರೆ ಹೇಳಿ ಮಕ್ಕಳನ್ನು ದೇವರ ಪೂಜೆಗೆ ಕೊಡುವ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ಯಾಕೆಂದರೆ ಮುಂದಿನ ಜನಾಂಗ, ಆಶಾಕಿರಣ, ನಮ್ಮ ಮುಂದಿನ ಭಾರತ. ಎಲ್ಲ ಮಕ್ಕಳು ವಿದ್ಯಾವಂತರಾಗಿ, ಶಾರದೆಯ ಕೃಪೆ ಇದ್ದಾಗ, ಸರಸ್ವತಿಯ ಕೃಪೆ ಇದ್ದಾಗ ಲಕ್ಷ್ಮಿಯ ಕೃಪೆಯು ಬರ್ತವೆ. ವೇದಿಕೆಯಲ್ಲಿರೋ ಹೆಚ್ಚಿನವರಿಗೆ ಗೊತ್ತುಂಟು, ಎಲ್ಲರೂ ಸ್ವಲ್ಪ ಲಕ್ಷ್ಮೀ ಪುತ್ರರೇ ಇದ್ದೀರಿ. ಇಲ್ಲಿ ನಿಮಗೆ ಬೇಜಾರಾಗೋದು, ಲಕ್ಷ್ಮೀ ಪುತ್ರಿಯರು ಇದ್ದಾರೆ. ಮೇಡಮು ಎನ್ನನದಾಲ ಪಂಡಿಜರು ಎನ್ನಡಲ್ಲ ಮಸ್ತ್ ಕಾಸುಂಡು ಮೇಡಮ್, ಕಾಸು ಆವಡು ಎಡ್ಡೆ ಆವಡು ಈರ್ನ ಮೋನೆಡೆ ಬತ್ತಿನ ತಲಿಕೆ ಬಾಕಿ ದಕ್ಕಲ ಮೋನೆಗೆ ಪೋಡು ಐಟೊಂಜಿ ಬಣ್ಣ ಐಟೊಂಜಿ ಬಲ್ಪು ಇಪ್ಪುಂಡು. ಆ ಬಲ್ಪು ಇಪ್ಪನಾಗ ಈರೆಗೆ ದೇವರನ ಆಶೀರ್ವಾದ ತಿಕ್ಕೊಂಡು ಪನಪನ ಪಾತೆರ ಪಂಡು ನನರ್ಮೆ ಪೂರ ಇರಲ ಎನ್ನ ಹೃತ್ಪೂರ್ವಕವಾದ ವಿನಯಪೂರ್ವಕವಾದ ನಮನನ್ನು ಸಲ್ಲವಂಡು ಎನ್ನ ರಡ್ಡು ಪಾತೆರ ಮುಗಿಪಾವೆ. ಜೈ ಹಿಂದ್. ಒಂಜಿ ತರೆತೊಂದೆ ಬೈದದು ಈ ಒಂಜಿ ಸಂಸ್ಥೆಗೆ ಬಡದು ಒಂಜಿ ಎಡ್ಡೆ ಒಂಜಿ ಸೇವೆನ ಸಂದಾಯಿತ ಮತ್ತು ಅಕ್ಲೇನು ಹಿರಿಯಕ್ಲೇನು ಒಂಜಿ ಗುರುತಿಸುವನಂಚಿನ ಕೆಲಸ ಎಂಕುಲು ಮಲ್ತೊಂದುಲ್ಲ. ಈ ನೆಲೆಟ್ ಸನ್ಮಾನದ ಪೀಠಗ್ ರಾಮಚಂದ್ರ ಕುಂಪಲ ಸ್ಥಾಪಕ ಸದಸ್ಯರು ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಮೇರೆನು ಮಿತ್ತ ಚಾವಡಿಗೆ ಮೋಕೆಡ್ ಎದುಕೊನೊಂದುಲ್ಲ. ಅಂಚನೆ ಪ್ರಕಾಶ್ ಎಚ್ ಮಾಜಿ ಅಧ್ಯಕ್ಷರು ಶಾರದಾ ಸೇವಾ ಟ್ರಸ್ಟ್ ಮೇರ್ಲ ಮಿತ್ತ ಚಾವಡಿಗೆ ಬತ್ತದ ಅಭಿನಂದನಾ ಆಸನಡು ಕುಲ್ಲೋಡು ಪಣದ ವಿನಂತಿ. ಇತ್ತೆ ರಾಮಚಂದ್ರ ಕುಂಪಲ ಮೇರ್ನ ಅಜಿ ಅಭಿಮಾನದ ಪಾತೆರನ ಅಭಿನಂದನಾ ಸನ್ಮಾನ ಪತ್ರನ ವಾಚನ ಮಲ್ಪರೆ ಶ್ರಾವ್ಯ ರಾಮಚಂದ್ರ ಕುಂಪಲ ಮೇರ್ನ
ಸನ್ಮಾನ ಪತ್ರ ವಾಚನ ಶ್ರಾವ್ಯ. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ ಅಂಗವಾಗಿ ಶ್ರೀ ರಾಮಚಂದ್ರ ಕುಂಪಲ ಸ್ಥಾಪಕ ಸದಸ್ಯರು, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸಾಧಕ ಸನ್ಮಾನ. ನಮ್ಮ ಸಮಾಜದ ಅಶಕ್ತರು, ಬಡವರು, ವೃದ್ಧರ ಶ್ರೇಯೋಭಿವೃದ್ಧಿಯನ್ನು ತನ್ನ ಸಮಾಜಮುಖಿ ಸೇವೆಯ ಧ್ಯೇಯವನ್ನಾಗಿಸಿ ತಾರೀಕು 31/3/1955 ತಂದೆ ಜನ್ನ ಪೂಜಾರಿ ಮತ್ತು ತಾಯಿ ಚೆನ್ನಮ್ಮ ಇವರ ಸುಪುತ್ರನಾಗಿ ಜೀವನಯಾನ ಆರಂಭಿಸಿದವರು ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮದ ಶ್ರೀ ರಾಮಚಂದ್ರ ಕುಂಪಲ ಇವರು. ಕೋಟೆಕಾರಿನಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಬಲ್ಮಠದಲ್ಲಿ SSLC ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಬೀಡಿ ಗುತ್ತಿಗೆದಾರರಾಗಿ 50 ವರ್ಷಗಳ ಸುದೀರ್ಘ ಅನುಭವದ ಜೊತೆಗೆ ಬೀಡಿ ಉದ್ಯಮದ ಮೂಲಕ ಹಲವಾರು ಬಡ ಕುಟುಂಬಗಳಿಗೆ ನೆರಳಾದವರು. ತನ್ನೊಡಲ ಕಡಲಿನ ಪರರ ಕುರಿತು ಇರುವ ಚಿಂತನೆ, ಕಾಳಜಿ ಇವರನ್ನು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಸೇವಾ ಕ್ಷೇತ್ರಕ್ಕೆ ಧುಮುಕಲು ಪ್ರೇರೇಪಣೆ ನೀಡಿತು. ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ, ಮಂಗಳೂರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ, ಸೋಮೇಶ್ವರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕೊಲ್ಯ ಶಾರದಾ ಮಹೋತ್ಸವ ಹಾಗೂ ಆದರ್ಶ ಮಿತ್ರ ಮಂಡಳಿಯ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾಗಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದು, ಮಂಗಳೂರು ಮಂಡಳ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಸೋಮೇಶ್ವರ, ಕೊಲ್ಯ, ಕೋಟೆಕಾರು ಪರಿಸರದಲ್ಲಿ ಜರುಗುವ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆಯನ್ನು ಗೈಯುತ್ತಿದ್ದಾರೆ. ಅಯ್ಯಪ್ಪ ಭಕ್ತವೃಂದ ಕೊಲ್ಯ ಇದರ ಸ್ಥಾಪಕರಾಗಿ, ಗುರುಸ್ವಾಮಿಯಾಗಿ 46 ವರ್ಷಗಳ 107 ಬಾರಿ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ಮೂಲಕ ಭಕ್ತಿ ಮಾರ್ಗದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದವರು. ಸಾಮಾಜಿಕ ಸೇವಾ ಕೈಂಕರ್ಯಗಳಲ್ಲಿ ತಮ್ಮ ಅವಿಶ್ರಾಂತ ಸೇವಾ ಮನೋಭಾವವನ್ನು ಪರಿಗಣಿಸಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ವತಿಯಿಂದ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ತಮ್ಮನ್ನು ಸನ್ಮಾನಿಸಿ ಗೌರವಪೂರ್ವಕವಾಗಿ ಆದರಿಸಲು ಹರ್ಷಪಡುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ. ದುಂಬುಗು ಪ್ರಕಾಶ್ ಎಚ್, ಮಾಜಿ ಅಧ್ಯಕ್ಷರು, ಶಾರದಾ ಸೇವಾ ಟ್ರಸ್ಟ್ ಮೇರಿನ ಸನ್ಮಾನ ಪತ್ರ ವಾಚನ. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ ಅಂಗವಾಗಿ ಶ್ರೀ ಪ್ರಕಾಶ್ ಎಚ್, ಮಾಜಿ ಅಧ್ಯಕ್ಷರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸಾಧಕ ಸನ್ಮಾನ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ BA ಪದವಿನಲ್ಲಿ 9/9/1953 ಎಂ ಸೀತಾರಾಮ ಮತ್ತು ಸುಮತಿ ದಂಪತಿಗಳ ಏಕೈಕ ಕರಳುಕುಡಿಯಾಗಿ ಜನ್ಮ ತಾಳಿದವರು ಶ್ರೀ ಪ್ರಕಾಶ್ ಎಚ್ ಕೊಲ್ಯ ಇವರು. ಕಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಮಂಜೇಶ್ವರದಲ್ಲಿ ಪೂರೈಸಿ ಹಿರಿಯ ಪ್ರಾಥಮಿಕ, ಪ್ರೌಢ ಹಾಗೂ BCom ಪದವಿ ಶಿಕ್ಷಣವನ್ನು ತುಮಕೂರಿನಲ್ಲಿ ಪೂರ್ಣಗೊಳಿಸಿದರು. 1982ರಲ್ಲಿ ಕಾರವಾರದಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ ತದನಂತರ KPT ಸರ್ಕಾರಿ ಪಾಲಿಟೆಕ್ನಿಕ್ ಕದ್ರಿ ಮಂಗಳೂರಿನಲ್ಲಿ ಸೇವೆಗೈದು 2013ರಲ್ಲಿ ಸೇವಾ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಸಮಾಜ ಸೇವೆಯನ್ನೇ ತನ್ನ ಉಸಿರನ್ನಾಗಿಸಿಕೊಂಡು ನಾವು ಮಾಡುವ ಸೇವೆಯೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನುವ ಆಕಾಂಕ್ಷೆಯನ್ನು ಹೊಂದಿಕೊಂಡು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸ್ಟೆಲಮರಿಸ್ ಶಾಲೆ ಕೋಟೆಕಾರು ಇಲ್ಲಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ಸೋಮೇಶ್ವರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಉಲ್ಲಾಲ ಗಾಣಿಗರ ಸಂಘ ಉಳಿಯದ ಅಧ್ಯಕ್ಷರಾಗಿ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ, ಅಧ್ಯಕ್ಷರಾಗಿ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ಮಾರ್ಗದರ್ಶಕರಾಗಿ ಟ್ರಸ್ಟ್ನ ಅಭಿವೃದ್ಧಿಗೆ ಉಪಯುಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಬಾಲಸಂಗಾತಿ ಶ್ರೀಮತಿ ರಜನಿಬಾಯಿ 2 ಮಕ್ಕಳು ಹಾಗೂ ಸೊಸೆಯವರೊಂದಿಗೆ ತಮ್ಮ ಇಳಿ ವಯಸ್ಸಿನಲ್ಲೂ ಅತ್ಯಂತ ಉಲ್ಲಸಿತರಾಗಿ
ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಸಮಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದ ತಮ್ಮ ಸೇವೆಯನ್ನು ಪರಿಗಣಿಸಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟ್ರೇಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ವತಿಯಿಂದ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ತಮ್ಮನ್ನು ಸನ್ಮಾನಿಸಿ ಸತ್ಕರಿಸಲು ಸಂಭ್ರಮ ಪಡುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟ್ರೇಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ. ಅಭಿನಂದನೆಗಳು. ಯುಜಿ ರೆಡ್ ಹಿರಿಯಕ್ಲೆಗ್ ನಮ್ಮ ಕೊರ್ಪುನಂಚಿನ ಗೌರವ ದಯಪಂಡ ಹಿರಿತನದ ಪ್ರಾಯಡ್ ಅಕೆರೆಗೆ ನಮ್ಮ ಕೊರ್ಪುನಿ ಅಕ್ಲೆಗೆ ಒಂಜಿ ನಮ್ಮ ಎಡ್ಡೆ ಪಾತೆರಗೆ ಅಂಚಿತ್ತಿ ಎಡ್ಡೆ ಪಾತೆರನ ಅಕ್ಲೆಗೆ ಒಂಜಿ ಸಂಜೀವಿನಿ ಅದು ಪುಂಡಿಗೆ ಅಂಚಿನ ಹತ್ರ ಹಿರಿಯಕಲ ಆಶೀರ್ವಾದನ ನಟ್ಟೊಂದು ರಾಮಚಂದ್ರ ಕುಂಪಲ ಪ್ರಕಾಶ್ ಹೆಚ್ ಇನಿ ಕನಕ ಈ ಹಿರಿಯಕಳು ನಮ್ಮ ಎದುರು ನಮ್ಮ ದುಂಬತ್ತ ನನಾತ್ ಈ ಶಾರದಾ ಮಹೋತ್ಸವಗ್ ಶಾರದಾ ಸೇವಾ ಟ್ರಸ್ಟ್ಗೆ ಆಶೀರ್ವಾದನ ಮಲ್ಪಡು ಅಕ್ಲ ಆಶೀರ್ವಾದದ ಮೂಲಕನೇ ಈ ಸಮಿತಿ ನನ್ನ ದುಂಬುಗಳ ಎಡ್ಡೆಡು ಸಮಾಜಡ್ ಬುಲೆವಡು ಪನ್ಪುನ ಜನ ಪಾತೆರನಿ ಸಂದರ್ಭಡು ಪನ್ನೊಂದು ಇನಿ ಕನಕ 44ನೇ ವರ್ಷದ ಈ ಒಂಜಿ ಶಾರದಾ ಮಹೋತ್ಸವದ ಸಂದರ್ಭಡು ಅಕ್ಲೆನು ಗುರುತಿಸವನಂಚಿನ ಮಾಮಲ್ಲ ಕೆಲಸ ಶಾರದಾ ಮಹೋತ್ಸವ ಸಮಿತಿ ಮಲ್ತದ್ದು ಇಂಚಿತ್ತಿ ಪೊರ್ಲ ಗಲ್ಲಿಗಿಡಿ ನಮ್ಮ ಮಾತೆಲ್ಲ ಸಾಕ್ಷಿಭೂತರಾತ ಸಮಿತಿಗೆ ಬೋಡದ ಸೇವೆ ಸಂದಾಯಿತ ಮಲ್ತನಂಚಿನ ಅಕ್ಲೆನು ನಮ್ಮ ಗೌರವಿಸುವನಂಚಿನ ನಮ್ಮ ತುಳುನಾಡದ ನಮ್ಮ ಸಂಪ್ರದಾಯ ಅಂಚಿತ್ತಿ ಸಂಪ್ರದಾಯನ ನಮ್ಮ ಮೆತ್ತಿಗೆ ಒಜ್ಜಿ ಕೊರ್ಪುನಂಚಿನ ಕೆಲಸ ಅವೊಂದುಂಡು ರಾಮಚಂದ್ರ ಕುಂಪಲ ಒಂಜಿ ಕಾಲಡು ನಿರೂಪಕರಣಕ್ಲಿ ಜಂದನಂಚಿನ ಸಂದರ್ಭಡು ರಾಮಚಂದ್ರ ಕುಂಪಲೆರ್ನ ಸೊರ ಕಂಟನೆ ಈ ಶಾರದಾ ಮಹೋತ್ಸವಗೆ ಏಪಲ ಇತ್ತಿನಿ ಪಂಡ್ರೆ ಬಾರಿ ಸಂತಸ ಆಪುಂಡು ಅಂಚಿನ ಹತ್ರ ಆ ಒಂಜಿ ಶಾರದಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮನು ನಡಪಾವೊಂದು ಬತ್ತನಾರು ಅವೆಟ್ಟಿಗೂ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಎಲ್ಲ ಅವು ಇಂಚಿದ ಮಾತ ಕೆಲಸ ಕಾರ್ಯಡ್ಲ ತನ್ನನ್ನು ತೊಡಗೈಸನಂಚನ ಒಂಜಿ ಹಿಂದುಳಿದ ಸಮಾಜವಾಯನಂಚನ ಗಾಣಿಗ ಸಮುದಾಯದ ಒಂಜಿ ಹಿರಿಯ ಅನ್ಯಾದ ಪುನಚುನ ಪ್ರಕಾಶ್ ಎಚ್ ಮೇರೆಲ್ಲ ಈ ಸಂದರ್ಭದ ಗೌರವದ ಮಾನಾದಿಗೆ ಮಲ್ಪನಚನ ಪೊರ್ಲ ಗಲ್ಲಿಗೆಡೆ ನಮ್ಮ ಮಾತೆರುಲ್ಲ ನಮ್ಮ ಇಂಜಿತಿ ಹಿರಿಯ ಕ್ಲೆಗೆ ಕೊರ್ಪನಚನ ಮಾನಾದಿಗೆದ ಗೌರವದ ಒಟ್ಟಿಗೆ ಸಮೂಹ ಭಾವಚಿತ್ರಗ್ ಅತಿ ದಿನಗಳು ಮಾತ್ರ ಮಾತ ಜೋಡಣೆ ಆಕ ಪಣದು ವಿನಂತಿ ಮಲ್ಪೊಂದುಲ್ಲ ಇನಿ ನಿಖಿಲ ಒಂಜಿ ಕೊರ್ಪನಂಚನ ಅಕ್ಲೆ ಕೊರ್ಪನಂಚನ ಗೌರವ ಇತ್ತಂಡ ನಿಖಿಲ ಕೈಕ್ ಬೇಲೆ ಕೊರ್ಲೆ ತಾಟಿ ಬಿಟ್ಟದು ಈ ಒಂಜಿ ಪ್ರಕಾಶ್ ಅನ್ನಾಗ ರಾಮಚಂದ್ರ ನಿಖಿಲ ಒಂಜಿ ಗೌರವದ ಸಂದಾಯಿತ ಮನ್ಪುಲೆ ಪಣದ ವಿನಂತಿ ಅನೋಬತ್ತು ಭದ್ರೋ ಕೃತಾವಯಂತು ವಿಶ್ವದ ಪಲ್ಲಕನೆ ವಿಶ್ವದ ಮೂಲೆರ್ದಲ ಬರ್ಪನಚನ ಎಡ್ಡೆ ವಿಚಾರಲ ನಮ್ಮ ಕೈತಡೆ ಬರಡು ಪನ್ಪನಚನ ಪಾತೆರನ್ನು ಪನ್ನೊಂದು ಅಕ್ಲ ಎಡ್ಡೆ ವಿಚಾರಲ್ಲ ನಮ್ಮ ಕೈತಡೆ ಏಪಲ ಉಪ್ಪಾಡು ಪನ್ನೊಂದು ಅಕ್ಲಿನ ಗೌರವಪೂರ್ಣವಾದ ಅಭಿನಂದನೆ ಈ ಸಂದರ್ಭದ ಮಲ್ತೊಂದಿಲ್ಲ ದುಂಬುಗು ಎಂಕ್ಲೊಟ್ಟುಗು ರಮೇಶ್ ಕೊಟ್ಟಾರ್ಲು ಚೆಂಪುಗುಡ್ಡೆ ಭಜಕೇರು ವೇದಿಕೆಗೆ ಬದದಿ ಎಂಕ್ಲು ಕೊರ್ಪುನಂಚನ ಇನಿತ 44ನೇ ವರ್ಷದ ಈ ಗೌರವದ ಸನ್ಮಾನನ ಸ್ವೀಕಾರ ಮಲ್ಪೋಡು ಪಂಡಿ ರಮೇಶ್ ಎ ಕೊಟ್ಟಾರಿ ಭಜಕೇರು ಅರ್ನ ಫಲಬದ ಪಾತೆರನ ನಿಕ್ಲದು ಮುದಿಯರೆ ಧನ್ಯ ಪ್ರವೀಣ್ ಬದದು ಎಂಜಿ ಫಲಬದ ಪಾತೆರನ ರಮೇಶ್ ಕೊಟ್ಟಾರ್ಲೆನ ಬಗ್ಗೆ ಕೊರಡು ಪಂಡದ ವಿನಂತಿ ಮಲ್ಪ. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟ್ರೇಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಶ್ರೀ ರಮೇಶ್ ಎ ಕೊಟ್ಟಾರಿ ಚೆಂಬುಗಡ್ಡೆ ಭಜಕರು ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸಾಧಕ ಸನ್ಮಾನ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಎನ್ನುವ ಪುರಂದರದಾಸರ ಕೀರ್ತನೆಯ ಸಾಲಿನಂತೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಭಜನೆಯ ದಾಸನನ್ನಾಗಿ ಒಪ್ಪಿಸಿಕೊಂಡವರು ನಮ್ಮ ಊರಿನ ಸುಪ್ರಸಿದ್ಧ ಭಜಕರು ಶ್ರೀ ರಮೇಶ್ ಎ ಕೊಟ್ಟಾರಿ ಚೆಂಬುಗುಡ್ಡೆ ಇವರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಬಾಲ್ಯದಲ್ಲೇ ಭಜನೆ ಎನ್ನುವ ಸಂಗೀತ ವಿದ್ಯೆಯಲ್ಲಿ ಅತೀವ ಆಸಕ್ತಿಯನ್ನು ಬೆಳೆಸಿಕೊಂಡು ಹಂತ ಹಂತವಾಗಿ ಕಲಿಕಾ ಕೌಶಲ್ಯವನ್ನು ಮೈಗೂಡಿಸಿಕೊಂಡು ಮಂಗಳೂರಿನ ಶ್ರೀ ವೀರವಿಜಯ ಸಂಗೀತ ವಿದ್ಯಾಲಯದಲ್ಲಿ ತಮಿಳು ಮೂಲದ ಗುರು ಶ್ರೀಮಾನ್ ಪೊನ್ನುಸ್ವಾಮಿಯವರಲ್ಲಿ ಶಾಸ್ತ್ರೀಯ ಹಾರ್ಮೋನಿಯಂ ವಿದ್ಯೆಯನ್ನು ಕಲಿತು ಮುಂದೆ ಭಜನಾ ಹಾಡುಗಾರಿಕೆ, ಹಾರ್ಮೋನಿಯಂ, ತಬಲಾ ಈ 3 ಪ್ರಕಾರಗಳಲ್ಲೂ ಪ್ರಖರತೆಯನ್ನು ಸಾಧಿಸಿದವರು.
ಭಜನೆ ಎಂದರೆ ಜೀವನ, ಜೀವನವೆಂದರೆ ಭಜನೆ ಎನ್ನುವಷ್ಟರ ಮಟ್ಟಿಗೆ ಭಜನೆಯನ್ನು ಅತೀವವಾಗಿ ಪ್ರೀತಿಸುವ ಇವರು ತಾಯಿ ಸರಸ್ವತಿಯ ಒಲುಮೆಯಿಂದ ತನಗೊಲಿದ ವರಪ್ರಸಾದಕ್ಕೆ ಎಲ್ಲೂ ಚ್ಯುತಿ ಬಾರದಂತೆ ಕೇಳುಗರನ್ನು ಮಂತ್ರ ಮುಗ್ಧಗೊಳಿಸುವ ಇವರ ಭಜನಾ ಹಾಡುಗಾರಿಕೆಯನ್ನು ಆಲಿಸುವುದು ನಮಗೊಂದು ಹಿರಿಮೆ, ಈ ಊರಿಗೊಂದು ಗರಿಮೆ. ಸತತವಾಗಿ ಹಲವು ಗಂಟೆಗಳ ಕಾಲ ಹಾರ್ಮೋನಿಯಂ ನುಡಿಸುತ್ತಾ ತನ್ಮಯರಾಗಿ ಹಾಡುವ ಆ ಪರಿ ಹಾಡಿನ ಜೊತೆಗೆ ಕುಣಿಯುವ ವೈಖರಿ ಯುವಕ ಯುವತಿಯರನ್ನು ನಿಬ್ಬೆರಗಾಗಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ಆತ್ಮ ಸಾಯುಜ್ಯ ಪಡೆದಾಗ ಮನೆ ಮನೆಗೆ ತೆರಳಿ ತಮ್ಮ ಭಜನೆಯ ಮೂಲಕ ಸಂತಾಪದ ಹನಿಯನ್ನು ಸಿಂಪಡಿಸಿದವರು. ಹಲವಾರು ಭಜನಾ ಮಂದಿರಗಳಲ್ಲಿ ಹಿರಿಯ ಸದಸ್ಯರಾಗಿ, ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ದೇಹಕ್ಕೆ ಮುಪ್ಪಡಿದರೂ ತನ್ನಲ್ಲಿರುವ ಭಜಕನೆಂಬ ಆ ವಿಶೇಷ ಶಕ್ತಿಗೆ ವಾರ್ಧಕ್ಯ ಇಂದಿಗೂ ತಟ್ಟಿಲ್ಲ ಎನ್ನುವ ಸತ್ಯವನ್ನು ಸಾಧಿಸಿ ತೋರಿಸುವ ಮೂಲಕ ಅನೇಕ ಹಿರಿಯ ಕಿರಿಯ ಭಜಕರಿಗೆ ಚೈತನ್ಯ ಚಿಲುಮೆಯಾಗಿರುವ, ಸ್ಫೂರ್ತಿಯ ನೆಲೆಯಾಗಿರುವ ಶ್ರೀ ರಮೇಶ್ ಎ ಕೊಟ್ಟಾರಿ ಇವರನ್ನು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ವತಿಯಿಂದ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ಹಿರಿಯ ಸಾಧಕರ ನೆಲೆಯಲ್ಲಿ ಸನ್ಮಾನಿಸಿ ಗೌರವಿಸಲು ಅತೀವ ಸಂತೋಷ ಪಡುತ್ತಿದ್ದೇವೆ. ಭಜನೆಯ ಮೂಲಕ ತಮ್ಮಿಂದ ಸಮಾಜಕ್ಕೆ ಮತ್ತಷ್ಟು ಸೇವೆ ಪ್ರಾಪ್ತಿಯಾಗಲು ಶ್ರೀ ಶಾರದಾ ಮಾತೆ ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ನಮ್ಮ ಪ್ರಾರ್ಥನೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ, ಶ್ರೀ ಶಾರದಾ ಮಹೋತ್ಸವ ಸಮಿತಿ. ಹಿರಿಯ ಭಜಕರ ನೆಚ್ಚಿನ ರಮೇಶ್ ಎ ಕೊಟ್ಟಾರಿ, ರಮೇಶ್ ಚೆಂಬುಗುಡ್ಡೆ ಮೇರೆಗೆ ಎಂಕಲ ಮಾತೆನಲ ಪ್ರವಾದ ಪ್ರೀತಿದ ಗೌರವ ಭಜನದ ಮೂಲಕ ನಾಡೊರ್ಮೆಲ ತನ್ನ ಸೇವೆಯನ್ನು ಸಂದೈತ ಮಲ್ತೊಂದು ಬತ್ತನಾರು. ಹಾರ್ಮೋನಿಗೆ ಕ್ಲಾಸಿಗೆ ಪೋತಿಜರು, ಹಾರ್ಮೋನಿಯಂ ಕ್ಲಾಸಿಗೆ ಪೋತಿಜರು ಅಂಡ ಹಾರ್ಮೋನಿಯಡ್ ಅನುಭವಿ, ತಬುಲ ಕ್ಲಾಸಿಗೆ ಪೋತಿಜರು, ತಬುಲಡ್ ಅನುಭವಿ, ಭಜನೆ ಕ್ಲಾಸಿಗೆ ಪೋತಿಜರು, MP3 ಕ್ಯಾಸೆಟ್ಲಕ ಸಾರತ್ತ ಮಿತ್ತು ಭಜನೆಲು ಅರ್ನ ಚಿತ್ತಡುಂಡು ಅಂಚಿತ್ತಿ ಮಲ್ಲ ಮಟ್ಟದ ಒಂಜಿ ಭಜಕೆ ನಚ್ಚನ ರಮೇಶ್ ಎ ಕೊಟ್ಟಾರ್ಲೆಗೆ ಹಿರಿತನದ ಪ್ರಾಯಡು ನಮ್ಮ ಪ್ರೀತಿದ ಗೌರವ ಇನಿತಾನಕ ಶಾರದಾ ಮಹೋತ್ಸವದ ಒಂಜಿ ಸಂದರ್ಭಡು. ರಮೇಶ್ ಅಣ್ಣನ ಒಂಜಿ ಏಕಹ ಭಜನೆ ಅದುಪ್ಪು ಅಪಗ ಅಭಂಗ ಭಜನೆ ಬಂದು ನೆನಪುನು ಆ ಒಂಜಿ ಪೊರ್ತುಡು ಆ ರೊಂಜಿ ಈ ಪ್ರಾಯಡ್ಲ ಮಾತು ಜನಗಳನ್ನು ಸೇರಿನ ಮಾತನೆಲ್ಲ ಒಂಜಿ ನಲಿಪಾದ ಭಜನೆ ಇತ್ತ ಕುಣಿತ ಭಜನೆ ಬತ್ತುಪ್ಪು ಅಪಗದ ಕಾಲರ್ದಿಂಚಿ ನಲಿಪಾದ ಭಜನೆ ಮಲ್ಪನ ಜನ ಒಂಜಿ ಚಾತುರ್ಪುಲ ಮೂಡಿದ್ರೆ ಸ್ವಲ್ಮೇಲೆ ದುಂಬುಗು ಈ ಕಾರ್ಯಕ್ರಮದ ಪ್ರತಿಭಾ ಪುರಸ್ಕಾರಕ್ಕೆ ಬೋಡೋದು ಎಂಕಲು ಸಿಂಧೂರ ರಾಜ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2025 ವಿಜೇತೆ ವೇದಿಕೆಗೆ ಆಹ್ವಾನ ಮಂತದಲ್ಲ. ಸಿಂಧೂರ್ ರಾಜ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ಹಿಮಾಂಶು ಕೊಲ್ಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದವರು. ಇವರು ವೇದಿಕೆಗೆ ಮುಂದಿನ ಅಭಿನಂದನಾ ಸ್ವೀಕಾರ ಮಾಡಲಿಕ್ಕೆ ಈ ಒಂದು ಬಾಲ ಪ್ರತಿಭೆಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಿಂಧೂರ ರಾಜ ಹಿಮಾಂಶು ಕೊಲ್ಯ ಇವರ ಸಿಂಧೂರ್ ರಾಜ ಇವರ ಪರಿಚಯ ಪತ್ರವನ್ನು ರೂಪಶ್ರೀ, ಅಭಿನಂದನಾ ಪತ್ರವನ್ನು ರೂಪಶ್ರೀ ಇವರು ನೀಡಬೇಕಾಗಿ ವಿನಂತಿ. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ ಅಂಗವಾಗಿ ಸಿಂಧೂರ್ ರಾಜ ಉಳ್ಳಾಲ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2025 ವಿಜೇತೆ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪುರಸ್ಕಾರ. ತನ್ನಲ್ಲಿ ಹುದುಗಿರುವ ವಿಶೇಷವಾದ ಪಾಂಡಿತ್ಯದ ಮೂಲಕ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡುತ್ತಿರುವ ನಮ್ಮ ನಾಡಿನ, ನಮ್ಮ ತಾಲೂಕಿನ, ನಮ್ಮ ಊರಿನ ಓರ್ವ ಅನನ್ಯ ಪ್ರತಿಭೆ ಸಿಂಧೂರ್ ರಾಜ ಉಳ್ಳಾಲ. ಪ್ರಸ್ತುತ ಬೆಂಗಳೂರಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂದಿರಾನಗರದಲ್ಲಿ 12ನೇ ತರಗತಿಯಲ್ಲಿ ಓದುತ್ತಿರುವ ಈ ಬಾಲೆ ತನ್ನ 17ನೇ ವಯಸ್ಸಿನಲ್ಲಿ ಭಾರತದಲ್ಲಿ ಮಕ್ಕಳಿಗಾಗಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರೊಂದಿಗೆ ಸಂವಾದ ನಡೆಸುವ ಸುವರ್ಣಾವಕಾಶ ಪಡೆದದ್ದು ಎಳೆಯ ಪ್ರಾಯದಲ್ಲೇ ಈಕೆ ಮಾಡಿರುವ ಅದ್ಭುತ ಸಾಧನೆಗಳಲ್ಲಿ ಒಂದಾಗಿದೆ. ವೈಜ್ಞಾನಿಕವಾಗಿ ಈಕೆ ಮಾಡಿರುವ ಸಾಧನೆಗಳು, ಸಂಶೋಧನೆಗಳು ನಮ್ಮೆಲ್ಲರನ್ನು ಮೂಗಿನ ಮೇಲೆ ಬೆರಳಿಡುವಂತೆ ಮಾಡುತ್ತದೆ. ವೈಜ್ಞಾನಿಕವಾಗಿ ಸಾಧನೆಗಾಗಿ ಅಮೆರಿಕದಿಂದ ವರ್ಲ್ಡ್
ಸ್ಕಾಲರ್ ಪದವಿಯನ್ನು ಪಡೆದಿರುವುದು ಜೊತೆಗೆ ವಿವಿಧ ದೇಶಗಳ ನೊಬೆಲ್ ಪ್ರಶಸ್ತಿ ವಿಜೇತೆಯರೊಂದಿಗೆ ತರಬೇತಿ ಮತ್ತು ಪ್ರಾಜೆಕ್ಟ್ ಕೆಲಸಗಳಲ್ಲಿ ಭಾಗಿಯಾಗಿರುವ ಹೆಮ್ಮೆಗೆ ಭಜನರಾಗಿದ್ದಾರೆ. ಜಾನ್ಸ್ ಹ್ಯಾಪಿಂಗ್ಸ್ ವಿಶ್ವವಿದ್ಯಾನಿಲಯದ ಜೊತೆಗೆ ಕ್ರಿಪ್ಟೋಕಾಕಸ್ ನಿಯೋಫಾರ್ಮ್ಸ್ ಎನ್ನುವ ಪ್ಯಾಥೋಜೆನಿಕ್ ಈಸ್ಟ್ ಮೇಲೆ ನಡೆಸುವ ಸಂಶೋಧನೆಗೆ IRIS ರಾಷ್ಟ್ರೀಯ ಮೇಳದಲ್ಲಿ ಗ್ರ್ಯಾಂಡ್ ಲಭಿಸಿದ್ದು, ಅಮೆರಿಕದ ಕೊಲಂಬಸ್ನಲ್ಲಿ ರೆಜೆನರನ್ ಅಂತಾರಾಷ್ಟ್ರೀಯ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮೇಳದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅವಕಾಶ ಪಡೆದಿರುತ್ತಾರೆ. ಮೆದುಳಿನ ವಯಸ್ಸನ್ನು ಊಹಿಸುವ ಬ್ರೈನ್ ಏಜ್ ಪ್ರಿಡಿಕ್ಷನ್ ಮಾದರಿಯನ್ನು ಅಭಿವೃದ್ಧಿಪಡಿಸಿ ಫ್ಯೂಚರ್ ಪೋರ್ಟ್ ಅವಾರ್ಡ್ಸ್ ಬ್ರ್ಯಾಗ್ ಚೆಕ್ ರಿಪಬ್ಲಿಕ್ನಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ನಾಸಾ ಜೊತೆ ಸೇರಿ OG-15 2023 ಎಂಬ ಹೆಸರಿನ ಆಸ್ಟ್ರಾಯ್ಡ್ನನ್ನು ಕಂಡುಹಿಡಿದಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಗ್ಲೆಂಡ್ ಮೈಂಡ್ ಪ್ರಶಸ್ತಿ 2024 ಮತ್ತು ATL ಮ್ಯಾರಥಾನ್ನಲ್ಲಿ ಪ್ರಶಸ್ತಿ ಹಾಗೂ ಮೆಕ್ಸಿಕೋದಲ್ಲಿ ಫೆಬ್ 24 ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೂಲಕ ನಮ್ಮ ದೇಶದ ವಿಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿರುವ ಈಕೆಯ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಈಕೆಯ ಹೆಸರು ಮತ್ತಷ್ಟು ಎತ್ತರಕ್ಕೇರಲಿ, ಶಾರದಾ ಮಾತೆಯ ಅನುಗ್ರಹ ಸದಾ ಜೊತೆಗಿರಲಿ ಎನ್ನುವ ಹಾರೈಕೆಯೊಂದಿಗೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ವತಿಯಿಂದ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ಧನ್ಯವಾದಗಳು. ಮುಂದಕ್ಕೆ ಹಿಮಾಂಶು ಕೊಲ್ಯ ಮೇರ್ನ ಸನ್ಮಾನ ಪತ್ರನ ಎದುಂಬುಗು ಹಿಮಾಂಶು ಕೊಲ್ಯ ಮೇರ್ನ ಗಾಯತ್ರಿ ಪರಿಚಯ ಪತ್ರನ ಓದರು. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ ಅಂಗವಾಗಿ ಶ್ರೀ ಹಿಮಾಂಶು ಕೊಲ್ಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪುರಸ್ಕಾರ. ಕಲಿಕೆಯಲ್ಲಿನ ಶ್ರದ್ಧೆ ಬದ್ಧತೆಯಿಂದ ಉನ್ನತ ಮಟ್ಟದ ಯಶಸ್ಸು ಗಳಿಸಲು ಸಾಧ್ಯ ಎನ್ನುವುದನ್ನು ಸಾಧಿಸಿ ತೋರಿಸಿದವರು ಹಿಮಾಂಶು ಕೊಲ್ಯ ಇವರು. ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ವಿಭಾಗದಲ್ಲಿ BE ಪದವಿ ಪೂರ್ಣಗೊಳಿಸಿ VTU ನಡೆಸಿದ ರಾಜ್ಯ ಮಟ್ಟದ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಗಳಿಸಿ ತಾನು ಕಲಿತ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿ ಜನ್ಮ ನೀಡಿದ ಹೆತ್ತವರ ಅಮಿತೋತ್ಸಾಹವನ್ನು ತನ್ನ ಊರಿನ ಹೆಸರನ್ನು ಎತ್ತರಕ್ಕೇರಿಸುವ ಮೂಲಕ ವಿಶೇಷ ಸಾಧನೆಗೈದವರು. ತಮ್ಮ ವಿಶೇಷ ಪ್ರತಿಭೆಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಮೇಲೇರಿ ಸಾಧನೆಯ ಮೇಲೆ ಸಾಧನೆಯನ್ನು ಮಾಡಿದವರು. 2024-25ನೇ ಸಾಲಿನ ಕೆನರಾ ಸಂಸ್ಥೆಗಳ ಹಾಲ್ ಆಫ್ ಫೇಮ್ ಗೌರವವನ್ನು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ರೋಬೋ ರೇಸ್ನಲ್ಲಿ ಉನ್ನತ 14ನೇ ಸ್ಥಾನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲಾಂಟ್ ಐಡೆಂಟಿಫಿಕೇಷನ್ ಆ್ಯಂಡ್ ಗ್ರೋತ್ ಗೈಡೆನ್ಸ್ ಸಿಸ್ಟಮ್ ಮೂಲಕ 2ನೇ ಉತ್ತಮ ಪ್ರಾಜೆಕ್ಟ್ ಪ್ರಶಸ್ತಿಯನ್ನು ಪಡೆದು ಈ ಯೋಜನೆಗೆ ಪೇಟೆಂಟ್ ಅರ್ಜಿ ಸಲ್ಲಿಸುವ ಮೂಲಕ ಸಂಶೋಧನಾ ವಲಯದಲ್ಲಿ ಚಾಕಚಕ್ಯತೆ ಮೂಡಿಸಿದ್ದಾರೆ. ಕಾಲೇಜು ದಿನಗಳಲ್ಲಿ ಹ್ಯಾಕ್ಥಾನ್, ಅಂತರ್ ಕಾಲೇಜು ಸ್ಪರ್ಧೆ, NSS ಸೇವಾ ಚಟುವಟಿಕೆಗಳಲ್ಲಿ ಹಾಗೂ ಇತರೆ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ವಿಶಿಷ್ಟವಾದ ದೂರಗಾಮಿ ಚಿಂತನೆಯನ್ನು ಮೈಗೂಡಿಸಿಕೊಂಡವರು. ವೃತ್ತಿ ಬದುಕಿನ ಯಶಸ್ಸಿನ ಮೆಟ್ಟಿಲು ಹತ್ತುತ್ತಿರುವ ಇವರು ಈಗಾಗಲೇ ಡಿಸಿಷನ್ ಸೈಂಟಿಸ್ಟ್ ಆಗಿ ಪ್ರಖ್ಯಾತ ಸಂಸ್ಥೆ ಮ್ಯೂಸಿಗ್ಮಾ ಚಿಕಾಗೋ ಅಮೇರಿಕಾದಿಂದ ಕರೆಯನ್ನು ಪಡೆದಿದ್ದಾರೆ. ವೃತ್ತಿ ಬದುಕಿನ ಜೊತೆಗೆ ಬೈಕ್ ರೈಡ್ ಮತ್ತು ಟ್ರೆಕ್ಕಿಂಗ್ ಅನ್ನು ಹವ್ಯಾಸವನ್ನಾಗಿಸಿರುವ ಇವರು ಡೇಟಾ ಸೈನ್ಸ್ ಕ್ಷೇತ್ರದಲ್ಲಿನ ಸಾಧನೆ ಉದಯೋನ್ಮುಖ ಯುವ ಪೀಳಿಗೆಗೆ ಪ್ರೇರಣೆಯಾಗಿತ್ತು. ಇವರ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಒಟ್ಟು ಸಾಧನೆಯನ್ನು ಗುರುತಿಸಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇದರ ವತಿಯಿಂದ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ಅಭಿಮಾನಪೂರ್ವಕವಾಗಿ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ. ಹಿಮಾಂಶು ಕೊಲ್ಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 3ನೇ ರ್ಯಾಂಕ್ ಪಡೆಯಿನಂಚಿನ
ನಮ್ಮ ಊರ್ದ ಪ್ರತಿ ಬೆಗ್ಲ ಎಂಗಳ ಗೌರವದ ಅಭಿನಂದನೆಲು ತಾಟಿದ ಹೊರಟು 2 ಜನಕ್ಲ ಬರಡು ಸಿಂಧೂರ ರಾಜ ಪ್ರಧಾನಿ ಮೋದಿದ ಒಂಜಿ ಗೌರವವನ್ನು ಸ್ವೀಕಾರ ಮಲ್ತನಂಚಿನ ವ್ಯಕ್ತಿಲ ಅಂಚಿನ 2 ಪ್ರತಿಭೆಲೆನು ಈ ಒಂಜಿ ಶಾರದಾ ವೇದಿಕೆಡು ಕಲಾ ವೇದಿಕೆಡು ಅಭಿನಂದನೆ ಮಲ್ಪನಂಚಿನ ಪೊರ್ತುಡಲ್ಲ ಹಿಮಾಂಶು ಕೊಲ್ಯ ಸಿಂಧೂರ ರಾಜರಿಗೆ ನಿಕ್ಲ ಮಾತೆರ್ಲ ಗೌರವನ ಸಂದಾಯಿತ ಮಾತುಡಲ್ಲ. ಈ ಕಾರ್ಯಕ್ರಮಡು ಸೌಂದರ್ಯ ರಮೇಶ್ ಉಳ್ಳರ್ ಆರು ಬೆಂಗಳೂರಿಗೂ ಪೋಯರ ಎತ್ತನೇರದ ಹತ್ರ ಈ ವೇದಿಕೆ ಇರ್ದು ಬುರ್ದು ಕೊರ್ಪನೆ ತುಂಬ 2 ಪಾತೆರಡು ಕೊರ್ದು ತುಂಬದ ಬೆಂಗಳೂರಿಗೂ ಅರೆಗೆ ಸೌಂದರ್ಯ ರಮೇಶ್ ನಮ್ಮ ಸಮಿತಿದಾರೆ ವೇದಿಕೆ ಮಿತ್ತ ಆಸೀನರತ ಪೂರ ಅತಿರಥ ಮಾರತರೆ ಮಾತಾ ಭಗವಾನ್ ಭಕ್ತರೆ ಯಾನು ನಿಜವಾದ ಮೂಲ ಅತಿಥಿ ಹತ್ತು ಗೆಸ್ಟ್ ಹತ್ತು ಭಿನ್ನೆ ಹತ್ತು ಎನ್ನ ಊರೆಂದು ಯಾನು 20 ವರ್ಷ ಉಪ್ಪುನಾಗಿ ಈ ಶಾರದಾ ಸಮಿತಿ ಓಪನ್ ಆಗ್ತೀನಿ ಅವೇ ಟೈಮ್ ಮಾಡಿ ಯಾನು ಬೆಂಗಳೂರು ಬತ್ತೆ ಯಾನು ಬೆಂಗಳೂರು ಹೋದ ಇತ್ತೇಗ 44 ವರ್ಷ ಅಂಡು ಈ 44 ವರ್ಷದ ಸಂಭ್ರಮ ಎಂಕಲ ಒಂಜಿ ಬೆಂಗಳೂರು ನೀವು ಮಾತೆಲ್ಲ ಸೇರಿದಾರೆ ಕಡಪಡ್ತಾರೆ ಬೆಂಗಳೂರಿನ ಅದು ಎಡ್ಡೆ ಅದು ಮತ್ತು ನಗರಸಭೆ ಉಪಾಧ್ಯಕ್ಷ ಅಂಡಲ ಈ ಸಮಿತಿ ಮಿತ್ತೆ ಎಂಕ್ ಮೋಕೆ ಉಂಡು ನಾನೇ ಬಂಡ ಈ ಉತ್ಸವ ಮಾತದಿಕ್ಕಲ್ಲ ಉತ್ಸವ ಮನ್ಪೇರು ನೇಮ ಮನ್ಪೇರು ಜಾತ್ರೆ ಮನ್ಪೇರು ಪೂರ ಮನ್ಪೇರು ಐಟ್ ದೇವರನ್ನ ಪೂರ್ಣ ಪ್ರತಿಫಲ ನಂಗೆ ತಿಕ್ಕೊಂಡು ಖಂಡಿತವಾದ ಗಣೇಶ ಓಪನ್ಲೆಕ್ಕನೆ ದೇವರನ್ನ ಪ್ರತಿಫಲ ತಿಕ್ಕೊಂಡು ದೇವರಿಗೆ ಕೊರ್ಪೇರು ಅವು ಓಲಿತ್ತನೆಲ್ಲ ನಮಗೆ ಕಂತು ಕೊರ್ಪೇರು ಇಂದುವೇ ಬೋರ್ಡ್ ಬಂದು ನಮ್ಮ ಡಿಮಾಂಡ್ ಮನ್ಪೇರು ಬಲ್ಲಿ ಪಂಡ ಒಂಚೂರು ಜಾಸ್ತಿ ಕೊರ್ಪಿನಾರ್ಲ ನಿಕ್ಲ ಡಿಮಾಂಡ್ಗೆ ಅಂತ ಕಮ್ಮಿ ಕೊರ್ಪೇರು ಐಕ್ ಮಾಡೋದು ಏರ್ಲ ಡಿಮಾಂಡ್ ಮನ್ಪಚ್ಚಿ ಏನನ್ನು ಈತ ರೀತಿ ನೀರು ನಡಪದಾರತ್ತ ಈತ ಪೊರ್ಲುಡ್ ಏನು ನಡಪದಾರತ್ತ ಈರೆಗೆ ಕೃತಜ್ಞತೆ ಕೊರ್ಪೆ ಅಂದರೆ ದೇವರ ನಟ್ಟಿನ ನಂಗೆ ದೇವರ ಆಟೋಮೆಟಿಕ್ ಆದ ಕಂತು ಕೊರ್ಪೇರು ಈ ಉತ್ಸವ ಆಪುಂಡು ಜಾತ್ರೆ ಆಪುಂಡು ನೆಟ್ ನಮಗೆ ದೇವರೆಂಚ ಒಲಿವರ ಅಂಚನೆ ನೆಟ್ 100 ಜನಕ್ಕೆ ಕೆಲಸ ದಿಕ್ಕೊಂಡು ಶಾಮಿ ಅಂದಕ್ಲೆ ಕೆಲಸ ದಿಕ್ಕೊಂಡು ವನಸ್ತಕ್ಲೆ ಕೆಲಸ ದಿಕ್ಕೊಂಡು ಮೈಕ್ ದಕ್ಲೆ ಕೆಲಸ ಇದ್ದಳು ಆ್ಯಂಕರ್ ನಕ್ಲೆ ಕೆಲಸ ಉಂಡು ಮಾತೆರೆಗ್ಲ ಈ ಉತ್ಸಾಹ ಅಣ್ಣನೇ ನಮ್ಮ ಒಂದು ಜೀವನ ನೆನಪು ಅಂಚಿನ ಒಂದು ಸಾಧಿನ ಉದ್ಯೋಗ ಸೃಷ್ಟಿ ಆಪುಂಡು ಐಕ ಮಾತೆರ್ಲ ನಿಕ್ಲು ಸಹಕಾರ ಕೊಡ್ತಾರೆ ಹೆಚ್ಚಿನದು ಅಂತ ಪನ್ಪಿನಿ ಬಂಡ ಮಾತೆರ್ಲ ಕಲೆಕ್ಷನ್ ಪೋನಾಗ ಬತ್ತೇರು ಬಂದು ಬಾಕಿಲು ಪಾಡುವೇರು ಆಂಡ ಶಾರದಾ ಸಂಸ್ಥೆಗಳು ಕಲೆಕ್ಷನ್ ಪೋಂಡಾಕ್ಲು ಲೆತ್ತದ ಬಾಕಿಲು ಓಪನ್ ಬಂತದ ಕಾಸು ಕೊರೊಂದುಲ್ಲೇರು ಧನಸಹಾಯ ಬಂತಂದ್ರೆ ಪೂರ ಒಂದು ಎಡ್ಡೆ ರೀತಿಯ ನೆನಪೊಂದು ನಿಜವಾದ ಈ ಸಂಭ್ರಮ 100 ವರ್ಷ ಚೂರು ಚಂದ್ರ ಉಪ್ಪು ನೆಟ್ಟಲ್ಲ ನಡಪಾದ ಆ ದೇವರ ನಡಪಾದ ಕೊರಪೇರು ಬಂದ ನಂಬಿಕೆ ಇಡೀ ಅನ್ನ ಪಾತ್ರ ನಾನು ಮುಗಿಪೊಂದು ಸುಲ್ಬೆಲು ಶ್ರೀಯುತ ಸೌಂದರ್ಯ ರಮೇಶ್ ಮೇರೆಗೆ ನಮ್ಮ ಆನೀರ್ದ ಇನಿವರ ಮುಟ್ಟಲ್ಲ ಅವೇತೋ ಕಡೆಟ್ ಧರ್ಮ ಸಂದೇಶನ ಕೊರೊಂದು ಬತ್ತನಾರು ಕೃಷ್ಣ ಶಿವಕೃಪಾ ಕುಂಜ್ ಕೇರಳ ಗಡಿಬಾದ ಮಂಜೇಶ್ವರ ಕಾಸರಗೋಡು ಬಾಗಡ್ ಸಂಘಟನಾ ಮೂಲಕ ತನ್ನ ಚಾತುರ್ ಕೃಷ್ಣ ಶಿವಕೃಪಾ ಕುಂಜತುರ್ ಮೇರೆದ ಧರ್ಮದ ಸಂದೇಶ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮೃತ್ಯುಂಜಯಾಯ ನಮ ರುದ್ರಾಯ ನಮ ನೀಲಕಂಠಾಯ ಸಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ವಸುದೇವಸುತಂ ದೇವಂ ಕಂಸಾಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅವಳು ಶಾರದಾ ಮಾತನ ಪೂಜಾಯರುಂಡು ನಿಖಿಲ್ನ ಬಂಜಿಡಿ ಭೋಜನದ ನೆನಪ ಒಂದುಂಡು ಐಕೆ ಕಡೆ ಗಣೇಶರಿ ಪಂಡೇರು ಇಲ್ಲಲ್ಲಿ ಭೋಜನ ಪೊರ್ತುಗ ಮಲ್ಪುಗ ಒಂದು ಭೋಜನ ಹತ್ತು ಒಂದು ಪ್ರಸಾದ ಅವು ಬಂಜಿಗೆ ಬೋಡಾಯಿ ನಾವು ಜ್ಞಾನಗೂ ಬೋಡಾಯಿ ನಮಂಕ ತಿಕ್ಕೋಡು ಅಜ್ಞಾನದ ಕತ್ತಲಿನ ಕಲೆ ಒಡುಂದಾಂಡ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಚ್ಚಲ ತತ್ವಂ ನಿಚ್ಚಲ ತತ್ವೇ ಜೀವನ್ ಮುಕ್ತಿ. ನಿಖಿಲು 1000 ಪೂಜೆ ಕೊರಂದಲ್ಲ 1000 ವೃತ ಮಂತಂಡಲ್ಲ ಪುಣ್ಯ ತಿಕ್ಕು ಜ್ಞಾನ ಪಡೆ ಒಡಂದಾಂಡ ಪಾತರ ಬೋಡು ಬಂದುಳೆ ಇಂಕ ಸಂತೋಷ ಆಯ್ನಂಚಿನ ಅಂದು ಕೇಂಡ ಈ ಸಾರದ ಮಂದಿರದ ಉಳ ಇಡಿ ಆನಿ ಮುಟ್ಟ ಬೈಜಿ ಯಾನ್ ಅಡೆಗೆ ಬರ್ತದೆ ಇಡೆಗೆ ಯಾನ್ ಬೈದಿಜಿ ಪ್ರವೀಣನ್ನ ಎಂಕ್ ಬತ್ತದು ಎನ್ನಂಚಿನ ಒಂಜಿ ಧಾರ್ಮಿಕ ವ್ಯಕ್ತಿಗೆ ಒಂಜಿ 25 ವರ್ಷ ಒಂಜಿ ಮಠಾಧಿಪತಿನೊಟ್ಟಿಗೆ ಇತ್ತದು ಆಧ್ಯಾತ್ಮಿಕವಾಯಿನ ಸಂಪತ್ತು ಪಡೆಯನಂಚಿನ ಎನ್ನಂಚಿನ ಒಂಜಿ ವ್ಯಕ್ತಿಗೆ ಮನೆಯಲ್ಲಿ ಸಂಸಾರಿಯಾಗು ಮನದಲ್ಲಿ ಸನ್ಯಾಸಿಯಾಗು ಪಂಪನ ಸಂದೇಶದಲ್ಲಿಟ್ಟು ಬದುಕು ನಂಚಿನ ಎನ್ನೊಂಜಿ ವ್ಯಕ್ತಿಗೆ ಈ ಮಂದಿರದ ಉಲೈಗೆ ಕಾರದೀನಗನೆ ಅಲ್ಪ ದಾದ ಎಟ್ರಾಕ್ಷನ್ ಉಂಡು ಒಂದು ಗೊತ್ತಾಂಡಿ ದಾಯೆಂದು ಕೇಂಡ ಆ ಮಂದಿರ ಆ ರೀತಿ ಆಕರ್ಷಣೆ ಮಲ್ ತೊಂದುಂಡು ಜನಕುಲೇನು
ಮೂಲು ಏರಾಯ್ತ ಪಂಡೇರಿ ಇಂಚಿನ ಅಂದಕ್ಕೆ ಎಂಡ ಮಾತೆರ್ಲ ಕಲೆಕ್ಷನ್ಗೆ ರಮೇಶನ್ನೇ ಪಂಡೇರಿ ಕಲೆಕ್ಷನ್ಗೆ போனாಗ ಬಾಕಿಲು ಪಾಡುವೇರಿ ಸಾರದೋಷವಾದಕ್ಲು ಬಂದಾಗ ಲೆತ್ತೊಂದುಳ್ಳೇರಿ ಮೂಲ ಅಪ್ಪೆ ಲೆತ್ತೊಂದುಳ್ಳೇರಿ ಐಕಾತ್ರ ಅಕ್ಲು ಲೆತ್ತೊಂದುಳ್ಳೇರಿ ಭಾರಿ ಸಂತೋಷ ಅಂಡಿ ಎಂಕ್ ದಾಯ ಗೊತ್ತುಂಡೆ ಒಂಜಿ ಮಂದಿರ ಅಂದ ಪನ್ನಾಗ ಶಿಲಾಮಯ ಮಂಟಪ ಮಲ್ತದೇರಿ ಶಿಲಾಮಯ ಮಂಟಪ ಮಲ್ತದೆ ಅವಳು ಬೊಳ್ಳಿದ ಫೋಟೋ ದೀತೇರಿ ಬೊಳ್ಳಿದ ಫೋಟೋ ದೀತನೆ ಮಾತ್ರ ಇತ್ತು ಶಿಲಾಮಯ ಮಂಟಪದ ಉಲೈಡ್ ಆ ಬೊಳ್ಳಿದ ಪಟೊಟು ಆಕರ್ಷಣವಾಯಿ ನಂಚನ ಶಕ್ತಿ ಉಂಡು ಐನು ತೂನಗ ನಮ್ಮನವು ಆಕರ್ಷಣೆ ಮಲ್ ತೊಂದುಂಡು ಒಂದು ಬರೋಡನಾಡ ಎಂಚ ಬರ್ಪುಣದು ಕೇಂಡ ಯಥೋ ಧರ್ಮ ತಥೋ ಜಯ ಯಥೋ ಜಯ ತಥೋ ಭಗವಂತ ಓಲು ಧರ್ಮ ಉಂಡ ಅವಳು ಜಯ ಉಂಡು ಓಲು ಜಯ ಉಂಡ ಅವಳು ಯಾನಿಲ್ಲ ಅಂದ್ ಗೀತೆಡು ಭಗವಂತೆ ಬಂತ ನಂಚನ ಸಂದೇಶ ಈ ಪಾತೆರೋಣಿ ಯಾನು ದಾಯ ಬಂಡೆ ಅಂದ್ ಕೇಂಡ ಆಮೆ ಇಟ್ಟಿತ್ತಂಡು ಶಾರದಾ ಮಂದಿರ ಅಲ್ಲಿ ಪಡ್ದು ರೋಡ್ಗೂ ಪೋಯಿನ ತಾವು ರೋಡ್ಗೂ ಪೋಯಿನೆ ಒಂತೆ ಒರಿಂಡಿ ಎನ್ನ ಲೆಕ್ಕೋಡು ಈ ಶಾರದಾ ಟ್ರಸ್ಟ್ಡು ಉಪ್ಪುನಕಲು ಮಾತು ಹೆಚ್ಚಿನಕಲು ಪ್ರಾಯದಕಲೆಂದು ತೋಜುಂಡು ಸಾಧಾರಣ ನಲ್ಪ ಕರಿನಕಲಿದ್ದೆ ತೋಜುಂಡು ಜವನಿರತ್ತು ಆಂಡ ಈ ಪ್ರಾಯದಕಲು ಆ ಟೈಮ್ ಉಡು ದಾದಾಂಡಲ ಸಂಕುಚಿತ ಮನೋಭಾವನೆ ಮಂತುದುಂಡ ಈ ಜಾಗೆ ಗೇರೇಜ್ ಇತ್ತನ ಜಾಗೆ ಅತೆ ಗೇರೇಜ್ ಇತ್ತನ ತಮಲ್ಪ ರಮೇಶ್ ಅಣ್ಣನ ಗೇರೇಜ್ ಇತ್ತನಂಚಿನ ಒಂಜಿ ಜಾಗೆ ರಮೇಶ್ ಅಣ್ಣನ ಈ ಗೇರೇಜ್ ಉಪ್ಪುನ ಜಾಗೆಡು ಈ ಜಾಗೆ ವಿಶಾಲವಾಯಿನೇನು ಪಡೆದು ಇನಿ ಮಲ್ಪುನ ಹತ್ತಂದ ಈ ಬಾಗೋಡು ಈ ರೀತಿದ ಒಂದು ಆರಾಧನೆ ಆದ ಹಿಂದೂ ಸಮಾಜ ಜಾಗೃತಿ ಆರ ಸಾಧ್ಯತೆ ಇಜ್ಜಂಡು ಆಯ್ತ ಒಟ್ಟಿಗೆ ಮಂದಿರ ಎಂಚಾತನ ನಿರ್ಮಾಣ ಆತನ ಏನು ತುಯರೆ ಪೋಂಡ ಮಂದಿರ ನಿರ್ಮಾಣ ಆಯ್ನಂಚಿನ ವ್ಯವಸ್ಥೆ ಉಂಡತೆ ಯಾನೊಂಜಿ ವಾಸ್ತುದಾಯ ಅದು ಅನೇಕ ಭಜನಾ ಮಂದಿರ ನಿರ್ಮಾಣ ಮಲ್ಪನ ಭಾಗ್ಯನು ಭಗವಂತೆ ಕೊರ್ನೆಡ್ದ ಹತ್ರ ಅನೇಕ ಭಜನಾ ಮಂದಿರ ದೈವಸ್ಥಾನ ಜೀರ್ಣೋದ್ಧಾರ ಮಂತದ ಬ್ರಹ್ಮಕಲಶ ಮಲ್ತನ ಅನುಭವ ಇತ್ತು ನಡೆದ ಆತರ ಯಾನು ಪನೊಂದುಲ್ಲ ಯಾನು ಮಸ್ತ್ ಸಾರದೋಷ ಹೋಗು ಪೋಪ ಅಕ್ಕನಕಲೆ ಪೂರ ಶಾರದೆ ನಕಲೆ ಸೇರಿದಿನ ಅದ್ಭುತವಾದುಂಡು ಮಾತ್ರ ನೆತ್ತ ಉಲೈಡ್ ನೆತ್ತ ನಿರ್ಮಾಣ ಆ ರೀತಿ ಆತಂಡು ನೆತ್ತ ವ್ಯವಸ್ಥೆ ಆ ರೀತಿ ಆತಂಡು ಇಂದು ಏತೋ ಕಾಲಗು ಬೋಡ ಆಯ್ನ ಧಾರ್ಮಿಕ ಅಡಿಪಾಯನ ಮೂಲು ಕೊಲ್ಯದ ಶಾರದ ಟ್ರಸ್ಟ್ದಾಗ್ಲು ಪಾಡ್ದೇ ಬಂದ್ರೆ ಎಂಕ್ ಮಸ್ತ್ ಉಡಲ್ಡು ಎಂಕ್ ಸಂತೋಷ ಒಂದುಂಡು ದಾಯ ಗೊತ್ತುಂಡೆ ಈ ಶಿಲಾಮಯ ಮಂಟಪ ಈ ಬೊಳ್ಳಿದ ಫೋಟೋ ಆಯ್ನಂಚಿನ ಕಟ್ಟಡ ತೂನಗನೆ ಪೊಗ್ಗುನಗನೆ ಆಕರ್ಷಣೆ ಮಲ್ತೊಂದುಂಡು ಬಂದುಳೆ ನನಯಾನ ಪನ್ಪನೆ ದಾದ ಅಂದ್ ಕೇಂಡ ನಮ್ಮ ಮಾತ ನಮಕ್ ಜನ್ಮ ಕೊರ್ನಾರೆ ಒಂಜಿ ಅಮ್ಮ ಉಳ್ಳೇರತೆ ನಮಕ್ ಜನ್ಮ ಕೊಡ್ತನಾರ ಒಂಜಿ ಅಮ್ಮ ಏತ್ ಮಲ್ಲ ಮಂತ್ರಿ ಆವಡು ತಂತ್ರಿ ಆವಡು ಮಠಾಧಿಪತಿ ಆವಡು ನೀಕ್ ಮಾತ ನಂಗೆ ಜನ್ಮ ಕೊರ್ನಾರು ಅಮ್ಮ ಮೂಲು ಮಾತೆ ಪ್ರಕೃತಿ ಬೊಕ ಶಕ್ತಿ ಅರ್ಥ ಅಂಡೆ ಮಾತೆ ಪ್ರಕೃತಿ ಬೊಕ ಶಕ್ತಿ ಇಂದೇನು ಮೂಜಿ ರೂಪೋಡು ಆರಾಧನೆ ಮನ್ಪುನಕಲು ನಮ ಒಂಜಿ ಅಪ್ಪೆ ಧಾರಣಾ ಶಕ್ತಿ ಗರ್ಭಧಾರಣಾ ಶಕ್ತಿ ಇಂದು ಪನ್ಪೇರ ಅಪ್ಪೆ ಗರ್ಭಧಾರಣ ಶಕ್ತಿ ಬೊಕ ಪ್ರಜನನ ಶಕ್ತಿ ಗರ್ಭ ಧರಿಸಿದ ಈ ಜಗತ್ತಿಗೆ ಒಂಜಿ ಬಾಲ್ಯನ ಕೊರಪನ ಶಕ್ತಿ ಅವು ಸ್ತ್ರೀ ಶಕ್ತಿ ಅವು ಅಮ್ಮನ ಶಕ್ತಿ ಬಂದುಳೆ ಈ ಪ್ರಪಂಚೋಡು ಧಾರಣ ಶಕ್ತಿ ಬೊಕ ಪ್ರಜನನ ಶಕ್ತಿ ನೀಕೆ ಬೆಲೆ ಕಟ್ಟೆರೆ ಸಾಧ್ಯತೆ ಇಜ್ಜಿ ಇಂದೇನೆ ವರ್ಣನೆ ಮಲ್ಪೆರೆ ಸಾಧ್ಯತೆ ಇಜ್ಜಿ ಬಂದುಳೆ ಒಂಜಿ ಅಪ್ಪೆ ತಾನು ಗರ್ಭಧಾರಣೆ ಮಲ್ತದು ಒಂಜಿ ಬಾಲೆಗೆ ಜನ್ಮ ಕೊರ್ದು ಆ ಅಪ್ಪೆ ತನ್ನ ಜಕ್ಕಿಯಲಿಡೆ ತಾನು ಜನ್ಮ ಕೊರನಂಚಿನ ಬೇನೆನ ಅಂತ ಆ ಬಾಲ್ಯದ ಮೋನೆಡು ತೂದು ಆ ಬಾಲ್ಯದ ಮೋನೆಡಿದು ತಾನು ಸಂತೋಷನು ಪಡೆದು ಐಡ್ದು ಬುಕ್ಕ ಆ ಬಾಲೆಗೆ ಎದೆಪೇರು ಕೊರ್ದು ನುಪ್ಪು ಕೊರ್ದು ಲಾಲನೆ ಮಲ್ತದೆ ಪಾಲನೆ ಮಲ್ತದೆ ಮುತ್ತು ಕೊರ್ದು ಆಯ್ನ ಪಾಲನೆ ಮಲ್ತದೆ ನಿರ್ಮಾಣ ಮಲ್ಪನ ಶಕ್ತಿ ಒಂದು ಮಾತೃಶಕ್ತಿ ಎಂದು ಪನ್ಪೇರಿ ಈ ಪ್ರಪಂಚಡು ಐಕೆ ಬೆಲೆ ಕಟ್ಟನ ಕಲಿ ಇಜ್ಜೇರಿ ಆ ಬಾಲೆನ ಹಿಡಿದು ಬೊಕ್ಕ ಜಕ್ಕಿಯಲ್ಲಿ ಹಿಡಿದು ತನ್ನ ಜಕ್ಕಿಯಲ್ಲಿ ಹಿಡಿದು ಈ ಭೂಮಿದ ಮಿತ್ತಿಗೆ ತಾನು ಕೈಪತ್ತದು ನಡಪಾದು ಬನ್ನಗ ಅಲ್ಪ ಮಾತೆ ಬೊಕ್ಕ ಹಿಡಿದು ಬೊಕ್ಕ ಪ್ರಕೃತಿ ಆ ಬಾಲೆ ನಮ್ಮ ಮಾತ ಅಪ್ಪನ ಜಕ್ಕಿಯಲ್ಲಿ ಹಿಡಿದು ಪ್ರಕೃತಿಗೆ ಬತ್ತನಕಲಿ ಪ್ರಕೃತಿಗೆ ಬತ್ತನ ಹಿಡಿದು ಬುಕ್ಕ ಹಿಡಿದು ಬೊಕ್ಕ ಶಕ್ತಿಯಿಂದ ಪನ್ಪನ ದೇವರನ್ನ ಆರಾಧನೆ ಮಲ್ಪನಕಲಿ ಅವು ಏತೇ ದೇವರು ಪಡಿ ದೇವರನ್ನ ಆರಾಧನೆ ಮಂತೊಂದು ಬತ್ತನಕಲಿ
ಯಾನ ಮೂಲು ಪಣಿಯರ ಇಚ್ಛೆ ಪಡೆಪೆ ಮೂಲು ಏತು ಪೊನ್ನು ಜೋಕುಲು ಉಳ್ಳೇರ್ದು ಇಂಕ ಗೊತ್ತುಜ್ಜಿ ಏತು ಆನು ಜೋಕುಲು ಕಿನ್ನೆ ಉಳ್ಳೇರ್ದು ಗೊತ್ತುಜ್ಜಿ ಯಾನು ಪಣಿಯರ ಇಚ್ಛೆ ಪಡೆಪೆ ದಾಯ ಎಂದು ಕೇಂಡ ಇನ್ನು ಮಸ್ತ್ ವೃದ್ಧಾಶ್ರಮಕ್ಕೆ ಎಂಗುಲು ಪೋಪ ಮಸ್ತ್ ಅನಾಥಾಶ್ರಮಗೂ ಪೋಪ ಯಾನು ಮಾತ ವೇದಿಕೆಡ್ಲ ಕೇನೇರ ಉಂಡು ಈ ಭೂಮಿದ ಮಿತ್ತಡೆ ಜೋಕುಲ ಶಾಲೆಗೆ ಪೋಪನ ಜೋಕಲಿತ್ತಂಡ ಕೆಬಿಕೊರ್ಲೆ ಪೊಣ್ಣು ಜೋಕಲಿತ್ತಂಡ ಕೆಬಿಕೊರ್ಲೆ ಜವನರಿತ್ತಂಡ ಕೆಬಿಕೊರ್ಲೆ ಈ ಪ್ರಪಂಚದ ಮಿತ್ತಡೆ ಒಂಜಿ ಅಪ್ಪೆನ ಋಣನು ಈ ಪ್ರಪಂಚದ ಮಿತ್ತಡೆ ವಾ ಬಾಲೆಗಳ ಸಂದಾಯರ ಸಾಧ್ಯತೆ ಹೆಚ್ಚು ತನ್ನ ಅಪ್ಪೆ ತನ್ನ ನೆತ್ತೆರದ ಎದೆ ಬೇರು ಕೊರ್ನೇನು ತನ್ನ ಅಪ್ಪೆ ಒಂಜಿ ದೇವಸ್ಥಾನ ಪೋದು ಬಾಲೆಗೆ ದಿನಕ್ಕೆ ಒಂದು ನುಪ್ಪು ಕೊರ್ನ ಒಂಜಿ ಅಪ್ಪೆ ತಾನು 1 ಲಕ್ಷ ಸಂಬಳ ಇತ್ತುಂಡಲ್ಲ ಒಂಜಿ ಬಾಲೆನ ಜನ್ಮ ಕೊರ್ದಾನಗ ಆ ಬೇಲೆನ ಬುಡ್ದು ಒಂಜಿ ಬಾಲೆಗೆ ಪಾಡಾದು ತನ್ನ ಸರ್ವಸ್ವನ್ನ ಬುಡ್ನ ಇತಿಹಾಸ ಎರಡ ಉಂಡು ಒಂಜಿ ಸಾಲದ ಪ್ರಿನ್ಸಿಪಾಲ್ ಆಯನಾರು ತನ್ನ ಬಾಲೆಗೆ ಜನ್ಮ ಕೊರ್ನೆಡ್ದು ಬಕ್ಕ 1.5 ಲಕ್ಷದ ಬೇಲೆನ ಬುಡ್ದು ಎನ್ನ ಬಾಲೆಗೆ ಪಾಡಾದು ಕೆಲಸ ಬುಡ್ನ ಏತೋ ಕುಟುಂಬ ಉಂಡು ಈ ಪ್ರಪಂಚೋಡು ಒಂಜಿ ಪೆದ್ದನ ಅಪ್ಪೆನ ಋಣ ತಾನು ಮಾತ ಆ ಪೆದ್ದಿನ ಹಿಡಿದು ಬುಕ್ಕ ತನ್ನ ಅಮ್ಮೇರಿ ಈ ಭೂಮಿದ ಬಿತ್ತಿಡಿ ಒಂಜಿ ಕೂಲಿ ಬೇಲೆ ಮಲ್ಪನ ಪಪ್ಪಲ ತನ್ನ ಬಾಲ್ಯದ ಶ್ರೇಷ್ಠನ ಬಯಕುನಂಚನ ಒಂಜಿ ಪೊಪ್ಪ ತಾನು ಕೂಲಿ ಬೇಲೆದಾರಾದು ತಾನು ಡ್ರೆಸ್ ಪಾಡಂದೆ ತಾನು ತಿನಂದೆ ತಾನು ಉನಂದೆ ಸಾಂಕುನ ಪಪ್ಪನ ಋಣ ಈ ಪ್ರಪಂಚೋಡು ಒಂಜಿ ವ್ಯಕ್ತಿಗಳ ಸಂದಾಯರ ಸಾಧ್ಯತೆ ಇಜ್ಜಿ ಬಂಧುಲೆ ನಮ್ಮ ಸನಾತನ ಹಿಂದೂ ಧರ್ಮದ ಚರಿತ್ರೆಡೆ ನಮ್ಮ ಪರಂಪರೆಡೆ ಇನ್ನು ಹಿಂದೂ ಸಮಾಜದ ಕುಟುಂಬ ಎಂಚೊಂಡುದು ಚಿಂತನೆ ಮಲ್ಪನಾಗ ಬಂಧುಲೆ ಎನ್ನಂಚಿನ ಧಾರ್ಮಿಕ ವ್ಯಕ್ತಿಗೆ ಉಡಲಡು ಉರ್ಕರಂದುಂಡು ದುಃಖ ಇಂಡಿಯನಿ ಅದು ದಾಯ ಪಂಪೆ ಅಂದು ಕೇಂಡ ನಮ್ಮ ದೇವಿನ ಆರಾಧನೆ ಮಲ್ಪುವ ಒರಂಬ ದಿನ ನಮ್ಮ ವಿಜಯದಶಮಿನ ಆರಾಧನೆ ಮಲ್ಪುವ ಗೊತ್ತುಪಡಿ ಸಮಾಜದ ಬಂಧುಲೆ ಸನಾತನ ಹಿಂದೂ ಧರ್ಮದ ಆರಾಧನದ ಬಂಧುಲೆ ಏರು ಮಾತ ತಾನು ಪೆದ್ದನ ಅಪ್ಪೇನೆ ತಾನು ಸಾಂಕನ ಪೊಪ್ಪನೆ ಈ ನಮನ ತುಂಬುದಿನ ಭೂಮಿನೇ ಏರು ಮಾತ ಶ್ರದ್ಧಾ ಭಕ್ತಿಡೆ ಏರು ಮಾತ ಸದ್ಯಡು ತನ್ನ ಅಪ್ಪೆನು ತೂಪೇರ ಏರು ಮಾತ ತನ್ನ ಪೊಪ್ಪನು ಶ್ರದ್ಧಾ ಭಕ್ತಿಡು ತೂಪೇರ ಪ್ರವೀಣನ್ನ ಅಕ್ಕಲಿಗೆ ಮಾತ್ರ ಈ ಶಕ್ತಿ ಅನುಗ್ರಹ ಮಲ್ಪೇರ ಸಾಧ್ಯತೆ ಉಂಟು ಗೊತ್ತಿಪ್ಪಡು ದಾಯ ಗೊತ್ತುಂಡೆ ಮಾತ್ರ ಬೊಕ ಪ್ರಕೃತಿ ಬೊಕ ಶಕ್ತಿ ಇಂದೇನು ಬಿಡ್ದು ಮಾನವನ ಜೀವನ ಇಜ್ಜಿ ಬಂದುಲೆ ಮಾತ್ರನ ಬಿಡ್ದು ಜೀವನ ಇಜ್ಜಿ ಈ ಪ್ರಕೃತಿನ ಬಿಡ್ದು ಜೀವನ ಇಜ್ಜಿ ಆ ಶಕ್ತಿನ ಬಿಡ್ದು ಜೀವನ ಇಜ್ಜಿ ಇದು ಮೂಜಿಲ ಪೆದ್ದನ ಅಪ್ಪೆಗೆ ಸಮಾನವಾಯಿ ನಾವು ಪೆದ್ದನ ಅಪ್ಪೆನ ಮಾತೇಂದು ಪನ್ಪ ಈ ಭೂಮಿನ ಭೂಮಿ ದೇವಿಯಿಂದ ಪನ್ಪ ನಮಕ್ ಐಡ್ದು ಬೊಕ್ಕ ಬಂದುಲೆ ಯಾನಂಚಿ ಕಡಪುವೆ ದಾಯ ಎಂದು ಕೇಂಡ ಪೆದ್ದನ ಅಪ್ಪೆ ಬೊಕ ಪಪ್ಪನ ವಿಷಯೋಡು ಪಾತೆರೋಡು ನಾಂಡ ಒಂಜಿ ಒಂಜಿ ಪಾತೆರೋಳಿ ಬೊಕ ಹೂವೇ ಧಾರ್ಮಿಕ ಅಗತ್ಯ ಇಜ್ಜಿ ದೇನಿ ಅನ್ನ ದಾಯ ಪಂಡ ಪ್ರವೀಣನ್ನ ಅನೇಕ ಜಾಗೆದ ಆಶ್ರಮಗಳು ಪೋವಂದುಲ್ಲ ಅನೇಕ ವೃದ್ಧಾಶ್ರಮಕ್ಕೆ ಪೋವಂದುಲ್ಲ ಅನೇಕ ವೃದ್ಧಾಶ್ರಮಗಳು ಪೋದು ನಮ್ಮ ಪುಟ್ಟನ ದಿನ ತಾನಿಯ ನಮ್ಮ ಮದಿಮಾಯನ ದಿನ ತಾನಿಯ ನಮ್ಮ ಇಲ್ಲೋ ಕೇಳಿದಿನ ತಾನಿ ನಮ್ಮ ಅನ್ನದಾನ ಮಂತೊಂದುಲ್ಲ ಏರೆಗೆ ಅನ್ನದಾನ ಮಲ್ಪುವ ಏರೆಗೆ ಅನ್ನದಾನ ಕೊರ್ಪನವ ಏರ ಒಂಜಿ ಬಾಲೆಗೆ ಬೋಡ್ತನಾದ್ರಿ ಎಜುಕೇಶನ್ ಕೊರ್ದು ಗ್ರಾಜುಯೇಟ್ ಕೊರ್ದು 1.5 ಲಕ್ಷ 2 ಲಕ್ಷ ಸಂಬಳ ಪಡೆಪುನ ಆನ ಮಗನ ಅಪ್ಪೆಗೆ ಪೋದು ವೃದ್ಧಾಶ್ರಮ ಮುನುಪ್ಪು ಕೊರೊಂದುಲ್ಲ ಏರ ಒಂಜಿ ಪಪ್ಪ ಏರ ಒಂಜಿ ಅಮ್ಮ ಎನ್ನ ಬಾಲೆ ಬೋಡ್ತನಾದ ಕಲ್ಪಡು ಎನ್ನ ಬಾಲೆಡ್ಡೆ ಉದ್ಯೋಗ ಮಲ್ಪಡದು ಪನ್ಪುನಂಚಿನ ಪೊನ್ನು ಬಾಲದ ಆನ ಬಾಳನ ಅಮ್ಮಗ ನಮ್ಮ ವೃದ್ಧಾಶ್ರಮ ನಮ್ಮ ನುಪ್ಪು ಕೊರೊಂದುಳ್ಳ ಬಂದುಲೆ ಯಾನ ಕೊಲ್ಲೆದಕ್ಲೇನು ಪನ್ಪುಜಿ ಕೊಲ್ಲೆದಕ್ಕಲಿ ಎಡ್ಡಂತನಗಲಿ ಸಮಾಜನು ಜತ್ತದ ತೂಲೆ ಬೋಡ್ತನಾಥ ಎಜುಕೇಶನ್ ಕೊರ್ಪ ಅತ್ತೆ ಬೋಡ್ತನಾಥ ಎಜುಕೇಶನ್ ಕೊರ್ದು ಬಾಲಿನ ಅಮೇರಿಕಾಗ ನಾನೊಂದು ದೇಶಗ ಕಡಪುಡುವ ಬಂದುಲೆ ಎನ್ನ ಇತಿಹಾಸಡು ಎನ್ನ ಕನ್ನಡಿ ಯಾನು ತೂಯೆ ರಡ್ಡು ಪೊನ್ನು ಜೋಕುಲು ರಡ್ಡ ಅನು ಜೋಕುಲು ಅಪ್ಪೆನ ಮರಣವನ್ನು ಎತ್ತಿನಿ ಏರೆಂದು ಕೇಂಡ ನಿರೆಕರೆ ತಕಲಿ ಏರ್ನ ಹಿಂದೂ ಸಮಾಜದ ಬಂದುಲೆ ಓಡೆ ಪೋವಂದುಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ಈ ತುಳುನಾಡದ ಪರಂಪರೆ ಓಡೆ ಪೋವಂದುಂಡು
ದಾಯೆಂದು ಕೇಂಡ ಇನಿ ದೇವಿನ ವಿಷಯವಡ ಈಶ್ವರನ ವಿಷಯವಡ ಧಾರ್ಮಿಕನ ಪಾತ್ರ ನಡೆದು ದುಂಬು ನಮ್ಮ ಇಲ್ಲು ನಮ್ಮ ಮನೆತನ ನಮ್ಮ ವಿಚಾರ ಸರಿಯಾಬಡೆ ಬಂದುಳೆ ಕೂಡು ಕುಟುಂಬಪ್ಪನ ಜಾಗೇಡಿ ಎನ್ನ ಪಪ್ಪನ ಇಲ್ಲಡಿ ಎಂಕಲ್ನ ಇಲ್ಲಡಿ ಒಂಜರೆ ಕೆಲಸ ಅರಿ ಬೈತೊಂದಿತ್ತನೆ ಬಂಡ 21 ಸೇರ ಅರಿ ಎಂಕಲ್ನ ಇಲ್ಲಡಿ ಬೈತೊಂದಿತ್ತನೆ ಏತ 21 ಸೇರ ಅರಿ ಬಂದುಲ ಮೂಲು ಸೇರ್ದ ನಂಚಿನ ಮಾತ ಜೋಕುಲೆ ಎಂಕಲೊಂಜಿ ಅಪ್ಪೆಗೆ ಪದರಾಡು ಜೋಕುಲು ಏತ ಜೋಕುಲು ಗೊತ್ತಾಂಡೆ ಪದರಾಡು ಜೋಕುಲು ಇನಿ ಆಜು ಜೋಕುಲು ಇಲ್ಲ ಅರ್ಥಮಂತವನ್ನೇ ಬಂದುಳೆ ನಮ್ಮ ಕೂಡು ಕುಟುಂಬ ಪೋದು ತುಂಡಾದು ಇನಿ ರಡ್ಡು ಜೋಕುಲು ಪಪ್ಪ ಅಮ್ಮ ಉಲ್ಲ ನಂಗೆ ಮಾತ ಬೇಲೆ ಉಂಡು ನಮ್ಮಡ ನೆಮ್ಮದಿ ಉಂಡ ಪಲ್ಲೆ ನೆಮ್ಮದಿ ತಿಕ್ಕೊಂಡ ಸಾರ್ವಜನಿಕವಾಯಿನ ಆರಾಧನೆಗೆ ನಮ್ಮ ಬರೋಡು ನಮ್ಮಡ ನೆಮ್ಮದಿ ಉಂಡ ನಂಗೆ ತೃಪ್ತಿ ಉಂಡ ನಂಗೆ ಬೆನ್ನು ನಾವು ಯಾರುಂಡ ಎಂಚ ನಮ್ಮ ಪಪ್ಪ ಅಮ್ಮ ಕೇವಲ ಬೆನ್ನಿ ಸಾಗೋಲ್ಡದ ಹತ್ರ ಒಂಜಿ ಕೂಡು ಕುಟುಂಬ ಒಂಜರೆ ಕೆಲಸಾರಿ ಬೇಯ್ತದೆ ಒವ್ವೇ ಸರಕಾರದ ಉದ್ಯೋಗ ಇಜ್ಜಂದೆ ಪಿದೈದ ಸಂಬಳ ಇಜ್ಜಂದೆ ಸಾಂಖ್ಯರು ನೆಮ್ಮದಿದ ಜೀವನ ಮಲ್ತೇರಿ ಇನಿ ನಂಗೆ ಮಾತ ಸಂಪತ್ತಲ ಉಂಡು ಬಂದುಲೆ ನಮ್ಮ ಇಲ್ಲಲು ಇಲ್ಲದ ಉಲೈಡಿ ನಮ್ಮ ನಾಯಿನ ಆಚಾರ ವಿಚಾರ ಉಂಡ ಭಗವಂತನ ಭಕ್ತಿ ಉಂಡ ಅಂದು ಕೇಂಡ ಕೊಲ್ಲೆದಕ್ಲೆಗೆ ಉಂಡು ಬಂದುಲೆ ಬೇತಕ್ಲೆ ನೆರ್ಪೇರ್ನ ನೆರಡೆ ನಿಖಲೆಗೆ ಉಂಡು ಇಜ್ಜುನಿ ಅನ್ ಪನ್ಪುನತ್ತು ಅಂಡ ದಾಯ ಅನ್ನದೇನು ಕೇಂಡೆ ಅಂದು ಕೇಂಡ ನಮ್ಮ ಇಂಗ್ಲೀಷ್ ಕಲ್ಪುಗ ಇಂಗ್ಲೀಷ್ ಶಾಲೆ ಕಡಪುಡುಗ ಇಂಗ್ಲೀಷ್ ಕಲ್ಪಡು ಎಜುಕೇಷನ್ ಬರಡು ಇಜ್ಜಿನ ನಮ್ಗೆ ಉದ್ಯೋಗ ಪಡೆಯರ ಸಾಧ್ಯತೆ ಇಜ್ಜಿ ನಮ್ಮ ನಾಯಿನ ಸಂಸ್ಕಾರ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ತುಲೆ ಮೂಲ ಆರಾಧನೆ ಏರನ ಆರಾಧನೆ ಅಮ್ಮನ ಆರಾಧನೆ ಅಮ್ಮ ದೇವಿನ ಆರಾಧನೆ ಏರ್ನ ಇಲ್ಲಲು ಬಾಲೆ ಏತ ಅಮ್ಮ ಅಂದು ಲೆಪ್ಪುಂಡು ಏತ ಏರ್ನ ಇಲ್ಲಲು ಜೋಕುಲು ಅಮ್ಮ ಅಂದು ಲೆಪ್ಪೇರಿ ಏರ್ನ ಇಲ್ಲಲು ಅಮ್ಮ ಅಂದು ಅಪ್ಪೆನು ಪ್ರೀತಿಡು ಲೆಪ್ಪೇರಿ ಪಪ್ಪನು ಪಪ್ಪ ಅಂದು ಏತ ಇಲ್ಲಡು ಲೆಪ್ಪೇರಿ ಮಸ್ತ್ ಜನಕ್ಕೂ ಬೇಜಾರಾವು ಶಿವಕೃಪಾಗೆ ದಾದ ಅವರಿಗೆ ಭ್ರಾಂತಿ ಬತ್ತದಿಂದ ಎಂಕುಲು ಇಂಗ್ಲೀಷ್ ಶಾಲೆಗೆ ಬಾಲೆನೆ ಕಡೆಪುಡುವ ಎನ್ನ ಬಾಲೆ ದಾಯ ಮಮ್ಮಿಯಿಂದ ಲೆಪ್ಪರೆ ಬಲ್ಲಿಯಿಂದ ಏತೋ ಜನ ಚಿಂತನೆ ಮಲ್ಪರು ಬಂದುಲೆ ಅವಲೇ ನಮ್ಮ ಪೋತುನೆ ಅಂಚಾಯಿ ನಡೆದವರನೇ ನೀ ವೃದ್ಧಾಶ್ರಮ ಜಾಸ್ತಿ ಆಪುನೆ ಏಪ ಅಮ್ಮನು ಅಮ್ಮಾಂದು ನಮ್ಮ ಲೆಪ್ಪರೆ ನಮ್ಮ ಬುಡಿಯನ ಏಪ ನಮ್ಮ ಪಪ್ಪನು ಪಪ್ಪ ಅಂದು ಲೆಪ್ಪನೆ ಜೋಕುಲು ಹಿಡಿದು ಜಾರ್ತನ ವೃದ್ಧಾಶ್ರಮ ಜಾತಿಯ ಒಂದು ಪರೆ ಮೂಲ ಕಾರಣನೇ ಅಲ್ಪ ಅಂಚಾದುಪ್ಪನಾಗ ಬಂದುಳೆ ನಮ್ಮ ಏತು ಜೋಕಲಿಗೆ ಎಜುಕೇಷನ್ ಕಲ್ಪಗ ಏತಲ ನಮ್ಮ ಆಕಲಿನ ಉದ್ಯೋಗ ಕೊರ್ಕ ನಮ್ಮ ಇಲ್ಲದ ಉಲಾಯ್ದ ಸಂಸ್ಕಾರ ಸಂಸ್ಕೃತಿ ದಾದ ಉಂಡ ಐನೆ ನಮ್ಮ ನನರ ಜಾಗೃತಿ ಮಲ್ಪನ ಕೆಲಸನ ಮಲ್ತೊಂದು ಬರ್ಕ ಈ ನಿಟ್ಟಿಡು ಬಂದುಳೆ ಒಂಜಿ ಕೇರಳ ರಾಜ್ಯದ ಇಡೀ ಕೇರಳ ರಾಜ್ಯದ ಮಠಾಧಿಪತಿನಾಗಲಿ ಒಟ್ಟ ಒಂದುಳ್ಳೇರು ಪ್ರವೀಣನ್ನ ಇರೆಗೆ ಗೊತ್ತುಂಡು ಇರೆ ಗೊತ್ತಿ ಪಡಿ ಈರನೇಕೆ ಒಂಜಿ ಆದರ್ಶ ಅವಡು ಇಡೀ ಕೇರಳ ರಾಜ್ಯದ ಮಠಾಧಿಪತಿನಾಗಲಿ ಒಟ್ಟ ಒಂದುಳ್ಳೇರು ದಾಯ ಗೊತ್ತುಂಡೆ ಇಡೀ ಕೇರಳ ರಾಜ್ಯದ ಮಠಾಧಿಪತಿನಾಗಲಿ ಒಟ್ಟಾದು ಒಂಜಿ ಧರ್ಮ ಸಂದೇಶ ಯಾತ್ರೆಯನ್ನು ಮಂತೊಂದುಳ್ಳೇರು ಎಲ್ಲಂಜಿ ಆದಿ ತಾರೀಕು ದಾನಿ ಕುದ್ರೋಳಿ ದೇವಸ್ಥಾನ ಹೊಡೆದು ಬೈಯಡು ದೀಪ ಬೆಳಗಿಸಾದು ಆ ಯಾತ್ರೆ ಬರ್ಪುಡು ದಾಯ ಕುದ್ರೋಳಿ ದೇವಸ್ಥಾನದ ಬರ್ಪುಡು ಗೊತ್ತಾಂಡೆ ಕೇರಳ ರಾಜ್ಯೋಡು ನಾರಾಯಣ ಗುರುಕುಳು ಬಂಡ ಕೇರಳ ರಾಜ್ಯ ನಮಕಿತ್ತು ಒಂತೆ ಗೊತ್ತಾತನೆ ಮಾತ್ರ ನಾರಾಯಣ ಗುರುಕುಲ್ನ ಕೇರಳ ರಾಜ್ಯೋಡು ನಾರಾಯಣ ಗುರುಕುಲು ಒಂಜಿ ಪರಿವರ್ತನದ ಅಧಿಕಾರ ಅದು ಆರು ಜೀವ ಉಪ್ಪುನಗನೆ ಆರ್ನ ಮೂರ್ತಿ ಪ್ರತಿಷ್ಠಾತನಂಚಿನ ಒಂಜಿ ಇತ್ತಂಡವು ಕೇರಳ ರಾಜ್ಯದ ನಾರಾಯಣ ಗುರುಕುಳು ಕುದ್ರೋಳಿಡಿ ಬತ್ತದು ಒಂಜಿ ಶಿವನ ಲಿಂಗ ಪ್ರತಿಷ್ಠೆ ಮಲ್ತೇರಿ ಕುದ್ರೋಳಿ ದೇವಸ್ಥಾನ ಇನಿ ಭವ್ಯವಾಯಿನ ದಿವ್ಯವಾಯಿನ ನವ್ಯವಾಯಿನಂಚಿನ ದೇವಸ್ಥಾನ ಕಾರಣ ನಾರಾಯಣ ಗುರುಕುಲಂಚಿನ ಸನ್ಯಾಸಿ ಅಲ್ಪ ಬತ್ತದ ಮಲ್ತ ನಡೆದವರ ಅಂಚಾಯಿ ನಡೆದವರ ಕೇರಳದ ಸ್ವಾಮಿನ ಕಲು ಕುದ್ರೋಳಿಗೆ ಬರ್ಪೇರಿ ಎಲ್ಲಂಚಿ ಬೈಯಗ್ ಆಜಿ ತಾರೀಕು ದಾನಿ ಅಲ್ಪ ಭದ್ರದೀಪ ಬೆಳಗಿಸಾದು ಅಲ್ಪಡ್ದು ಯಾತ್ರೆ ತಲಪಾಡಿಗೆ ಬರ್ಪುಂಡು ನಿಖಿಲು ಮಾತೆರ್ಲ ಬರೋಡು ನಮಕ್ ಬೋಡತನಾಥ ಧರ್ಮಗ್ರಂಥ ಉಂಡು ಇನಿ ಒಂಜಿ ಪೊಣ್ಣು ಜೋಕಲಿಗೆ ಒವ್ವಾಳ ಧರ್ಮಗ್ರಂಥ ಓದರೆ ಬಲ್ಲಿ ಪನ್ಪುನ ಉಂಡ ಶಾರದೆಂಚಿನ ಅಂದು ಕೇಂಡ ಪಣಿಯರ ತಯಾರಿಜ್ಜರಿ ಏರ್ನ ಇಲ್ಲಲು ಶಾರದೆ ಅಂದು ಪನ್ಪನ ಪುದರುಂಡು ಏರ್ನ ಇಲ್ಲಲು ಸರಸ್ವತಿ ಉಳ್ಳೇರಿ ಏರ್ನ ಇಲ್ಲಲು ಲಕ್ಷ್ಮಿ ಉಳ್ಳೇರಿ ಏರ್ನ ಇಲ್ಲಲು ರಾಮೆ ಉಂಡು ಏರ್ನ ಇಲ್ಲಲು ಕೃಷ್ಣೆ ಉಳ್ಳೆ ಏರ್ನ ಇಲ್ಲಲು ಇನಿ ದೇವರನ ಪುದರುಂಡು ಇನಿ ವಿಮರ್ಶೆ ಮಲ್ಪೆರೆ ಪೋಂಡ ಒಂಜಿ ಇಲ್ಲಲು ಶಾರದೆ ಅಂದು ಪನ್ಪನ ಪುದರು ಇಜ್ಜಿ ಒಂಜೇ ಇಲ್ಲಲು ಸರಸ್ವತಿ ಇಜ್ಜಿ ಒಂಜಿ ಇಲ್ಲಲು ಲಕ್ಷ್ಮೀ ಪನ್ಪನ ಪುದರ್ ಇಜ್ಜಿ 15 ವರ್ಷ 20 ವರ್ಷದಿಂಚಿ ಇಜ್ಜಿ ಪುದರಿ ಒಂಜೇ ಇಲ್ಲಲು ಪ್ರವೀಣ ಇಜ್ಜೇರಿ ಒಂಜೇ ಇಲ್ಲಲು ವಸಂತ ಇಜ್ಜೇರಿ ಒಂಜೇ ಇಲ್ಲಲು ಕೃಷ್ಣ ಇಜ್ಜೇರಿ ಒಂಜಿಲ್ಲಲ್ಲ ರಾಮೇ ಇಜ್ಜೇರಿ ಒಂಜಿ ಇಲ್ಲಲು ಬಾಲೆಗೆ ಪುದರ್ ದೀಪನ ಪುದರಿ ಎಂಚಿನ ಅಂದು ಕೇಂಡ
ಲೆತ್ತಿಂಡ ದೋಷ ಬರ್ಪುನಂಚಿನ ಪುದರದಿ ಒಂದುಳ್ಳರು ಲೆತ್ತಿಂಡ ದೋಷ ಬರ್ಪುಡು ಲೆತ್ತಿಂಡ ಪುಣ್ಯ ತಿಕ್ಕುಜಿ ಗೊತ್ತಿಪ್ಪಡು ಪ್ರವೀಣನ್ನ ಎನ್ನ ಅಣ್ಣನ ಪುದಾರ ಜನಾರ್ದನೆ ಎನ್ನ ಪುದಾರ ಕೃಷ್ಣ ಎನ್ನ ಮೆಗ್ಗನ ಪುದಾರ ಸದಾಶಿವ ಎನ್ನ ಅಕ್ಕನ ಪುದಾರ ರೇವತಿ ಎನ್ನ ಎಲ್ಲೆಕ್ಕನ ಪುದಾರ ಕಮಲಾಕ್ಷಿ ಎನ್ನ ಮೆಗ್ಗಿನ ಪುದಾರ ವೇದಾವತಿ ಎನ್ನ ಪಪ್ಪಮ್ಮ ಶಾಲೆಗೆ ಪೋಯ್ದರ ದಿನಾಲ ಲೆಪ್ಪೇರಿ ಕೃಷ್ಣ 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 ಜನಾರ್ದನ ಸದಾಶಿವ ಅಂದು ಲೆತ್ತೇರಿ ಪುಣ್ಯ ಪಡೆಬೊಂಡೇರಿ ಇಂದೇನು ದಾಯಪನ್ಪೆ ಅಂದಿಕೆಂಡ ವಾ ಸಾಲೆಡ್ಲ ನಿಕ್ಲಗಿ ಪಾಠ ತಿಕ್ಕುಜಿ ನಿಕ್ಲನ ಬಾಲೆಗೆ ನಿಕ್ಲ ಪುಳ್ಳಿಗೆ ನಿಕ್ಲ ಪುದರ್ ದೀಪನ ದಾದ ಅಂದಿಕೆಂಡ ಲೆತ್ತಿಂಡ ದೋಷ ಬರ್ಪನಂಚನ ಪುದರ್ನದಿ ಒಂದುಳ್ಳರು ಲೆತ್ತಿಂಡ ರಿಯಾಂಕ್ ರೇಯಾಂಕ್ ಒಂಜೊಂಜಿ ಪುದರ್ ದೀಪೇರು ಪ್ರವೀಣನ್ನ ವಾ ಪುಣ್ಯ ಪಡೆಯರ ನಿಕ್ಲ ದೀಪರ ನಿಕ್ಲ ಪಪ್ಪಣಲ ಅಮ್ಮಣಲ ಪುದರ್ನ ಒಟ್ಟಿಗೆ ಮಂತಂಡಲ ಎಡ್ಡೆಂದಲ ಪುದರ್ ಬರು ಇಂದೇನು ದಾಯಪನ್ಪೆ ಅಂದಿಕೆಂಡ ಗೊತ್ತಿಪ್ಪಡು ಇನ್ನು ಪ್ರವೀಣ ಎಂದು ಪನ್ಪುನ ವ್ಯಕ್ತಿ ಪ್ರವೀಣ ತೊಡುಪು ಓಡಿನ ಪುದರೈಕ ಕಾರಣ ಕೃಷ್ಣ ಎಂದು ಪನ್ಪುನ ವ್ಯಕ್ತಿ ಶಿವಕೃಪಾ ಓಡಿನ ಪುದರ್ ಕಾರಣ ರವೀಂದ್ರ ಎಂದು ಪನ್ಪುನಾರು ಯಾರು ಮಾರಿ ಮಲ್ಲ ಬಂಗಾರದಂಗ ಆವಡನಾಡ ಅರ ಪುದರುಳ್ಳ ಪುಣ್ಯ ಉಂಡು ರವೀಂದ್ರ ಎಂದು ಪಂಡ ಸೂರ್ಯ ದೇವರೈಕ ಪನ್ಪುಡು ಇಂದೇನಿಯಾನು ದಾಯ ಪನ್ಪೆ ಎಂದು ಪಂಡ ಎಲ್ಲ ವಿಷಯ ಆದುಪ್ಪು ಪುದರ್ ಎಲ್ಲ ಇಂಕ ನೆರಿಯನ್ನ ನೆರ್ಲೆ ಇಂಕದಾಲ ಬೇಜಾರಿಜ್ಜಿ ಅರೆ ನೇರ್ಲೆ ಇದು ನನ್ನ ಪುಳ್ಳಿನ ಪುದರ್ನರ ಹಾಳು ಮಲ್ತೇರೆಂದು ಒಂಜಿ ನಿಕ್ಲೆಗೆ ಗೊತ್ತಿಪ್ಪಡಿ ಇನಿ ಏತೋ ಜನ ಮುಳು ಲಕ್ಷ್ಮೀ ನಾಯ್ಕರು ಉಳ್ಳೇರಿ ಐವರ್ಷದ ಏತೋ ಜನ ಶಾರದೆ ಉಳ್ಳೇರಿ ಏತ ಸರಸ್ವತಿ ಉಳ್ಳೇರಿ ಏತ ಕಮಲಾಕ್ಷಿ ಉಳ್ಳೇರಿ ಏತಿ ಏತಿ ಎಡ್ಡೆ ಪುದರ್ದ ಅಪ್ಪನಕ್ಕರು ಉಳ್ಳೇರಿ ಅಕಡ ಐಶ್ವರ್ಯ ಓಜಸ್ಸು ತೇಜಸ್ಸು ಉಂಡು ಯಾನಿಕಲ್ಡಕ್ಕೇನುನಿ ಒಂಜಿ ಪೊನ್ನು ಬಾಳಿಗೆ ರಿಯಾಂಕಂದು ಪುದರದಿ ಅಂಡ ಒಂಜಿ 25 ವರ್ಷ ಅಣ್ಣಗೆ ಅಲ್ಲ ಮೋನೆಂತು ಏರ ಸುರು ಮಲ್ಪಲೆ ಅಲ್ಲ ರ್ಯಾಂಕೆ ಬೋದುಪ್ಪುಂಡು ದಾಲ ಉಪ್ಪುಜಿ ದಾಯ ಗೊತ್ತುಂಡ ಪುದರಳ್ಳ ಉಂಡು ವರ್ಚಸ್ಸು ಮಾತೆ ಪ್ರಕೃತಿ ಬೊಕ ಶಕ್ತಿ ಇಂದು ಮೂಜಿ ಹೊಂದಾಣಿಕೆ ಆದೊಪ್ಪುನಂಚಿನ ವಿಚಾರಣೆ ನವರಾತ್ರೆ ಐಡ್ದ ಬೊಕ್ಕ ಒಂಬ ದಿನದ ಆರಾಧನೆ ಆದಿ ಐಡ್ದ ಬೊಕ್ಕ 10ನೇ ದಿನ ಇಂಚಿನ ಅಂದು ಕೇಂಡ ಮೂಲು ಮೈಸಾಸುರನ ದುಷ್ಟ ರಾಕ್ಷಸನ ಮಾತ ಕೆರ್ದಾದು ಮಾತ ದೇವತೆಯಲ್ಲಿ ಒಟ್ಟು ಆಯುಧವನ್ನು ಮಲ್ತದು ಆಯುಧ ಪೂಜೆ ಮಲ್ತನ ದಿನನೇ ಆಯುಧ ಪೂಜೆ ಐಡ್ದ ಬೊಕ್ಕ ವಿಜಯ ದಶಮಿಯಿಂದ ಪನ್ಪುಣ ಈಗ ದಶಾಂದ ಪನ್ಪುಂಡು ಐತ ಒಟ್ಟಿಗೆ ರಾವಣನ ಮರ್ದನ ಮಲ್ತದ ಶ್ರೀರಾಮಚಂದ್ರ ಭಗವಾನ್ ಶ್ರೀರಾಮಚಂದ್ರ ದೇವರಿ ಮರ್ದನ ಮಲ್ತನಂಚನ ಜಾಗೆಲ ಐಲ್ನ ನಮ್ಮ ಪನ್ಪ ಈ ನವರಾತ್ರದ ಪೊರ್ತು ವಿಜಯದ ಸಮಯದ ಪನ್ಪ ಬಂದುಳೆ ಯಾನ ಕೇನುಣ ಈತೆ ನನಂಜಾನ ಪನಿಯರ ಇಚ್ಛೆ ಬಡಪೆ ಪ್ರವೀಣನ್ನ ಕರಿನ ಸರ್ತಿ ಒಂಜಿ ರಾಘವೇಂದ್ರ ಸ್ವಾಮಿನ ವೇದಿಕೆಡಿ ಅನು ಪಂಡೆ ಏರಾಂಡಲ ಡಿಜೆದ ಕಲಿತಂಡ ದನಿನ ಕಲಿತನ ಇಂಕ ಮಾಪು ಕೋರ್ಲೆ ಕ್ಷಮೆ ಕೋರ್ಲೆ ಡಿಜೆದ ದನಿನ ಕಲಿತಂಡ ಡಿಜೆ ದೀವೊಡ್ಚಿನಿ ಅನು ಪನ್ಪುಜಿ ನಮ್ಮ ಶಾರದೆ ನಮ್ಮ ಗಣಪತಿ ನಮ್ಮ ಕೃಷ್ಣೆ ಪ್ರವೀಣನ್ನ ಇಂಚಿ ಪೊಂಜಿ ಆಜಿ ಜೀವ ಪೋಂಡತ ಲಾರಿ ತಾಗದು ಓಲೊಂದು ಇಂಕ ನೆನಪು ಬರ್ಪುಜಿತ್ತೆ ಓಲೆ ಆದಿಪ್ಪಡಿ ಅವಳು ಕಾರಣ ಎಂಚಿನ ಅಂದು ಕೇಂಡ ಇಕ್ ಡಿಜೆನೇ ಕಾರಣ ಆಯಿನಿ ಆಜಿ ಜೀವ ಲಾರಿ ಪೊತ್ತದು ಪೋಂಡ ಅವು ಗಣಪತಿ ನಟತೆ ತೂಲೆ ತಪ್ಪು ಸಂದೇಶ ಕೊರ್ಪುನ ಏರಾಂಡಲ ನಮ್ಮ ಸನಾತನ ಧರ್ಮ ಅತ್ತಂದಲಕ್ಕೆ ಪಣಿಯರೆ ಅವು ದಾಯ ಗಣಪತಿ ಕಾತಿಜರು ದಾಯ ಆಜಿ ಜೀವ ಪೋಣದು ಕೇನೆರೆ ಅವು ಆಜಿ ಜೀವ ಪೋಯರ ಗಣಪತಿ ಕಾರಣ ಅತ್ತು ಅವಳಿಪ್ಪನ ಆಚಾರ ಕಾರಣ ಆಯಿನಿ ಅಂಚಿನ ವಿಘ್ನ ಓಲ್ಲ ಬರು ಗೊತ್ತಿಪ್ಪಡಿ ಅಂಚಾದೊಪ್ಪನಗ ಡಿಜೆ ನಮ್ಮ ಸಂಸ್ಕೃತಿ ಅತ್ತು ಆಯುಧ ಪೂಜೆ ಎಂದು ಪನ್ಪುನವು ಆಣಿದ ದಿನೊಟು ಆ ದೇವತೆಲು ತನ್ನ ದುಷ್ಟ ಮರ್ದನ ಆಯ್ಬೊಕ್ಕ ಮಲ್ತಿಂಚಿತ್ತನ ಆಯುಧ ಪೂಜೆ ಇನಿ ಎನ್ನ ಕಾರಿಗೆ ಎನ್ನ ಇಲ್ಲಲಿತ್ತನ ವಸ್ತುಗೆ ಎನ್ನ ಮೋಟ್ರಿಗೆ ಮಾತ ನಮ್ಮ ಪೂಜೆ ಮಲ್ಪುವ ಆಂಡಂಜು ಗೊತ್ತಿಪ್ಪಡಿ ದುಮ್ಮನಾನಿ ಬೋಡ್ತನಾಥ ಕಂಠ ಪೂರ್ತಿ ಅಮಲು ಪದಾರ್ಥ ಪರ್ದು ಮನದನಿ ಆಯುಧ ಪೂಜೆ ಮಲ್ಪುವರಿಂದ ಅಂಡ ನಮಡೆತ್ತಿನ ಆಯುಧ ಒರಿಯರೆ ಸಾಧ್ಯತೆ ಇಜ್ಜು ಗೊತ್ತಿಪ್ಪಡು ಅವತ್ತು ಒರಿಯರೆ ಸಾಧ್ಯತೆ ಇಜ್ಜಿ ನಮ್ಮ ಅವು ಸಂಸ್ಕೃತಿ ಅತ್ತಿ ಆಂಡ ಒಂಬ ದಿನದ ಆರಾಧನೆ ಬುಕ್ಕ ವಿಜಯ ದಶಮಿಗೆ ಅಮಲು ಪದಾರ್ಥನು ಪರ್ದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ದೂರ ಮಲ್ಪಂದೆ ದೇವಿನ ಅನುಗ್ರಹ ನಮ್ಮ ಪಾತ್ರ ರಾಕ ಸಾರದೆ ಅಂದು ಪಂಡ ಈ ಕೆಂಚಿನ ಪನ್ಪುಣದು ಪಂಡ ವಾಕ್ ಪಾತರ ಅಂದು ಪನ್ಪುಂಡು ಸಾರದೆ ಸರಸ್ವತಿಯಿಂದ ಪಂಡ ಎಂಚಿನ ಅಂದು ಕೇಂಡ ಅಲ್ಲಿ ಜ್ಞಾನದಾಯಿನಿ ವಿದ್ಯಾದಾಯಿನಿ ಏರೆಗೆ ಎಂದು ಕೇಂಡ ಏರು ಸಂಸ್ಕಾರ ಸಂಸ್ಕೃತಿನ ಅರ್ಣಮಲ್ ಪಾತ್ರೆ ನನಂಜಿ ಪಾತ್ರ ಬಂಡದೆ ನನ್ನ ಪಾತ್ರದ ವಿರಾಮ ಕೊರಪೆ ಓ ಪೊನ್ನು ಜೋಕಲೆ ಓ ಆನು ಜೋಕಲೆ ಓ ಕಾಲೇಜಿಗೆ ಪೋಪನಕಲೆ ಓ ಶಾಲೆಗೆ ಪೋಪನ ಜೋಕಲೆ ನಿಖಿಲ್ ಟಿವಿಷನ್ ಇಜ್ಜಂದ ನಿಖಿಲ್ ಕಲ್ಪೋರ ಟಿವಿಷನ್ ಇಜ್ಜಂದ ಟಿವಿಷನ್ಗೆ ಪೋವಂದ ನಿಖಿಲ್ ಕಲ್ಪೋಡ ನಿಖಿಲ್ ದಾದ ಮಲ್ಪೋಡೊಂದು ಕೇಂಡ ನಮ್ಮ ನಾಯನ ಪರಂಪರೆ ಉಂಡು
ಬ್ರಾಹ್ಮಿ ಮುಹೂರ್ತಗೂ ಲಕ್ಕಲೆ, ಸೂರ್ಯ ಉದಯಗೂ ದುಂಬು ಲಕ್ಕಲೆ. ಸೂರ್ಯ ಉದಯ ಹೊಡೆದು ದುಂಬು ಏರು ಲಕ್ಕಂದೆ ನಿದ್ರೆ ಮಲ್ತದ ಕಾಲೇಜಿಗೆ ಪೋಪರ ಅಕಲು ಪರೀಕ್ಷೆ ಮಾರ್ಕ್ ದೆಪ್ಪರೆ ಕಷ್ಟ ಉಂಡು. ಅಕಲ್ನ ಇಲ್ಲಲು ಮಹಾಲಕ್ಷ್ಮಿ ಬರ್ಪನೆತ್ತು ದರಿದ್ರ ಲಕ್ಷ್ಮಿ ಬರ್ಪೇರಿ ಎಂದು ಪಣೊಂದುಲ್ಲ ಗೊತ್ತಿಪ್ಪಡು ನಿಕ್ಲೆಗೆ. ಸೂರ್ಯ ಉದಯಗೂ ದುಂಬು ಲಕ್ಕಲೆ ಕಲ್ಪುಲೆ ಅಧ್ಯಯನ ಮಲ್ಪುಲೆ ಐತ ಒಟ್ಟಿಗೆ ರಾಮಾಯಣ ಮಹಾಭಾರತ ವಿಚಾರಧಾರೆ ಭಗವದ್ಗೀತೆ ಭಗವಂತನೇ ಕೊರನ ಭಗವದ್ಗೀತೆಯನ್ನು ಕಲ್ಪುಲೆ ಶಾರದೆ ಪಂಡ ಎಂಚಿನ ಅಂದು ತೆರಿವಲ್ನೆ ಎಂದು ಪಂಡದು ಈ ಒಂಜಿ ಪುಣ್ಯದ ಮಣ್ಣುಡು ಶಾರದಾ ಸೇವಾ ಟ್ರಸ್ಟ್ ದಕ್ಕಲು ಎನನಲ್ಲೆತ್ತದು ಧರ್ಮ ಸಂದೇಶ ಕೊರ್ರೆ ಧರ್ಮ ಜಾಗೃತಿ ಮಲ್ಪರೆ ಅವಕಾಶ ಕೊರ್ನೆಗೆ ತರಬಗ್ಗ ಒಂದು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಸ್ವಸ್ತಿ. ಸ್ಫೂರ್ತಿಯುತ ಧಾರ್ಮಿಕ ನಮ್ಮ ವಾಗ್ಮಿಗಳು ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಹಾಗೆ ಗಣೇಶರಾಯರು ಕೂಡ ತುಂಬ ವಿಷಯವನ್ನು ಹೇಳಿದ್ದಾರೆ. ಸಮಯ ಮೀರಿದ ಕಾರಣ ಹೆಚ್ಚೇನು ಮಾತನಾಡುವುದಿಲ್ಲ. ಒಂದೆರಡು ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಕಳೆದ 44 ವರ್ಷಗಳಿಂದ ಏನೆಲ್ಲ ರಚನಾತ್ಮಕವಾದ ಸಾಮಾಜಿಕ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆಯಾ ಅದರ ಸಾಕ್ಷಿಯಾಗಿದ್ದೇವೆ ನಾವು. ಸ್ಥಳೀಯ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಒಬ್ಬ ಅಧ್ಯಾಪಕನಾಗಿ ಕಳೆದ ಸುಮಾರು 38 ವರ್ಷಗಳಲ್ಲಿ ಸೇವೆ ಮಾಡುವಾಗ ಇಲ್ಲಿ ನಮಗೂ ಸ್ವಲ್ಪ ಅಳಿಯಲ ಸೇವೆ ಮಾಡುವ ಅವಕಾಶ ಸಿಕ್ಕಿತು. ಆ ಹಿನ್ನೆಲೆಯಲ್ಲಿ ಸುಮಾರು 2002ರಲ್ಲಿ ಒಂದು ಸರಕಾರದ ಪ್ರಶಸ್ತಿ ಶಿಕ್ಷಕ ಪ್ರಶಸ್ತಿ ನನಗೆ ಬಂದಾಗ ಈ ಸಮಿತಿಯವರು ಮೊದಲಾಗಿ ಗುರುತಿಸಿ ನನಗೆ ಅಂದಿನ ಸರಕಾರದ ಶಿಕ್ಷಣ ಮಂತ್ರಿಯವರಿಂದ ಶಂಕರಮೂರ್ತಿಯವರಿಂದ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಸನ್ಮಾನವನ್ನು ಮಾಡಿ ಗೌರವಿಸಿದ್ದಾರೆ. ಈಗಾಗಲೇ ಅಭಿನಂದನೆ ಪಡೆದಂಥವರು ಸನ್ಮಾನ ಪಡೆದವನದವರು ರಾಮಚಂದ್ರ ಕುಂಪಲ, ಪ್ರಕಾಶ್ ಅವರು, ಹಾಗೆ ನಮ್ಮ ಮೋಹನ್ ಶೆಟ್ರು ಮತ್ತು ಸೀತಾರಾಮ್ ಭಂಗೇರ್ ಅಂತವರು ತುಂಬ ಜನ ನಮ್ಮ ಆತ್ಮೀಯರಲ್ಲ. ಇಲ್ಲಿ ದುಡಿದದನ್ನು ನಾವು ನೋಡಿದ್ದೇವೆ. ಬಹಳಷ್ಟು ಮಕ್ಕಳು ಬಹಳಷ್ಟು ಮಂದಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡಿ ತ್ರಿಕರಣಪೂರ್ವಕವಾದ ಸೇವೆ ಮಾಡಿ ಈ ಸಂಸ್ಥೆಗೆ ಶಾರದೋತ್ಸವ ಸಮಿತಿಗೆ ಮಾಡಿದ ಸೇವೆ ಅನನ್ಯ, ಅದು ಅತ್ಯಂತ ಶ್ಲಾಘನೀಯ. ಕಳೆದ ವರ್ಷ ಅಂತೂ ಒಂದು ಶಾರದಾ ಸದನವನ್ನು ಭಾಳ ಸುಂದರವಾಗಿ ಭಾಳ ಭವ್ಯವಾಗಿ ಅಷ್ಟೇ ಆಕರ್ಷಕವಾಗಿ ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ಅದು ಶ್ರೀ ಶಾರದಾ ಮಾತೆಯ ಕೃಪೆಗೆ ಪಾತ್ರವಾಗಿದೆ ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದ ಕಾರ್ಯಕ್ರಮವನ್ನು ಕಳೆದ ವರ್ಷ ಮಾಡಿದರು. ಈ ವರ್ಷ ನಮ್ಮನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಮುಖ್ಯವಾಗಿ ನಾವು ಬರುವಾಗ ಎಲ್ಲ ಮಕ್ಕಳು ತಾಯಿಯ ಗರ್ಭದಿಂದ, ಈಗಾಗಲೇ ಹೇಳಿದರು, ತಾಯಿಯ ಗರ್ಭದಿಂದ ಬರುವಾಗ ಗರ್ಭದೊಳಗಿರುವಾಗ ನಾವೆಲ್ಲ ಶುದ್ಧ ಆತ್ಮರು, ದೇವರ ಮಕ್ಕಳು. ಹುಟ್ಟಿ ಬಂದ ಮೇಲೆ ಈ ಜಗತ್ತಿನ ಮಾಯಲ್ಲಿ ಸಿಲುಕಿ ನಮ್ಮ ಮನಸ್ಸು ಮಂಕ ಆಗುತ್ತದೆ. ನಮ್ಮಲ್ಲಿ ಬೇರೆ ಬೇರೆ ಲೋಭಗಳು, ಅರಿಷಡ್ವೈರಿಗಳು, ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಎಲ್ಲ ತುಂಬಿ ಮನುಷ್ಯ ಅಸುರಿ ಪ್ರವೃತ್ತಿಗೆ ಇಳಿತಾನೆ. ಸಾತ್ವಿಕ ಶಕ್ತಿ ಹೋಗಿ ಅಸುರಿ ಶಕ್ತಿ ಹೇಳ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಅಶಾಂತಿಗೆ ಕಾರಣ ಈ ಅಸುರಿ ಶಕ್ತಿ. ಹಾಗೆ ಅಸುರಿ ಶಕ್ತಿ ನಮ್ಮೊಳಗೂ ಇದೆ. ಸಾತ್ವಿಕ ಶಕ್ತಿಯನ್ನು ಉಳಿಸಿಕೊಳ್ಳದೆ ಹೋದರೆ ನಮ್ಮದು ಅಸುರಿ ಶಕ್ತಿ. ಜೀವನ ಎನ್ನುವುದು ಬಹಳ ತೀರಾ ನಶ್ವರ. ಈ ಕ್ಷಣಿಕವಾದ ಜೀವನದಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ತನ್ನನ್ನು ತೊಡಗಿಸಿಕೊಳ್ತಾನೋ, ಸಾಧನೆಯಲ್ಲಿ ತೊಡಗಿಸಿಕೊಳ್ತಾನೋ, ಅವನಿಗೆ ದೈವ ಕೃಪೆ ಖಂಡಿತ ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನನ್ನ ಜೀವನದ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಅನುಭವಗಳಾಗಿವೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಅನುಭವವನ್ನು ನಾನು ಹೇಳ್ತೇನೆ. ಸುಮಾರು 35 ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಬರ್ತಿದ್ದ ಹುಡುಗ, SLCಯಲ್ಲಿದ್ದ ಹುಡುಗ ಕೆಲವು ದಿನದಿಂದ ಕಾಣಲಿಲ್ಲ ಅಂಥೇಳಿ ಏನು ಕಾರಣ ಅಂತ ಕೇಳಿದಾಗ ಅವನು ತೀವ್ರ ಅಸೌಖ್ಯದಲ್ಲಿ ಮಲಗಿದ್ದಾನೆ ಸರ್ ಅಂತ ಗೊತ್ತಾಯಿತು. ಒಂದು ಸಂಜೆ
ನಾನು ಮತ್ತು ನನ್ನ ಶ್ರೀಮತಿ ಅವನನ್ನು ನೋಡಲಿಕ್ಕೆ ಹೋದೆವು. ದೂರದ ತಲಪಾಡಿ ಕಿನ್ಯದಲ್ಲಿದ್ದ ಹುಡುಗ, ಅವನನ್ನು ಮನೆಗೆ ಹೋದೆವು. ನೋಡುವಾಗ ತೀರಾ ಕ್ಷೀಣವಾಗಿ ಅವನ ಆರೋಗ್ಯ ತುಂಬ ಕುಂದಿ ಹೋಗಿ ಅವ ಮಂಚದಲ್ಲಿ ಮಲಗಿದ್ದ. ಎದ್ದು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಮಾತಾಡಲಿಕ್ಕಾಗೋದಿಲ್ಲ. ಇತ್ತೀಚೆಗೆ ನೋಡಿದಾಗ ಅಷ್ಟು ಆರೋಗ್ಯ ಇದ್ದ ಹುಡುಗ ಇಷ್ಟು ಹೀಗಾಗಲಿಕ್ಕೆ ಕಾರಣ ಅಂತ ವಿಚಾರಿಸುವಾಗ ತುಂಬ ಮದ್ದು ಔಷಧಿ ಎಲ್ಲ ಡಾಕ್ಟ್ರನ್ನೆಲ್ಲ ನೋಡಿ ಆಗಿದೆ, ಎಲ್ಲ ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗೆ ಎಲ್ಲ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ಇಂಥ ಸ್ಥಿತಿಯನ್ನು ನೋಡುವಾಗ ಏನು ಕಾರಣ ಕೇಳುವಾಗ ಪ್ರಧಾನವಾಗಿ ಅವನಿಗೆ ಹೃದಯದ ಕಾಯಿಲೆ. ಹೃದಯದ ಕಾಯಿಲೆಗೆ ದೊಡ್ಡ ಡಾಕ್ಟ್ರನ್ನು ನೋಡಿದ್ದಾರೆ. ಅವರು ಕೂಡ ನಿರಾಶೆಯ ಮಾತನ್ನು ಹೇಳಿದ್ದಾರೆ. ಚಿಕಿತ್ಸೆ ಎಷ್ಟು ಫಲಕಾರಿ ಆಗುವುದಿಲ್ಲ ಅನ್ನುವ ಸಮಸ್ಯೆಯಲ್ಲಿ ಬಳಲ್ತಿದ್ದ. ನಮಗೇನೋ ಒಂದು ಆವಾಗ ಒಂದು ಪ್ರೇರಣೆ ಬಂತು. ಮಂಗಳೂರಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಹೃದಯ ತಜ್ಞರಿದ್ದಾರೆ, ಒಂದು ಸಲ ಅವರಲ್ಲಿ ತೋರಿಸುವ ಅನ್ನೋ ಭಾವನೆ ಬಂತು. ನಾನು ತಾಯಿಯಲ್ಲಿ ಅಣ್ಣನಲ್ಲಿ ಹೇಳಿ ಅವನನ್ನು ಮರುದಿನ ಒಬ್ಬ ಹೃದಯ ತಜ್ಞರಲ್ಲಿ, ಭಾಳ ಪ್ರಸಿದ್ಧ ಹೃದಯ ತಜ್ಞರು, ಅವರಲ್ಲಿ ಕರ್ಕೊಂಡು ಹೋದೆವು. ಅವರು ಪೂರ್ಣ ಪರೀಕ್ಷೆ ಮಾಡಿ, ಸ್ಕ್ಯಾನಿಂಗ್ ಎಲ್ಲ ಮಾಡಿ, ECG ಎಲ್ಲ ಮಾಡಿ, ಕೊನೆಗೆ ನಮ್ಮನ್ನು ಒಳಗೆ ಕರೆದರು, ಒಂದು ಕೋಣೆಗೆ ಕರೆದು ಹೇಳಿದರು, ಹುಡುಗನ ಪರಿಸ್ಥಿತಿ ಹೀಗಿದೆ, ಹೃದಯದ ಅಭಿಧಮನೆ ಅಪಧಮನಿಗಳಿದೆ, ಒಳಗೆ ವಾಲ್ವ್ಸ್ ಇದೆ, ರಕ್ತ ಹರಿಯುವಂಥ ಸ್ಥಿತಿಯಲ್ಲಿ ಆ ವಾಲ್ವು ತೀರ ಸವಿದು ಹೋಗಿದೆ, ರಕ್ತ ಶುದ್ಧೀಕರಣ ಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ, ಹಾಗಾಗಿ ಅವನ ಪರಿಸ್ಥಿತಿ ಶೋಚನೀಯ, ಹೆಚ್ಚು ದಿನ ಉಳಿಯುವುದು ಕಷ್ಟ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತೆ ಒಂದು ಮಾತು ಹೇಳಿದರು, ದೈವ ಕೃಪೆ ಇದ್ದರೆ ಸ್ವಲ್ಪ ಸಮಯ ಇರಬಹುದು, ಆದರೆ ಅವನು ಆಡುವುದು ಬೇಡ, ಅವನಿಗೆ ಕೇಳಿದ್ದನ್ನು ಕೊಡಿ, ಅವನು ಆದಷ್ಟು ವಿಶ್ರಾಂತಿ ಪಡೀಲಿ, ಬೇಕಾದ್ದನ್ನೆಲ್ಲ ಕೊಡಿ ಅನ್ನುವಂಥ ಮಾತನ್ನು ಹೇಳಿದರು. ನಿರಾಶೆಯಿಂದ ನಾವು ಹೊರಡುವಾಗ ಅವನಲ್ಲಿ ನಾವು ಕೊಟ್ಟಂಥ ಮಾತು, ಡಾಕ್ಟ್ರ್ ಹೇಳಿದ್ದು ಅವನಿಗೆ ಭರವಸೆ ಕೊಡಿ, ದಿನ ಲೆಕ್ಕ ಮಾಡುವಂಥದ್ದು. ಈ ಸ್ಥಿತಿಯಲ್ಲಿ ನಾನು ಒಂದು ಈ ಶಾರದೆಯ ಸನ್ನಿಧಾನದಲ್ಲಿ ಹೇಳ್ತೇನೆ ಈ ಮಾತನ್ನು, ಪ್ರಾರ್ಥನೆಯನ್ನು ಮಾಡಪ್ಪ ನೀನು, ದಿನ ಪ್ರಾರ್ಥನೆ. ಎದ್ದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ, ಕಾಟಲ್ಲೇ ಇರ್ತಾನೆ, ಮಲಗಿದಂಥ ಸ್ಥಿತಿ, ಎದ್ದು ನಡೀಲಿಕ್ಕಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಆ ಹುಡುಗನಿಗೆ ಕೊಟ್ಟದ್ದು ಪ್ರಾರ್ಥನೆ. ಒಂದು ಪ್ರಾರ್ಥನೆಯ ಸುಲಭ ವಿಧಾನ ಮತ್ತು ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಧ್ಯಾನದ ಒಂದು ಕ್ರಮವನ್ನು ನನಗೆ ಹೇಳಿಕೊಟ್ಟೆ, ಭರವಸೆ ಕೊಟ್ಟೆ. ನೀನು ಪ್ರಯತ್ನ ಪಟ್ಟರೆ, ನೀನು ನಿಜವಾಗಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತ ನೀನು ಗುಣ ಆಗ್ತೀಯ. ಡಾಕ್ಟ್ರು ಕೂಡ ಹೇಳಿದ್ದಾರೆ ನೀನು ಪ್ರಾರ್ಥನೆ ಮಾಡಬೇಕು, ನಿನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ. ಈ ಮಾತನ್ನು ಆ ಹುಡುಗ ಪಾಲಿಸಿದ. ಆ ಹುಡುಗ ಹೇಗೆ ಪಾಲಿಸಿದರೆ, ಬಹಳ ಪರೀಕ್ಷೆಗೆ ಹತ್ತಿರ ಬಂತು, ರಿಕ್ಷಾದಲ್ಲಿ ಬರ್ತಿದ್ದ, ಒಟ್ಟಿಗೆ ಮನೆಯವರು ಬರ್ತಿದ್ರು ಕರ್ಕೊಂಡು, ನಡೀಲಿಕ್ಕೆ ಆಗೋದಿಲ್ಲ, ಬರಿಬೇಕು ಅನ್ನೋ ಹಂಬಲ, ಬರೆದ ಪರೀಕ್ಷೆಯನ್ನು ಬರೆದ, ಪಾಸಾದ. ತಿಂಗಳು ಕಳೆಯಿತು, ವರ್ಷ ಕಳೆಯಿತು. ಹುಡುಗನಿಗೆ ಪ್ರಾರ್ಥನೆ ಸಿಗುವಾಗ ಕೇಳ್ತಾ ಇದ್ದೀನಿ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ರಾಮರಕ್ಷ ಸ್ತೋತ್ರ ಮಾಡ್ತಾ ಇದ್ದೀಯಾ, ಮೃತ್ಯುಂಜಯ ಮಂತ್ರ ಮಾಡ್ತಾ ಇದೆಯಾ, ಕೇಳ್ತಾ ಇದೆ. ಅದನ್ನು ತಪ್ಪದೆ ಪಾಲಿಸ್ತಾ ಇದ್ದ. ದೈವ ಕೃಪೆ ಹೇಗೆ ಕೂಡಿತು ಅಂದರೆ, ಕಳೆದ ವಾರ ತಲಪಾಡಿಯ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನಾವು ಚಂಡಿಕಾ ಹೋಮಕ್ಕೆ ಹೋಗಿದ್ದೇವೆ. ಹೋದಾಗ ಅಲ್ಲಿಗೆ ಬಂದಿದ್ದಾನೆ 2 ಮಕ್ಕಳ ತಂದೆ. ಅವನಲ್ಲಿ ದೊಡ್ಡ ಮಗನಿಗೆ 9ನೇ ತರಗತಿಯಲ್ಲಿದ್ದಾನೆ ದೊಡ್ಡ ಮಗ, 2ನೇ ಮಗ 8ನೇ ತರಗತಿಯಲ್ಲಿದ್ದಾನೆ. ಇವತ್ತಿಗೂ ಜೀವಂತಿಗೆ ಕಳೆ ಇದೆ, ಹರ್ಷದಲ್ಲಿದ್ದಾನೆ. ಇದು ಏನನ್ನು ಹೇಳ್ತದೆ, ತುಂಬ ತಜ್ಞ ವೈದ್ಯರು ಭರವಸೆಯನ್ನು ಕಳಕೊಳ್ಳುವಂಥ ಮಾತನ್ನು ಹೇಳಿದಾಗ, ನಿಜವಾದ ಸಾಕ್ಷಿಭೂತವಾಗಿ ತೋರಿಸಿದಾಗ ನೋಡಿ, ಇದು ಆಪರೇಷನ್ ಕೂಡ ಆಗುವುದಿಲ್ಲ ಹೇಳಿದ್ದಾರೆ. ಆಪರೇಷನ್ ಕೂಡ ಆಗುವ ಕೇಸಲ್ಲ. ಈಗ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ, ಅಂದು ಹೇಳಿದ ಮಾತು. ಆದರೆ ಇವತ್ತು ಆ ಹುಡುಗ ಸಿಕ್ಕಿದಾಗ ನಮಗೆ ದೈವ ಕೃಪೆಯ ಒಂದು ಪ್ರಜ್ಞೆ ಬರ್ತದೆ. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ, ಶ್ರದ್ಧೆಯಿಂದ ನಿತ್ಯ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತಾದರೆ
ಸ್ವಲ್ಪ ಆರೋಗ್ಯದ ಪ್ರಜ್ಞೆಯನ್ನು ಇಟ್ಟುಕೊಂಡು ಆಹಾರ ಸೇವನೆ ಮಾಡ್ತೇವೆ ಅಂತಾದರೆ ಸಾಮಾಜಿಕ ಹಿತದೃಷ್ಟಿಯಿಂದ ಒಳ್ಳೆಯ ಒಂದು ಭಾವನೆಯನ್ನು ನಮ್ಮ ಈಗಲೇ ಹೇಳಿದರು, ಎಲ್ಲರಲ್ಲಿ ಪ್ರೀತಿ, ಎಲ್ಲರಲ್ಲಿ ಒಂದು ರೀತಿಯ ಆತ್ಮೀಯ ಬಂಧುತ್ವ, ನಮ್ಮ ಒಳಗಿನ ಅರಿಷಡ್ವೈರಿಗಳನ್ನು ನಿಗ್ರಹಿಸಿ ದೈವಿ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡು ಎಲ್ಲರೂ ನಮ್ಮ ಬಂಧುಗಳು ಅನ್ನೋ ಭಾವನೆಯಿಂದ ನಾವು ಬೆಳೀತಾದರೆ ದೈವ ಕೃಪೆ ನಮಗೆ ಒದಗಿ ಬರ್ತದೆ, ಶ್ರದ್ಧೆಯ ಪ್ರಾರ್ಥನೆಗೆ ಫಲ ಸಿಗುತ್ತದೆ ಅನ್ನೋದಕ್ಕೆ ಆ ಹುಡುಗ ಸಾಕ್ಷಿಯಾಗಿದ್ದಾನೆ. ಮೊನ್ನೆ ಅವನ ಒಟ್ಟಿಗೆ ಫೋಟೋ ತೆಗೆದೆವು ನಾವು. ಅದು ನಮಗೆ ಯಾವಾಗಲೂ ಪ್ರೇರಣೆ ಕೊಡ್ತದೆ, ಭಕ್ತಿ ಶ್ರದ್ಧೆಯ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದಕ್ಕೆ ಆ ಹುಡುಗ ನನ್ನ ಜೀವನಕ್ಕೆ ಕೂಡ ಒಂದು ಮಾದರಿಯ ಪಾಠವಾಗಿದ್ದಾನೆ. ಹಾಗೆ ಇವತ್ತು ನಾವು ಶಾರದಾ ಮಾತೆಯ 8ನೇ ದಿನ, ಶಾರದಾ ಮಾತೆಯ ಒಂದು ನವರಾತ್ರಿಯ 8ನೇ ದಿನದಲ್ಲಿ ಮಹಾಗೌರಿಯ ಆರಾಧನೆಯಲ್ಲಿದ್ದೇವೆ. ನಾಳೆ ಸಿದ್ಧಿದಾತ್ರಿಯ ಆರಾಧನೆ. ಜಗತ್ತಿನ ಅಸುರಿ ಶಕ್ತಿಗಳನ್ನು ನಿಗ್ರಹಿಸುವಂಥ ತಾಯಿ ನಮ್ಮಲ್ಲೆಲ್ಲರಿರುವಂಥ ಅಸುರಿ ಶಕ್ತಿಯನ್ನು ನಿಗ್ರಹಿಸಿ ನಮಗೆ ದೈವೀ ಗುಣಗಳನ್ನು ಕರುಣಿಸಲಿ, ನಮ್ಮೆಲ್ಲರ ಜೀವನ ಸಾರ್ಥಕವಾಗುವ ಹಾಗೆ, ನಮ್ಮೆಲ್ಲರಲ್ಲಿ ಶಾಂತಿ ಆನಂದದ ಬದುಕು, ಸಾರ್ಥಕವಾದ ಬದುಕು ನಮ್ಮೆಲ್ಲರಲ್ಲಿ ಆಗುವ ಹಾಗೆ ತಾಯಿಯ ಕೃಪೆ ಇರಲಿ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಈ ಸಮಿತಿಯವರು ಪ್ರೀತಿಯಿಂದ ಕರೆದು ನನ್ನನ್ನು ಒಂದು ಅತಿಥಿಯಾಗಿ ಗೌರವಿಸಿದ್ದಕ್ಕೆ, ನನ್ನ ಅಳಿಲ ಸೇವೆಗೆ ಅವರು ಈ ಅವಕಾಶವನ್ನು ಸದವಕಾಶವನ್ನು ಕೊಟ್ಟದಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ದುರ್ಗಾ. ಶ್ರೋತ್ರ ಬಂಧುಲೆ, ಯಾನು ಈ ಒಂಜಿ ಜಾಗಕ್ಕೆ ಬರ್ತದೆ ಅವೇ ನಮ್ಮ ಶಾರದನ ಪ್ರತಿಷ್ಠೆ ಮಲ್ತಿನಂಚಿನ ಒಂಜಿ ಜಾಗಗೆ ಉಲೈ ಪೊಗ್ಗುನೇ ಭಾರಿ ಒಂಜಿ ಖುಷಿಯಾಯಿನ ಒಂಜಿ ವಿಷಯದಾದ ಪಂಡ ಮಾತ ಮುಲ್ಪ ಕುಲ್ದಿನಂಚಿನ ಅಪ್ಪನಕಲು ಲಲಿತ ಸಹಸ್ರನಾಮದ ಪಠಣ ಆವೊಂದಿತ್ತು. ಒಂದು ನಿಜವಾದ ಒಂಜಿ ಭಾರಿ ಖುಷಿ ಕೊರ್ಪಿನಂಚಿನ ಒಂಜಿ ವಿಷಯ ಮಾತೆಯರು ಮುಲ್ಪ ಬರ್ತದೆ. ಇಂಚಿನ ಒಂಜಿ ಸಂದರ್ಭಡು ಒಂಜಿ ತೃಪ್ತಿ ಕೊರ್ಪಿನಂಚಿನ, ಖುಷಿ ಕೊರ್ಪಿನಂಚಿನ, ಸಮಾಧಾನ ಆಪಿನಂಚಿನ, ಮನಸ್ಸಿಗೆ ನೆಮ್ಮದಿ ಕೊರ್ಪಿನಂಚಿನ ಒಂಜಿ ಕಾರ್ಯಕ್ರಮ ಮುಲ್ಪ ಆಪಿನಂತುನಗ ಈ ಒಂಜಿ ಶಾರದಾ ಮಹೋತ್ಸವಗೂ ಒಂಜಿ ಬೆಲೆ ಬತ್ತಂಡು ಪಂದಾಡು. 44 ವರ್ಷದಿಂಚಿ ಈ ಒಂಜಿ ಪರಿಸರ ಎಂಚ ಉಪ್ಪು ದಾದ ಪನ್ಪಿನ ಆಲೋಚನೆ ಮಲ್ಪನಗನೆ ಒಂಜಿ ಆಶ್ಚರ್ಯ ಆಪುಂಡು. ಆಂಡ ಇನ್ನು 44 ವರ್ಷ ಕಂಪ್ಲೀಟ್ ಆನಗದ ಒಂಜಿ ಭಾರಿ ಒಂಜಿ ಪೊರ್ಲಕಂಟದ ಒಂಜಿ ಮುಲ್ಪ ಒಂಜಿ ಕಟ್ಟಡ ನಿರ್ಮಾಣ ಆತಂದು ಒಂದು ನಂಗೆ ಈ ಪರಿಸರ ಜನಕ್ಕೆ ಭಾರಿ ಖುಷಿ ಕೊರ್ಪಿನಂಚಿನ ವಿಷಯ. ಯಾಂಕ್ ಪಾತ್ರ ಮಸ್ತುಂಡು ಆಂಡ ನಿಕಲ್ನ ತಾಳ್ಮೆದ ಪರೀಕ್ಷೆ ಖಂಡಿತ ಆಪುಜಿ. ಇನಿ ಇತ್ತೇನೆ ನಮ್ಮ ಪ್ರಸಾದದ ಒಂಜಿ ಬೇಡಿಕೆಗೆ ಬೋಡದು, ಪ್ರಸಾದ ಸ್ವೀಕಾರ ಮಲ್ಪರೆ ಬೋಡದು ಅಟಿಲ್ದ ಕಮ್ಮೆನು ನಮ್ಮ ಕೇನೊಂದುಲ್ಲ, ನಮ್ಮ ನಾಡಿಗೆ ಒಯ್ತೊಂದುಂಟು. ಅಂಚಾದು ನಮ್ಮ ಪಂಡ್ರೆ ಬಯಸು ನೀತೆ ದಾರಿ ಪಂಡ ಈ ಶಾರದಾ ಮಹೋತ್ಸವ ಪನ್ಪಿನ ಅನಾದಿ ಕಾಲದ್ದು ಆ ಒಂದುಂಡು ಬರೊಂದುಂಡು. ನವರಾತ್ರಿದ ಈ ಖುಷಿತ ಪರ್ವ ದಿನ ಒರಂಬ ದಿನದ ಆಚರಣೆ 10ನೇ ದಿನ ಹತ್ರ ಶಾರದನು ನಮ್ಮ ನೀರಿಗೆ ಪಾಡುನಂಚಿನ ಒಂಜಿ ಸಂದರ್ಭ. ಆಂಡ ಇನ್ನಿ ಈ ಭೂಮಿಡು ನಮ್ಮ ಸೃಷ್ಟಿ ಆಯಿ ಬೊಕ್ಕ ಅತೇತೋ ಜೀವಿಲು ನಮ್ಮ ಮುಲ್ಪ ಬೈದ ಐಟ್ ನಮ್ಮ ಒಂಜಿ ಮನುಷ್ಯ ಜೀವಿ ಒಂಜಿ ಶ್ರೇಷ್ಠ ಜೀವಿ ಬಂದು ಪನೊಂದುಲ್ಲ. ಈ ಪಾತ್ರನ ದಾಯ ಪನೊಂದುಲ್ಲ ಪಂಡ ಹಿಂದೂ ಸಂಸ್ಕೃತಿಡು ನಮ್ಮ ಶ್ರೀಕೃಷ್ಣ ಆದುಪ್ಪು ಶ್ರೀರಾಮ ಆದುಪ್ಪು ಒಂದು ಮಾತ ಒಂಜಿ ಅಪ್ಪೆನ ಬಂಜಿರ್ದು ಬೈದಿನಂಚಿನ ಇನಿ ದೇವರಾದುಲ್ಲೇರು ದಾಯ ಪಂಡ ನಂಗೆ ಜೀವಿಲಗೆ ಮೂಜಿ ನಮನದ ವಿಷಯ ಉಂಟು. ಒಂಜಿ ಆತ್ಮ, 5 ಬಕ್ಕೊಂಜಿ ಮಹಾತ್ಮ, 5 ದಿನ ದುಂಪೋಣಂದ ಪರಮಾತ್ಮ. ನಂಗೆ ಪರಮಾತ್ಮ ಖಂಡಿತ ಅವರ ಆಪುಜಿ. ನಮ್ಮ ಆತ್ಮಡುಲ್ಲ ಸಾಧನೆ ಮಲ್ಪುಗ ಮಹಾತ್ಮ ಅವರ ತೂಕ. ಆ ಮಹಾತ್ಮ ಆಡಿನಂಡ ಈ ಭೂಮಿಗೆ ಮಸ್ತ್ ಎಡ್ಡ ತಿಕ್ಕೊಂಡು ದಾಯ್ಪಣ್ಣಗ ನಮ್ಮ ಮನಸ್ಸದ ಕಲ್ಮಶಲ್ ಮಾತ ಗೆತ್ತದು ಈ ಪರಿಸರಗೂ ಈ ಜನಕಲೆಗೆ ಈ ಜೀವಿಲೆಗೆ ನಮ್ಮ ಒಂಜಿ ಆಶ್ರಯದಾತವಾದಪ್ಪ. ಇದ ಮುಟ್ಟ ಎಂಗೊಂಜಿ ಅವಕಾಶ ಕೊರಿನಕ್ಕೆ ಈ ಶಾಲು ಪಾಡ್ದು ಎಂಕೊಂಜಿ ಮುಲ್ಪ ವೇದಿಕೆ ಕುಲ್ಲರೆ ಅವಕಾಶ ಮಲ್ತಿಗತ್ತು ಮಾತೆರೆಗಳ ಒಂದಿತ್ತು ಎನ್ನ ಪಾತೆರಡು ದಾಲ ಹೆಚ್ಚಿಗೆ ಮಿತ್ತಂಡ ಎನ್ನ ಇಡ ಲೇದಿನ ಕಲಿಗೆ ನಾಳೆ ನೆರಳೆ ಪಂದು ಪನೊಂದು ಎನ್ನ ಪಾತೆರನ್ನು ಇಡಗುಂತಾರೆ. ರವೀಂದ್ರ ಶೇಟ್ ನಮ್ಮೊಟ್ಟಿಗೆ ಏಪಲ ಪ್ರೀತಿಡೆ ಉಪ್ಪುನಾರು ಪ್ರೀತಿಡೆ ಬಿನ್ನೇರ್ನ ಸ್ಥಾನಡು ಗುರ್ಕಾರ್ ಮೆನುವಿಸೊಂದಿರು ಅರ್ನ ರಡ್ಡು ಶುಭಾಶಯದ ಪಾತ್ರ ಕೇಂದ್ರ ಕಾರ್ಯಕ್ರಮ ಬೊಕ್ಕ ಇನಾಮ್ ಪಟ್ಟು ನಂಚಿನ ಕಾರ್ಯಕ್ರಮ ಪೋರ್ಲ. ಈ ಸಂದರ್ಭದಲ್ಲಿ ಈ ಶಾರದಾ
ಶಾರದೋತ್ಸವ ನವರಾತ್ರಿ ಅಂದರೆ 9 ರಾತ್ರಿ. 9 ರಾತ್ರಿಯಲ್ಲಿ 3 ರಾತ್ರಿ ನಮ್ಮ ಪಾರ್ವತಿಗೆ, 3 ರಾತ್ರಿ ನಮ್ಮ ವಿಜೃಂಭಣೆ ಆಚರಿಸಿಕೊಂಡು 3 ದಿವಸ ನಿಮ್ಮ ಲಕ್ಷ್ಮಿ ಮತ್ತು ಅಕ್ಕೇರಿಯ 3 ದಿವಸ ನಿಮ್ಮ ಶಾರದೆ, ಅದು ಜ್ಞಾನ ಕೊಡುವವಳು. ಮೊದಲನೇವಳು ಪಾರ್ವತಿ, ಅವಳು ದುಷ್ಟರನ್ನು ಸಂಹಾರ ಮಾಡುವವಳು. ಎರಡನೇವಳು ಲಕ್ಷ್ಮಿ, ಅವಳು ಪ್ರತಿಯೊಂದು ಎಲ್ಲರಿಗೂ ಧನವಿಲ್ಲದೆ ಯಾವುದೇ ಚಟುವಟಿಕೆ ಮಾಡದಿದ್ದರೂ ಧನ ಬೇಕು, ಸಹಾಯ ಮಾಡಲಿಕ್ಕೆ ಸಹ ಧನ ಬೇಕು. ಅದೇ ಅವಳದು ಲಕ್ಷ್ಮಿ ಸಹ ಅಷ್ಟೇ ಪ್ರಾಮುಖ್ಯ. ಪಾರ್ವತಿಯ ಮಗ ಗಣಪತಿಗೆ ಹೇಗೆ ಅವಳು ಸಹಾಯ ಮಾಡಿ ಅವನಿಗೆ ಸಿಂಹಾಸನದಲ್ಲಿ ಕೂರಿಸಿದ್ದಾಳೆ. ಕೂರಿಸಿಕೊಂಡು ಲಕ್ಷ್ಮಿಯು ಕಮಲದ ಮೇಲೆ ಉಂಟು, ನೀರಿನ ಮೇಲೆ ಕಮಲದ ಮೇಲೆ ಲಕ್ಷ್ಮಿ, ಅದು ಯಾವಾಗಲೂ ಚಂಚಲ. ಅದನ್ನು ಕಾಪಾಡಿಕೊಂಡು ಬರೋದು ನಮ್ಮ ಜವಾಬ್ದಾರಿ. ಮತ್ತು 3ನೇದು ಶಾರದಾದೇವಿ ನಿಮ್ಮ ಶಿಲೆಯಲ್ಲಿ ಕೂತ್ಕೊಂಡಿದ್ದಾಳೆ. ಅದನ್ನು ಯಾರೂ ಬೇರ್ಪಡಿಸಲು ಆಗುವುದಿಲ್ಲ. ಅವರವರು ಕಲಿತ ವಿದ್ಯೆ ಬುದ್ಧಿ ಅವರ ಮನಸ್ಸಿನಲ್ಲಿ ಇದ್ದು ಅದು ಶಾಶ್ವತ ಆಗಿ ಶಿಲೆ ಇದ್ದ ಹಾಗೆಯೇ ನಿಮಗೆ ಬರುವ ಪ್ರತಿಯೊಂದು ಧನ ಸಹಾಯ ಮಾಡಲಿಕ್ಕೆ ಯಾವ ವಿದ್ಯೆಯನ್ನು ಬೇಕೇ ಬೇಕು. ವಿದ್ಯೆಯಿಂದ ಧನ ಮಾಡಲಿಕ್ಕೆ ಆಗೋದಿಲ್ಲ. ಧನ ಇದ್ದರೆ ವಿದ್ಯೆ ಇಲ್ಲ ಹೇಳ್ತಾರೆ. ಆದರೆ ಈಗಿನ ಕಾಲಕ್ಕೆ ಎರಡೂ ಬೇಕು, ಧನ ಬೇಕು, ವಿದ್ಯೆ ಬೇಕು. ಹಾಗಾಗಿ ಎಲ್ಲರೂ ಅವರವರ ಜೀವನ ರಕ್ಷೆಯನ್ನು ಮಾಡಿಕೊಂಡು ಧನವನ್ನು ಕಾಪಾಡಿಕೊಂಡು, ಅದು ಈಗಿನ ಕಾಲದಲ್ಲಿ ಈಗ ಪ್ರತಿಯೊಂದು ದುಬಾರಿಯನ್ನು ಕಾಣ್ತದೆ. ಆದರೆ ಹಾಗೆಯೇ ಎಲ್ಲರೂ ನೀವು ನಿಮ್ಮ ಕೂಡಿಟ್ಟ ಹಣ ಕೊಟ್ಟದ್ದು ನಮ್ಮದು ಕೂಡಿಟ್ಟದ್ದು ಬರರಿಗೆ, ಅದು ಹೇಳಿದಾಗೇ ನೀವು ಧನ ಸಹ ಮಾಡಿಕೊಂಡು ನಿಮ್ಮನ್ನೇ ಆಗುವಷ್ಟು ಎಲ್ಲ ಪ್ರತಿಯೊಬ್ಬರು ಅವರವರ ದೇವತಾ ಕಾರ್ಯಕ್ರಮ ಮಾಡಿಕೊಂಡು ಮಕ್ಕಳನ್ನು ಎಲ್ಲ ಒಳ್ಳೆಯ ಸರಿದಾರಿಗೆ ನೋಡಿಕೊಂಡು ಬಂದು ಅವರನ್ನು ನೋಡಿಕೊಂಡು ಬರಬೇಕಂದೇಳಿ ಹೇಳಿಕೊಂಡು ನಮ್ಮ ಈ ಎಂಥ ನಿಮಗೆ ಕಷ್ಟ ಬಂದರೂ ಶ್ರೀದೇವಿ ನಿಮ್ಮ ಶಾರದಾ ಮಾತೆ ನಿಮಗೆ ಬುದ್ಧಿ ಕೊಟ್ಟು ಎಲ್ಲವನ್ನು ಒಳ್ಳೆಯದಾಗಿ ನಡೆಸಿಕೊಂಡು ಬರಲಿ. ಇಲ್ಲಿ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿಕೊಂಡು ನನ್ನ ಪರವಾಗಿ ನಮ್ಮ ಅಂಗಡಿಯ ಪರವಾಗಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಶಾರದಾ ಮಹೋತ್ಸವಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟೆನ ಬಂತು ಪಡೆ ನಕಲ್ಲ ಕಾಪುದೀದು ಕಾತೊಂದುಲ್ಲೇರು ಇಂಪನಂಚನ ಅಂಗಲಾಪಲೊಂಡು ಈ ದಿಟ್ಟಿಡು ಇತ್ತೆ ಐತ ಇನಾಮ್ ಪಟ್ಟುನಂಚನ ಕೇಳ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ 44ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಸ್ಪರ್ಧೆಯ ಜೊತೆಗೆ SSLCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದವರ ವಿದ್ಯಾರ್ಥಿಗಳಿಗೆ ಅಭಿನಂದನೆ ನೀಡುವಂಥ ಕಾರ್ಯಕ್ರಮ. SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಹೆಸರನ್ನು ಹೇಳ್ತೇನೆ, ಅವರು ಬಂದು ಅತಿಥಿಗಳಿಂದ ಅಭಿನಂದನಾ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿಕಾಸ್ 97.44%, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ನೋಡಿ, ಇದೀಗ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನದ ಪಟ್ಟಿಯನ್ನು ಓದ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಹೆಸರಿನ ತಕ್ಷಣ ಅಲ್ಲಿ ಬಂದು ಸ್ವೀಕರಿಸಿ ಈ ಸಮಾರಂಭವನ್ನು ರವೀಂದ್ರ ಶೇಟ್ ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ರವೀಂದ್ರ ಶೇಟ್ರವರು. ಪೂರ್ವಿ ಡಾಕ್ಟರ್ ಆಫ್ ರಘುನಂದ ನಾಯಕ್ 94.72%, ಸರ್ಕಾರಿ ಪ್ರೌಢಶಾಲೆ ಕುಂಪಲ. ಕುಮಾರಿ ಪೂರ್ವಿ ಸಾಲಾಗಿ ಕೂರಿಸಿ 8 ಚೇರ್ ಹಾಕಿ. ಐಷಾ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ 92.96%. ಮೇಧಾ JB ಭಗವತಿ ಹೈಸ್ಕೂಲ್ 98.24%. ನೀಶ್ಮಾ KM ಡಾಕ್ಟರ್ ಆಫ್ ಮೋಹನಾಚಾರ್ ಸಂತ ಜೋಸೆಫರ ಜಾಯ್ಲೆನ್ ಶಾಲೆ 98.8%. ಆದ್ಯ ಆಚಾರ್ಯ ಡಾಕ್ಟರ್ ಆಫ್ ಪ್ರವೀಣ್ ಆಚಾರ್ಯ 90%. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅಪೇಕ್ಷಾ ಕಾಮತ್ ಜಿ ಡಾಕ್ಟರ್ ಆಫ್ ಜಿ ಮುರಳೀಧರ್ ಕಾಮತ್ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ 90%. ಭುವಿ ಸಿ ಡಾಕ್ಟರ್ ಆಫ್ ಡಾಕ್ಟರ್ ಚಂದ್ರಶೇಖರ್
94% ಕಾರ್ಮೆಲ್ ಸೆಂಟ್ರಲ್ ಸ್ಕೂಲ್ ಕೋಟೆಕ್ಕಾರ್. ಎಂಟು ವಿದ್ಯಾರ್ಥಿಗಳು ಇದು ಪ್ರತಿಭಾ ಪುರಸ್ಕಾರಕ್ಕಾಗಿ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಅತಿಥಿಗಳು ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶಾಲು, ಪ್ರಶಸ್ತಿ ಪತ್ರ ನೀಡಿ ಗೌರವಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ನಮ್ಮ ಕಡೆಯಿಂದ ಶಾರದಾ ಸಮಿತಿಯಿಂದ. ಕೊಲ್ಯ ದಸರಾ ಪಡೆದೆ ನಾಡೊರ್ಮೆಲ ಪುಗ್ಗರ್ದ ಪಡೆ ನೆಂಚಿನ ಈ ಪೊರ್ತುಡು 2021ನೇ ವರ್ಷದ ಈ ಒಂಜಿ ಸಂದರ್ಭಡು 44ನೇ ವರ್ಷದ ಶಾರದಾ ಮಹೋತ್ಸವದ ಸಂದರ್ಭಡು ಈ ಒಂಜಿ ಅಪ್ಪೆ ಶಾರದನ ವರಪ್ರಸಾದವಾದ ಜೋಕ್ಲೆಗ್ ಒಂಜಿ ಪ್ರತಿಭಾ ಪುರಸ್ಕಾರನ ವಿದ್ಯಾರ್ಥಿ ವೇತನನ ಪನ್ನವದ ಒಟ್ಟಿಗೂ ಸ್ಮರಣಿಕೆ ಅಂಚನೆ ಶಾಲದ ಗೌರವದ ಒಟ್ಟಿಗೆ ಈ ಒಂಜಿ ಜೋಕ್ಲೆಗೆ ಅಭಿನಂದನೆ ಮಲ್ಪನಂಚಿನ ಸಂದರ್ಭಕ್ಕೆ ನಮ್ಮ ಮಾತೆಲ್ಲ ಸಾಕ್ಷಿಭೂತಾರ ಅವನಂದ ಈ ಪೊರ್ತುಡು ಮಧ್ಯಾಹ್ನದ ಪೊರ್ತುಡು ನಡಪನಂಚಿನ ಒಂಜಿ ಸನ್ಮಾನದ ಕಾರ್ಯಕ್ರಮಡ್ಲ ನಿಖಲು ಪಾಲ್ದೊಂದು ಇತ್ತು ನಕಲು ಒಂಜಿ ಕೈತಾಟಿದ ಆಶೀರ್ವಾದ ಈ ಜೋಕ್ಲೆಗೆ ಕೊರ್ಲೆ ಪಣದ ವಿನಂತಿ ಮಲ್ಪನ. ಧನ್ಯವಾದ. ಹಾಗೆಯೇ ನಿನ್ನೆಯ ದಿನ ನಡೆದಂಥ ಸಾಂಸ್ಕೃತಿಕ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ಓದಿನ ಆದಷ್ಟು ಬೇಗ ವಿದ್ಯಾರ್ಥಿಗಳು ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾರೆ. ಈ ಕೊಟ್ಟಾರಿ ಹಾಗೂ ದಕ್ಷಿತ್ ಪಿ ಪೂಜಾರಿ. ದ್ವಿತೀಯ ಬಹುಮಾನ ಗೌತಮ್ ಹಾಗೂ ಆದಿಶ್. ತೃತೀಯ ಬಹುಮಾನ ಯದ್ವಿ ಹಾಗೂ ವರ್ಷಯು. ಪ್ರೈಸ್ ಕೊಟ್ಟು ವೇದಿಕೆಯಲ್ಲಿರುವ ಅತಿಥಿಗಳು ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಎಲ್ಲ ಅತಿಥಿಗಳಲ್ಲಿ ವಿನಂತಿ.
ಸಾಂಸ್ಕೃತಿಕ ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ವೇದಾಂತ್ ಹಾಗೂ ನಿತಿನ್, ದ್ವಿತೀಯ ಧನುಷ್ ಹಾಗೂ ವಂಶಿ, ತೃತೀಯ ಜೀವನ್ ಕಾಸಿಂಬೆಟ್ಟು ಹಾಗೂ ಲತೀಶ್ ಪಾಪುದಡಿ. ಬನ್ನಿ, ಪ್ರಥಮ ಇಲ್ಲ, ಬನ್ನಿ. ದ್ವಿತೀಯ ಧನುಷ್ ಹಾಗೂ ವಂಶಿ, ದ್ವಿತೀಯ ಆದಷ್ಟು ಬೇಗ ಬನ್ನಿ. ತೃತೀಯ ಜೀವನ್ ಕಾಸಿಂಬೆಟ್ಟು ಹಾಗೂ ಲತೀಶ್ ಪಾಪುದಡಿ. ಹಾಗೆಯೇ ಸಂಗೀತ ಸ್ಪರ್ಧೆ ವಿಭಾಗ 1 KG ಬಾಲವಾಡಿ 1ನೇ ತರಗತಿ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸಾಂಚಿ ಸುವರ್ಣ, ದ್ವಿತೀಯ ವಿಹಾರ್, ತೃತೀಯ ಲಾಸ್ಯ. ವಿಹಾರ್, ತೃತೀಯ ಲಾಸ್ಯ. ವಿಭಾಗ 2 2ನೇ ತರಗತಿಯಿಂದ 4ನೇ ತರಗತಿ ಪ್ರಥಮ ಆದ್ಯ ಎಸ್ ಆಚಾರ್ಯ, ದ್ವಿತೀಯ ನಮಸ್ಯ, ತೃತೀಯ ಮಹಿತ್ ಪಿ ಉಳ್ಳಾಲ್ ಹಾಗೂ ರಿದಿತ್. ನಿನ್ನ ಹೆಸರೇಗೆ? ನಮಸ್ಯ. ನಿನ್ನ ಹೆಸರೇಗೆ? ತೃತೀಯ ಮಹಿತ್. ರಿದಿತ್ ಇಲ್ಲ, ಮಹಿತ್. ವಿಭಾಗ 3 ಜಾನಪದ ಗೀತೆ 5ರಿಂದ 7ನೇ ತರಗತಿ ಪ್ರಥಮ ವಂಶಿಕಾ, ದ್ವಿತೀಯ ತಪಸ್ಯ, ತೃತೀಯ ಲಕ್ಷ್ಮಿತಾ. ನೀನೆಂತ? ವಂಶಿಕಾ, ಪ್ರಥಮ ವಂಶಿಕಾ, ದ್ವಿತೀಯ ತಪಸ್ಯ ಆಲ್ಟರ್ನೇಟಿವ್, ತೃತೀಯ ಲಕ್ಷ್ಮಿತಾ. ಲಕ್ಷ್ಮಿತಾ. ವಿಭಾಗ 4 ಭಾವಗೀತೆ 8ರಿಂದ 10ನೇ ತರಗತಿ ಪ್ರಥಮ ನಿಸ್ವಾನ, ದ್ವಿತೀಯ ರಿಷಬ್, ತೃತೀಯ DIS ಆಚಾರ್ಯ. ಭಾವಗೀತೆ ಸ್ಪರ್ಧೆಯ ವಿಜೇತ ಪ್ರಥಮ ನಿಸ್ವಾನ, ದ್ವಿತೀಯ ರಿಷಬ್, ತೃತೀಯ DIS ಆಚಾರ್ಯ. ದ್ವಿತೀಯ ಇಲ್ಲ, ತೃತೀಯ DIS ಆಚಾರ್ಯ. ಸಾರ್ವಜನಿಕ ವಿಭಾಗದಲ್ಲಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಕೀರ್ತನ UK ಹಾಗೂ ಸುರೇಶ್ ಕೆ ರಾವ್ ಇಬ್ಬರು ಹಂಚಿಕೊಂಡಿದ್ದಾರೆ. ಕೀರ್ತನ UK ಹಾಗೂ ಸುರೇಶ್ ಕೆ ರಾವ್. ದ್ವಿತೀಯ ಶಶಿಧರ್ ಆಚಾರ್ಯ, ಸುರೇಶ್ ಕೆ ರಾವ್ ಅಡೆಬೋಲೆ. ದ್ವಿತೀಯ ಶಶಿಧರಾಚಾರ್ಯ, ತೃತೀಯ ಕಿರಂಜಿ ಆಚಾರ್ಯ ಹಾಗೂ ಶ್ರಾವ್ಯ. ತೃತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ಕಿರಂಜಿ ಆಚಾರ್ಯ ಹಾಗೂ ಶ್ರಾವ್ಯ. ಶ್ರಾವ್ಯ ಕೊಡಿ. ಕಿರಣ್, ಶಶಿಧರ್ ಕಿರಣ್ ಕೊರ್ಲೆ. ಕಿರಣ್ ಸ್ಪರ್ಧಾ ಬಹುಮಾನ ವಿಜೇತರಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಹರಿ ಓಂ.
ಆದ್ಮೇಲೆ 44ನೇ ವರ್ಷದ ಕೊಲ್ಯ ಶಾರದಾ ಮಹೋತ್ಸವ ಕೊಲ್ಯ ದಸರಾ ಉತ್ಸವದ ಇನ್ನಿತ ಈ ಒಂದು ಸುರುತ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆದ ಉರುಟು ನಡತನಂಚಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸನಂಚಿನ ಎಂ ರವೀಂದ್ರ ಶೇಟ್ ಬೆರೆಗೆ ಸೊಲ್ಮೇಲನೆ ಸಂದಾವನಲ್ಲ ಇಂಥ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಇವನ್ನೆಲ್ಲ ಜೈ ಶಾರದಾ ಮಾತು.